ಗುರುಗಣಾಧಿಪತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ ಗೋಪಾಲಕೃಷ್ಣಾಯ ನಮಃ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗವಂದಿತನಿಗೆ ಆರತಿ ಎತ್ತಿರೇ ಗಜಮುಖದವಗೆ ಗಣಪಗೆ ಕೊಳ್ಳಿತಾದವಲು ತೆಂಗಿನಕಾಯಿ ಕೊಳ್ಳಿತಾದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಂಡೆಗಳ ಕಪ್ಪು ಮೆಲುವ ಬಗೆಯ ಬೆಳ್ಳಿಯ ಗುರಿಗೆ ಜಗಳ ಕಟ್ಟಿ ಕುಣಿಯುವ ಬೆಳ್ಳಿಯ ಗುರಿಗೆ ಜಗಳ ಕಟ್ಟಿ ಕುಣಿಯುವ ಎಳ್ಳಿನ ಗಣಪಗೆ ಆರತಿ ಕೆತ್ತಿರೆ ಉಳ್ಳಿನ ಗಣಪಗೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕುಂಭಗೆ ದೇವತೆಗಳ ಕೈಯ ಕಪ್ಪವ ಕುಂಭಗೆ ದಾವಾಗಿ ಎಂಬದಿ ಮೆರೆವ ಬಗೆಯೇ ದಾವಾಗಿ ಎಂಬದಿ ಮೆರೆವ ಬಗೆಯ ಆವಾಗ ಮನದಲ್ಲಿ ನೆನೆದ ರವೀಟವ ಆವಾಗ ಮನದಲ್ಲಿ ನೆನೆದ ರವೀಷ್ಟವ ಈವ ಗಣೇಶಗೆ ಆರತಿ ಎತ್ತಿರೆ ಆವಾಗ ಮನದಲ್ಲಿ ನೆನೆದ ರವೀಟವ ಈವ ಗಣೇಶಗೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಪರುಷದಿ ಭಕುತರ ಪೊರೆಬವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾರತೀಯ ನೆತ್ತಿರೆ ಗಜಮುಖದವಗೆ ಗಣಪಗೆ
ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳಬೇಕು ಎನ್ನುವಂತಹ ಆಶಯ ಅಷ್ಟೇ. ಯಕ್ಷಗಾನ ಕ್ಷೇತ್ರಕ್ಕೆ ತಾವು ಪಾದಾರ್ಪಣೆ ಮಾಡಿದ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಗುರುಗಳೇ? ಯಕ್ಷಗಾನ ಸ್ವಾಮೀಜಿ ಆದ ಮೇಲೆಲ್ಲ ಪೂರ್ವಾಶ್ರಮದಲ್ಲಿ ನನ್ನ ಪೂರ್ವಾಶ್ರಮ ತೀರ್ಥರೊಬ್ಬರು ಒಳ್ಳೆ ಹಾಡುಗಾರರು, ಆಮೇಲೆ ಯಕ್ಷಗಾನದ ಬಹಳ ತುಂಬ ಆಸಕ್ತಿ ಇರುವವರು, ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದವರು. ಹಾಗೆ ಅದನ್ನು ನೋಡಿ ಕೇಳಿ ಅದರಲ್ಲಿ ಆಸಕ್ತಿ ಹೊರಮೂಡಿತು. ಮಾತ್ರ ಅಲ್ಲ, ಪೂರ್ವಾಶ್ರಮದಲ್ಲಿ ನಾನು ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಇದ್ದೆ, ಅರ್ಥಧಾರಿಯಾಗಿ ಹಾಡುಗಾರನಾಗಿ ಭಾಗವಹಿಸ್ತಾ ಇದ್ದೆ, ತುಂಬ ಕಾರ್ಯಕ್ರಮ ಭಾಗವಹಿಸಿದ್ದೇನೆ. ಆಶ್ರಮದ ಮೇಲೆ ಸ್ವಾಮೀಜಿ ಆದ ಮೇಲೆ ಕೆಲವು ವರ್ಷ ಏನು ಮಾಡಿರಲಿಲ್ಲ. ಆಮೇಲೆ ನಮ್ಮ ಅಭಿಮಾನಿಗಳು ಒಂದೊಂದೇ ಶುರು ಮಾಡಿಸಿ ಸ್ವಲ್ಪ ಅದಕ್ಕೆ ಆಸಕ್ತಿ ಜಾಸ್ತಿ ಉಂಟಾಗುವ ಹಾಗೆ ಮಾಡಿದ್ರು. ನನ್ನ ಅಭಿಮಾನಿಗಳ ಕೆಲಸ ಅದು. ಅದೇ ಆರಂಭದ ಶುರುವಾಗಿ ಕಾರಣ ಅದೇ. ಅಂದ್ರೆ ಪೂರ್ವಾಶ್ರಮದಿಂದಲೇ ನಿಮಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಸೆಳೆದೇ ಇದೆ. ತುಂಬ ಎಲ್ಲಿನ ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿರುವಾಗಲೇ ಎಷ್ಟೋ ಬಾರಿ ಕ್ಲಾಸಿಗೆ ಕೈ ಕೊಟ್ಟು ಓದಿದ್ದುಗಳೆಲ್ಲ ಉಂಟು, ಕಾರ್ಯಕ್ರಮ ಭಾಗವಹಿಸೋದಕ್ಕೋಸ್ಕರ. ಹಾಗೆ ತುಂಬ ಆಸಕ್ತಿ ನನಗೆ. ಅಂದ್ರೆ ಆಗಲೇ ನೀವು ಯಕ್ಷಗಾನದ ಭಾಗವತಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ರಿ? ಅಲ್ಲ, ಆಗ ಭಾಗವತಿ ಮಾಡ್ತಾ ಇದ್ದೆ, ಕಾರ್ಯಕ್ರಮ ಮಾಡ್ತಿದ್ದೆ. ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ನಾನು ಸಾಮಾನ್ಯ 16ನೇ ವರ್ಷ ಪ್ರಾಯದಲ್ಲಿ ದೊಡ್ಡ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ ತುಂಬ ಇದರಲ್ಲಿ. ಗುರುಗಳೇ, ಯಕ್ಷಗಾನವನ್ನು ಸನ್ಯಾಸಿಯಾಗಿದ್ದುಕೊಂಡು ಪ್ರವೃತ್ತಿಯಾಗಿ ಸ್ವೀಕರಿಸಿದ ಬಗೆ, ಅಂದ್ರೆ ನಾವು ಶಾಸ್ತ್ರವನ್ನು ತಿಳಿದ ಹಾಗೆ ಬ್ರಾಹ್ಮಣನಾದವನು ಕಲಾವಿದನೇ ಆಗಬಾರ್ದು ಎನ್ನುವಂಥದ್ದು ಒಂದು ನಿಯಮ ಉಂಟು ಬ್ರಾಹ್ಮಣರಿಗೆ. ಅದರಲ್ಲೂ ಸನ್ಯಾಸಿಗಳು ಆಗಲೇಕೂಡದು ಅಂತಲೂ ಶಾಸ್ತ್ರ ಹೇಳ್ತದೆ ಕೆಲವೊಂದು ಕಡೆ. ಅಂದ್ರೆ ಇದರ ಹಿಂದಿನ ಉದ್ದೇಶ ಎಂತಂದ್ರೆ ಭಾವನೆಗಳು ಕಲಾವಿದನಾದವನು ತೋರ್ಪಡಿಸಬೇಕಾಗ್ತದೆ. ಆಗ ಆ ಭಾವನೆಗಳು ನಮ್ಮನ್ನು ಮೈಗೂಡಬಹುದು ಎಂಬಂತ ಕಾರಣ ಇದ್ದಿರಬಹುದು ಅಂತ ನನ್ನ ತರ್ಕ. ಅಂಥದ್ರಲ್ಲಿ ತಾವು ಮಠದ ಗುರುಗಳಾಗಿದ್ದು ಕಲಾವಿದರಾಗಿ ಮುಂಬರಿಯಲು ಹೇಗೆ ಸಾಧ್ಯ ಆಯಿತು? ಭರತಮುನಿಯ ಈ ಶಾಸ್ತ್ರದ ಪ್ರಕಾರ ಯಾವನೇ ಕಲಾವಿದ ಭಾವನೆಯನ್ನ ಉಳಿದವರಿಗೆ ಪ್ರಕಟಪಡಿಸಿ ಉಳಿದವರ ಮನಸ್ಸಿಗೆ ಉಂಟಾಗುವ ರೀತಿ ಮಾಡಬೇಕು. ಆ ಭಾವನೆಯಲ್ಲಿ ಅವನೇ ತನ್ಮಯತೆಗೊಂಡ್ರೆ ಉಳಿದವರಿಗೆ ಅದನ್ನು ತಿಳಿಸ್ಲಿಕ್ಕೆ ಆಗುವುದೇ ಇಲ್ಲ. ಆದ್ದರಿಂದ ಕಲಾವಿದ ಇನ್ನೊಬ್ಬರಲ್ಲಿ ಭಾವನೆಯನ್ನು ಉಂಟು ಮಾಡುವ ಪ್ರಯತ್ನವನ್ನು ಮಾಡಬೇಕೇ ಹೊರತು, ಈಗ ಉದಾಹರಣೆಗೆ ಕರುಣಾರಸ ಬಂದಾಗ ಕರುಣಾರಸದ ಅಭಿನಯ ಮಾಡಬೇಕು, ಬದಲಾಗಿ ಅವನೇ ಅರ್ಥ ಕೂತ್ಕೊಂಡ್ರೆ ಮತ್ತೆ ಯಾವುದೇ ಅಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂತೆಯೇ ಎಷ್ಟು ನಾವು ನೋಡ್ತೇವೆ, ಒಂದು ರೀತಿಯ ಭಾವಾವೇಶ ಬಂದು ಈಗೆಲ್ಲ ಕಡಿಮೆ, ಬಹಳ ಹಿಂದೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಖಳನಾಯಕ ಮಾಡಿದವ, ಉದಾಹರಣೆಗೆ ಹಿರಣ್ಯಕಶಿಪು ಮಾಡಿದವ ಪ್ರಹ್ಲಾದನ ತಲೆ ಹಿಡಿದು ಎಳೆಯುವಾಗ ಎಷ್ಟೋ ಜನ ತಲೆ ಕೂದಲೇ ಹೊದ್ದು. ಅದು ಭಾವನೆ ಅವರಿಗೆ. ಅದು ಅಪರಾಧ ಅಂತ ಹೇಳುವುದಲ್ಲ. ಆ ರೀತಿ ಆದರೆ ಇನ್ನೊಬ್ಬರು ಇದನ್ನು ತೋರ್ಪಡಿಸಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಇನ್ನೂ ಪ್ರೇಕ್ಷಕರಿಗೆ ಅದು ತಲುಪುವುದಿಲ್ಲ ಅಂತ. ಮತ್ತೆ ಕಲೆಯಲ್ಲಿ ಒಂದು ಭಾಗವಹಿಸಿ ಅಥವಾ ಕಲಾವಿದನಾಗಿ ಈ ರೀತಿ ಭಾವನಾ ಇದಕ್ಕೆ ಸಿಲುಕಬಾರದು. ಭಾವನೆಗೆ ಸಿಲುಕುವುದು ಕೇವಲ ಕಲಾವಿದನಾಗಿಯೇ ಇರಬೇಕು ಅಂತ. ವ್ಯಾವಹಾರಿಕವಾಗಿ ಎಷ್ಟೋ ಈಗ ಸನ್ಯಾಸಿಯಾದವನು ವ್ಯಾವಹಾರಿಕವಾಗಿ ಇದ್ದೇ ಇರ್ತಾರೆ. ಈಗ ಸನ್ಯಾಸಿ ಸಂಪ್ರದಾಯ ಬೇರೆ, ಮಠಾಧಿಪತಿಯ ಸಂಪ್ರದಾಯ ಬೇರೆ. ಸನ್ಯಾಸಿಯಾದವ ಅವ ಕೇವಲ ವೈಯಕ್ತಿಕವಾಗಿ ಅವನ ಆತ್ಮೋದ್ಧಾರಕ್ಕಾಗಿ ಮಾತ್ರ ಶ್ರಮಿಸುವುದು ವಿನಃ ಉಳಿದ ವಿಷಯದಲ್ಲಿ ಅವನು ಇರೋದಿಲ್ಲ. ಆದರೆ ಪೀಠಾಧಿಪತಿಯಾಗಿದ್ದವನಿಗೆ ಹಾಗಲ್ಲ, ಬೇರೆ ಕರ್ತವ್ಯಗಳು ಇದೆ. ಅವಾಗ ಅವನ ಶಿಷ್ಯರ ಅಭಿವೃದ್ಧಿಗಾಗಿ, ಶಿಷ್ಯರ ಒಳಿತಿಗಾಗಿ, ಅವರ ಶ್ರೇಯಸ್ಸಿಗಾಗಿ ಅವರು ಪ್ರಯತ್ನ ಬರಬೇಕಾಗ್ತದೆ. ಮಠವನ್ನೇ ಅವಲಂಬಿಸಿಕೊಂಡಿದ್ದವರಿಗೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನ ಕೊಡುವ ಕರ್ತವ್ಯವು ಅವರಿಗಿದೆ. ಹಾಗಾಗಿ
ಆ ಮಠಾಧಿಪತಿಯಾಗಿದ್ದವರು ಎಲ್ಲ ವ್ಯವಹಾರಗಳಲ್ಲಿಯೂ ಇದ್ದು ಇಲ್ಲದ ಹಾಗಾಗಿರ್ತಾರೆ. ಹಿಂದಿನವರು ಹೇಳ್ತಾ ಇರುವುದು ಅಷ್ಟೇ, ಎಲ್ಲದಲ್ಲಿ ಎದ್ದು ಇಲ್ಲದ ಹಾಗ ಆಗುದು. ಅದಕ್ಕೆ ಉದಾಹರಣೆ ಹೇಳಿದ್ರು, ಪದ್ಮಪತ್ರ ವಿವಾಂಭಸ ಅಂತ. ಕಾಣುವಾಗ ಮುತ್ತಿನ ಹಾಗೆ ಕಂಡರೂ ಕೂಡ ನಿಜವಾಗಿ ಮುತ್ತಲ್ಲ, ಅದು ಎಲೆ ಮೇಲಿದ್ದ ನೀರಿನ ಬಿಂದು. ಹಾಗೆಯೇ ವ್ಯವಹಾರದಲ್ಲಿ ಕೂಡ ಕೆಲವೊಮ್ಮೆ ಹಾಗಿರ್ತೇವೆ, ಹೆಚ್ಚಾಗಿರಬೇಕಾದ್ದು. ಮತ್ತು ಯಕ್ಷಗಾನದ ಒಂದು ಕಲೆಯನ್ನು ಒಂದು ಹಿಡ್ಕೊಂಡ್ರೆ ಅದು ಭಾವನೆ ಬಂದು ನಮಗೆ ನಾನಾ ರೀತಿಯಾದಂಥ ತೊಂದರೆಗಳಿಗೆ ಒಳಗಾಗ್ತದೆ ಎಂಬುದನ್ನು ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಹಾಗೆ ಕಾಣಿಸ್ತಾ ಇದೆ. ಸರಿ ಸರಿ. ಮಠದ ಗುರುಗಳಾಗಿ ಮಠದ್ದೇ ಆದಂತಹ ಹಲವಾರು ಕೆಲಸ ಕಾರ್ಯಗಳು, ಪೂಜಾ ಕೈಂಕರ್ಯಗಳು, ಜೊತೆಗೆ ಭಕ್ತರಿಗೆ ಆಶೀರ್ವಚನ, ಇವುಗಳ ಎಲ್ಲದರ ಮಧ್ಯೆ ಯಕ್ಷಗಾನ ಭಾಗವತಿಕೆಯನ್ನು ಮತ್ತೆ ಕೆಲವೊಂದು ಸರ್ತಿ ನಾನು ಕರ್ಣಾಕರ್ಣಿಕೆಯಾಗಿ ಕೇಳಿದ ಹಾಗೆ ಬಹಳ ಅಪರೂಪವಾಗಿ ತಾಳಮದ್ದಲೆ ಅರ್ಥಗಾರಿಕೆಯನ್ನು ಅಥವಾ ಇಂಥದ್ದನ್ನೆಲ್ಲ ಯಕ್ಷಗಾನ ಒಂದು ಕಲಾ ಸೇವೆಯನ್ನು ಮಾಡಲು ಸಮಯವನ್ನು ಹೇಗೆ ನಾವು ಹೊಂದಿಸಿಕೊಳ್ತೀವಿ? ಅದು ಸಮಯ ಹೊಂದಿಸಿಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಾಗುವುದಿಲ್ಲ ಕೆಲವು ಸಲ. ಆದರೆ ಮಠದಲ್ಲಿ ನಡಿಬೇಕಾದಂತಹ ಯಾವುದೇ ಕೈಂಕರ್ಯಗಳೇ ಆಗಲಿ, ಬರುವಂತಹ ಭಕ್ತರ ಆಸಕ್ತಿಗೂ ಅವರ ಅಭಿಮಾನಕ್ಕೂ ಕುಂದಾಗುವ ಯಾವುದೇ ಕೆಲಸಗಳು ಇಷ್ಟವರೆಗೆ ನಡೆದಿಲ್ಲ. ಅದು ನಾನು ಖಂಡಿತ ಹೇಳ್ಬೋದು. ಮಾತ್ರ ಅಲ್ಲ, ನನ್ನ ಅಭಿಮಾನಿ ಶಿಷ್ಯರಲ್ಲಿ ನೀವು ಕೇಳಿದರೆ ಗೊತ್ತಾಗ್ಬೋದು. ಕಲೆಯಲ್ಲಿ ನಾನು ಭಾಗವಹಿಸಿ ಅಥವಾ ಹಾಡುಗಾರಿಕೆ ಮಾಡಿ ಒಂದು ವೇಳೆ ಬೆಳಗಿನವರೆಗೆ ನಾನು ಹಾಡಿದ್ರು, ಈಗ ಮಾಡ್ತಾ ಇಲ್ಲ, ಹಿಂದೆ ಹಾಡಿದ್ರೂ ಕೂಡ ಪೂಜಾ ಸಮಯಕ್ಕೆ ಅದನ್ನೆಲ್ಲ ಮುಗಿಸಿ ಎದ್ದುಕೊಂಡು ಸೀದಾ ಹೋಗ್ತೇನೆ. ನಿದ್ರೆ ಬಿಟ್ಟಿದ್ರು ನನಗೆ ನಿದ್ದೆ ಬರ್ತದೆ ಅಂತ ನಾನು ಅದರಲ್ಲಿ ಔದಾಸೀನ ಕಾಣಿಸಿದ್ದೇ ಇಲ್ಲ. ಯಾಕಂದರೆ ಅದು ನನ್ನ ಮೊದಲ ಕರ್ತವ್ಯ. ನಾನು ತಿಳ್ಕೊಂಡದ್ದು ಹೇಗೆಂದರೆ, ಪೀಠಾಧಿಪತಿಯಾಗಿ ಮಠಕ್ಕೆ ಬಂದಾಗ ಮಠದ ಸಂಪ್ರದಾಯ, ಅಲ್ಲಿಯ ರೀತಿ ರಿವಾಜುಗಳು, ಅದನ್ನು ಚಾಚೂ ತಪ್ಪದೆ ಪಾಲಿಸಬೇಕಾದ ನನ್ನ ಕರ್ತವ್ಯ ಎಂಬ ಪ್ರಜ್ಞೆ ನನಗುಂಟು. ಅದನ್ನು ಬಿಟ್ಟು ಉಳಿದ ಯಾವುದೂ ಮಾಡೋದಿಲ್ಲ. ನನಗೆ ಕೇವಲ ಯಕ್ಷಗಾನ ಅಂತಲ್ಲ, ಸಂಗೀತ ಅಭಿವೃದ್ಧಿ ತುಂಬ ಇದೆ. ನಾನು ನಾಟಕದ ತುಂಬ ಅಭಿಮಾನಿ. ಎಷ್ಟೋ ನಾಟಕ ನಾನೇ ಬರೆದಿದ್ದೇನೆ. ಆ ನಾಟಕವನ್ನು ನಾನೇ ನಿರ್ದೇಶನ ಮಾಡಿ ಇಲ್ಲಿ ಆಡಿಸಿದ್ದೇನೆ. ಆದರೆ ಇದೆಲ್ಲ ಕೂಡ ಒಂದು ಆಗ್ತದೆ ಏನು ಅಂತ ಹೇಳಿದ್ರೆ, ದೈಹಿಕವಾಗಿ ತುಂಬ ಆಯಾಸ ಆಗುವ ಪರಿಸ್ಥಿತಿ ಉಂಟು. ಹಾಗೆಂತ ಮಾಡಬೇಕಾದ ಕರ್ತವ್ಯ ಮಾಡದೆ ಇದನ್ನು ಮಾಡಿದ್ದಿಲ್ಲ. ಹಾಗೆ ನೀವು ಯಾರಲ್ಲಿ ಕೇಳಿದ್ರು ಅದನ್ನು ತಿಳಿಸಿ. ಅಲ್ಲ, ಅದಕ್ಕೆ ಸಮಯ ಹೊಂದಿಸಲಿಕ್ಕೆ ಯಾವ ರೀತಿ ಅಂತ ಅದಕ್ಕೆ ನಾನು ಕೇಳಿ. ಅದೇ ಸಮಯ ಹೊಂದಿಸುವಂದ್ರೆ, ನಾವು ಯಾವುದು ವಿಶ್ರಾಂತಿ ಪಡೆಯಬೇಕಾದ್ದು ಆ ಸಮಯದಲ್ಲಿ ವಿಶ್ರಾಂತಿ ಪಡೆಯಲಿಕ್ಕೆ ಆಗೋದಿಲ್ಲ. ಆ ಸಮಯಕ್ಕೆ ಉಪಯೋಗ. ಅದು ಕೆಲವೊಮ್ಮೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಬಾಧಕ ಆಗ್ತದೆ. ಯಕ್ಷಗಾನ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಅತ್ಯಮೂಲ್ಯವಾಗಿ ಪರಿಗಣಿಸಲ್ಪಟ್ಟಿದೆ. ಈಗ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯದಲ್ಲಂತೂ ಬಹಳ ಮಹಾನ್ ಪೋಷಕರಾಗಿ, ಒಂದು ಮೇಳದ ಯಜಮಾನರಾಗಿ ತಾವು ಬಹಳಷ್ಟು ಯಕ್ಷಗಾನ ಕ್ಷೇತ್ರಕ್ಕೆ ತಮ್ಮಿಂದ ಸಾಧ್ಯವಾದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀರಿ. ಒಂದು ಮಠದ ಗುರುಗಳಾಗಿ ಯಕ್ಷಗಾನವನ್ನು ಪ್ರವೃತ್ತಿಯಾಗಿ ಆಯ್ಕೆ ಮಾಡಿದ್ದು ನಿಮಗೆ ಈಗ ಹೇಗೆ, ಯಾವ ಒಂದು ಮನೋಭಾವನೆಯನ್ನು ನೀಡುತ್ತಾ ಉಂಟು? ಅಲ್ಲ, ನನಗೆ ನನ್ನ ಮನೋಭಾವ ಏನು ವ್ಯತ್ಯಾಸವೇ ಆಗಲಿಲ್ಲ. ಮೊದಲು ಯಾವ ರೀತಿಯಲ್ಲಿ ನಾನು ಅದನ್ನ ಸ್ವೀಕರಿಸಿದ್ದೇನೋ ಇವತ್ತಿಗೂ ಅದೇ ರೀತಿ ಇದೆ. ಆಮೇಲೆ ನಾನು ಯಾವುದರಲ್ಲಿಯೂ ನನ್ನಿಂದಾಗಿ ತುಂಬ ಯಕ್ಷಗಾನಕ್ಕೆ ಕೊಡುಗೆ ಆಗಿದೆ ಅಥವಾ ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತ ನಾನು ತಿಳ್ಕೊಳ್ಳೋದೇ ಇಲ್ಲ. ನನಗೆ ಕೇವಲ ಅದರಲ್ಲೊಂದು ಅಭಿಮಾನ ಇದೆ, ಆ ಕಲೆಯ ಬಗ್ಗೆ ಒಂದು ಆಸಕ್ತಿ ಇದೆ. ಅದಕ್ಕಾಗಿ ಆ ಆಸಕ್ತಿಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡಿದ್ದೇನೆ ವಿನಃ ಈಗ ಎಷ್ಟೋ ಜನ ಅದನ್ನು ಹೇಳ್ಬೋದು, ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತ ಹೇಳಿ ನನಗೆ ಇಷ್ಟವೂ ಇಲ್ಲ, ನನ್ನ ಮನಸ್ಸಕ್ಕೆ ಒಡಂಬಡುವುದೂ ಇಲ್ಲ. ಯಕ್ಷಗಾನ ಕ್ಷೇತ್ರವನ್ನು ಕೇವಲ ಹೊಟ್ಟೆಪಾಡಿಗೆ ಅಂತ ಹೇಳಿ ಆಯ್ಕೆ ಮಾಡುವಂತಹ ಯುವಕರಿಗೆ ನಿಮ್ಮ ಸಲಹೆ ಏನು? ಯಾವ ಮನೋಧರ್ಮದಿಂದ ಅವರು ಮುಂದುವರಿದರೆ ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೆಯದಾಗಿ ಅವರಿಗೂ ಹೇಗೆ ಸಾಧ್ಯ ಆಗಿತ್ತು ಅಂತ ನಿಮ್ಮ ಒಂದು ಭಾವನೆ? ಅಲ್ಲ, ಕಲೆಯನ್ನು ಹೊಟ್ಟೆಪಾಡಿಗೆ
ಉಪಯೋಗಿಸುವುದು ಒಂದು ರೀತಿಯ ಅಪರಾಧ ಅಂತ ಆಗುವುದಿಲ್ಲ. ಆದರೆ ಕಲೆಗೆ ಅಪಚಾರ ಮಾಡಿ ಅವರು ಹೊಟ್ಟೆ ತುಂಬಿಸ್ಕೊಳ್ಬಾರ್ದು. ಅದು ಹೇಗೆ ಅಪಚಾರ ಅಂದರೆ, ಯಾವುದೇ ಕಲಾ ಪ್ರದರ್ಶನದಲ್ಲಿ ಔದಾಸೀನ್ಯ ಭಾವ ಇರಬಾರ್ದು. ಅದು ಅವನ ವೃತ್ತಿ, ಅವನು ಮಾಡಬೇಕಾದಂಥ ಕರ್ತವ್ಯ. ಎಲ್ಲಕ್ಕಿಂತಲೂ ಕರ್ತವ್ಯ ಎಂಬ ಶಬ್ದ ಅದಕ್ಕೆ ತುಂಬ ಉಪಯುಕ್ತವಾಗ್ತದೆ. ಇನ್ನೊಂದು, ಅದನ್ನು ಸರಿಯಾಗಿ ಅಭ್ಯಾಸ ಮಾಡದೆ. ಯಾಕೆಂದರೆ ಎರಡು ರೀತಿಯಲ್ಲಿ ನಾವು ಪರಿಗಣಿಸ್ಕೊಂಡು, ಒಂದು ಕೇವಲ ಆಸಕ್ತಿಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗದೆ ಆಸಕ್ತಿಯಲ್ಲಿ ಮಾಡುವಂಥ ನಾವು ಹೇಳುವಂಥ ಅಮೇಚೂರ್ಸ್ ಅಂತ ಹೇಳ್ತೇವೆ, ಅದು ಬೇರೆ. ಇವರನ್ನು ನಿಜವಾಗಿ ಪ್ರೊಫೆಷನಲ್ಸ್ ಅಂತ ಹೇಳ್ತಾರೆ. ಪ್ರೊಫೆಷನಲ್ಸ್ ಎಂದರೆ ನೀವು ಹೇಳಿದಂತಹ ವೃತ್ತಿಯಾಗಿ ಅದರಂತೆ ಬರುವಂತಹ ಆದಾಯದಲ್ಲಿ ಅವರ ದಿನದ ಖರ್ಚು ಕಳೆಯುವ ಆ ರೀತಿಯಲ್ಲಿ ಆಗುವಾಗ ಅದು ವೃತ್ತಿಯಾಗ್ತದೆ. ಆ ವೃತ್ತಿಯನ್ನು ಸರಿಯಾಗಿ ಇವರು ಅಭ್ಯಾಸ ಮಾಡದೆ ಉಪಯೋಗಿಸಿದ್ರು ಅಂತಾದರೆ ಕಲೆಗೆ ಅಪಚಾರ ಆಗ್ತದೆ. ಯಾವಾಗಲೂ ಅದನ್ನು ತಮ್ಮ ಜೀವನೋಪಾಯಕ್ಕೆ ಉಪಯೋಗ ಮಾಡುತ್ತಾರೆ ಅಂತಾದರೆ ಅದರಲ್ಲಿ ಉತ್ತಮವಾದಂಥ ಪರಿಣತಿಯನ್ನು ಮೊದಲಾಗಿ ಪಡೆಯಬೇಕು. ಹಾಗೆಯೇ ಕೇವಲ ಪಡೆದರೆ ಸಾಲದು, ಅದನ್ನು ರಂಗಭೂಮಿಯಲ್ಲಿಯೋ ಅಥವಾ ಪ್ರದರ್ಶನ ಇಡುವಾಗ ಬಹಳ ಏನೂ ಒಂದಿಷ್ಟು ಉದಾಸೀನ ತೋರದೆ ಪ್ರದರ್ಶನ ನೀಡಿದರೆ ಮಾತ್ರ ಅವರು ಮಾಡುವಂತಹ ವೃತ್ತಿಗೆ ಭಗವಂತ ಮೆಚ್ಚುತ್ತಾನೆ. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಗುರುಗಳೇ? ಸಾಂಪ್ರದಾಯಿಕ ಯಕ್ಷಗಾನ ತಪ್ಪಲ್ಲ, ನಿಜವಾಗಿಯೂ ಸಂಪ್ರದಾಯದ ಆಯಕಟ್ಟಿನ ಒಳಗಿದ್ರೇನೆ ಅದು ಚಂದ. ಹಾಗಿದ್ರೆ ಮಾತ್ರ ಅದು ಯಕ್ಷಗಾನ ಆಗ್ತದೆ. ಕೆಲವೊಮ್ಮೆ ನಾವು ಯಕ್ಷಗಾನ ಅಂತ ಹೇಳಿಕೊಂಡು ಅದರಲ್ಲಿ ನಾಟಕೀಯತೆಯನ್ನು ಅಥವಾ ಸಿನಿಮಿಯ ಕೆಲವು ದೃಶ್ಯಗಳನ್ನು ಇದನ್ನೆಲ್ಲ ಅಳವಡಿಸಿ, ಯಾಕೆಂದರೆ ಕೇವಲ ಜನಾಕರ್ಷಣೆ, ನಾವು ಕೇವಲ ಜನಾಕರ್ಷಣೆಯನ್ನೇ ಅಪೇಕ್ಷೆ ಮಾಡಿ ಆ ಕಲೆಯ ಕೊಲೆ ಮಾಡುವುದು ಖಂಡಿತ ಸಲ್ಲದು. ಅದರ ಬದಲಾಗಿ ಜನರನ್ನು ಆಕರ್ಷಿಸಬೇಕಾದ್ದು ಸಹಜ. ಕಲೆಯನ್ನೇ ಉತ್ತಮಗೊಳಿಸಿ ಅದನ್ನು ಜನ ಆಕರ್ಷಣೆ ಮಾಡಲಿಕ್ಕೆ ಆಗ್ತದೆ, ಅಥವಾ ಅದನ್ನು ಉತ್ತಮವಾದಂತಹ ಒಂದು ವಿಷಯವನ್ನು ತುಂಬಿಸಿ ಮಾಡಬಹುದು. ಬದಲಾಗಿ ಅದರ ಸಂಪೂರ್ಣ ರೂಪವನ್ನೇ ವ್ಯತ್ಯಾಸ ಮಾಡಿ ಆ ಪಾರಂಪರಿಕವಾದಂತಹ ಎಲ್ಲ ಆಯಕಟ್ಟನ್ನು ಮರೆತು ಬಿಟ್ಟು, ನಾನು ಹೇಳಿದ್ದು ಆ ಆಯಕಟ್ಟಿನ ಒಳಗೆ ಇದ್ರೆ ಅದು ಚಂದ ಆಗಿರ್ತದೆ. ಆಯಕಟ್ಟಿನ ಒಳಗಡೆ ನಾವು ನಮ್ಮ ಯಾವುದೇ ಕುಶಲದಿಂದ ತೋರಿಸಬಹುದು. ಸಂಪ್ರದಾಯ ಅಂದಾಗ ಕೆಲವರು ಹಿಂದೆ ಮಾಡುವಾಗ ಅದೇ ಸರಿ ಅಂತ ವಾದಿಸಿಕೊಂಡು ಹೋಗ್ತಾರೆ. ಉದಾಹರಣೆಗೆ, ಹಿಂದಿನ ಸಂಪ್ರದಾಯದಲ್ಲಿ ಒಬ್ಬ ಭಾಗವತನಾದವ ಕೇವಲ ಕೆಲವೇ ರಾಗಗಳನ್ನು ಅಳವಡಿಸಿಕೊಂಡು ಯಕ್ಷಗಾನ ಪ್ರದರ್ಶನ ಮಾಡ್ತಾ ಇದ್ರು. ಆದರೆ ಅದನ್ನೆಲ್ಲ ಅಭ್ಯಾಸ ಮಾಡಿರುವುದಿಲ್ಲ. ಈಗ ಕೆಲವರು ಅದನ್ನ ಅಭ್ಯಾಸ ಮಾಡಿ ಅದಕ್ಕೆ ಆ ಭಾವನೆಗೆ ಅನುಗುಣವಾಗಿ, ನೀವು ಆಗಲೇ ಹೇಳಿದ ಹಾಗೆ ಈ ಕಲೆಗೆ ಭಾವನೆ ಮುಖ್ಯ. ಅದಕ್ಕೆ ಅದರಲ್ಲಿಯೂ ಯಕ್ಷಗಾನ ಪ್ರದರ್ಶನದಲ್ಲಿ ಕೆಲವು ಪಾತ್ರಗಳನ್ನು ಪೋಷಿಸುವಾಗ, ಅದಕ್ಕೆ ಬೇಕಾದ ಅದನ್ನು ಪ್ರತಿಬಿಂಬಿಸುವಾಗ ಭಾವನೆ ಇಲ್ಲದ್ರೆ ಆಗೋದಿಲ್ಲ. ಹಾಗೆ ಅಂತ ಭಾವನೆಯನ್ನ ಕಲಾವಿದ ತೋರಿಸಬೇಕು ಅಂತಿದ್ರೆ ಅವನಿಗೆ ಪ್ರಚೋದನೆಯಾಗಿ ಹಾಡುಗಾರಿಕೆ ಬೇಕಾಗ್ತದೆ. ಆ ಹಾಡುಗಾರಿಕೆಯಲ್ಲಿ ಭಾವನೆ ಇಲ್ಲದಿದ್ದರೆ ಕಲಾವಿದನೇ ತೋರಿಸಿ ತುಂಬ ಕಷ್ಟ. ಈ ಹಿಂದಿನ ಪರಂಪರೆಯಲ್ಲಿ ಹೇಳುವುದು ಅಷ್ಟೇ. ಯಕ್ಷಗಾನದ ಪರಂಪರೆಯಲ್ಲಿ ಹೇಳುವುದು, ಯಕ್ಷಗಾನದಲ್ಲಿ ಭಾಗವತನಿಗೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ. ಕಾರಣ ಇದೆ, ಆ ಯಕ್ಷಗಾನದ ಆವತ್ತಿನ ಪ್ರದರ್ಶನ ಒಳ್ಳೆಯದಾಗುವುದು ಹಾಳಾಗುವುದರಲ್ಲಿ ಪ್ರಧಾನ ಪಾತ್ರ ಭಾಗವತನದ್ದೇ ಆಗಿರ್ತದೆ. ಯಾಕೆಂದರೆ ಅವನು ಸರಿಯಾದ ಭಾವನೆಗೆ ಪ್ರಚೋದನಕಾರಿಯಾದಂಥ ಹಾಡು ಆಗಲಿಲ್ಲ. ಅವನ ಬರೇ ಸಂಪ್ರದಾಯ ಅಂತ ಇಟ್ಕೊಂಡು ಹಿಂದೆ ಏನಿತ್ತು ಅದನ್ನೇ ಹಾಡ್ತಾ ಇದ್ದಾನೆ ಅಂತಾದರೆ, ಒಂದು ವೇಳೆ ಕಲಾವಿದನಿಗೆ ಬಹಳ ಉತ್ತಮ ರೀತಿಯಾದಂಥ ಪ್ರದರ್ಶನ ಕೊಡಬೇಕೆಂಬಂತಹ ಪ್ರಯತ್ನ ಮಾಡಿದರೂ ಅದು ಪರಿಪೂರ್ಣವಾದಂತಹ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಸಂಪ್ರದಾಯ ಬೇಕು, ಸಂಪ್ರದಾಯದ
ಆಯಕಟ್ಟು ಬೇಕು, ಎಲ್ಲ ಬೇಕು. ಹಾಗೆ ಅಂತ ಹಿಂದೊಂದು ಗಾದೆ ಉಂಟು, ಅಜ್ಜನಟ್ಟ ಆಲದ ಮರದ ಉದಾಹರಣೆ ಹೇಳಿದ ಹಾಗೆ ಹಿಂದೆ ಮಾಡಿದ್ದೇ ಸರಿಯಾದ್ದು, ಅದೇ ಸಂಪ್ರದಾಯ ಅಂತ ಹೇಳುವುದನ್ನ ನಾನಂತೂ ಒಪ್ಪಿಕೊಳ್ಳುವುದಿಲ್ಲ. ಹೌದು, ಅದೇ ಕಾಲಕ್ಕೆ ಸರಿಯಾದಂತಹ ಹೊಸ ಮಾರ್ಪಾಡುಗಳನ್ನು ಆ ಸಾಂಪ್ರದಾಯಿಕ ಚೌಕಟ್ಟಿನ ಒಳಗಡೆ ಮಾಡಿದ್ರೆ ಅದರಿಂದ ಏನು ಅಪಾಯ ಇಲ್ಲ ಅಂತ ಹೇಳಿ. ಯಕ್ಷಗಾನದ ಯಾವೆಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ ಗುರುಗಳೇ? ತಾಳಮದ್ದಲೆ ಕ್ಷೇತ್ರವನ್ನು ಮತ್ತು ಮುಖ್ಯವಾಗಿ ಭಾಗವತಿಕೆಯನ್ನು ಆರಿಸುವುದರ ಹಿನ್ನೆಲೆ ಏನು? ಹಿನ್ನೆಲೆ ಅಂತ ಏನಿಲ್ಲ, ಹಾಡುಗಾರಿಕೆಯೇ ನಾನು ತುಂಬಾ ಶುರು ಮಾಡಿದ್ದು ಹಾಡುಗಾರಿಕೆಯಲ್ಲಿ. ನಾನು ಆಗಲೇ ಹೇಳಿದ ನನ್ನ ಪೂರ್ವಾಶ್ರಮದ ತೀರ್ಥರೂಪರು ಉತ್ತಮ ಹಾಡುಗಾರರಾಗಿ ಮಾಡ್ತಾ ಇದ್ರು. ಅದು ನನಗೆ ಪ್ರಚೋದನಕಾರಿಯಾಗಿತ್ತು. ಅದು ಮಾತ್ರ ಅಲ್ಲ, ನಾನು ಚಿಕ್ಕಂದಿನಲ್ಲಿ ಈ ಕಲೆಯಲ್ಲಿ ನಾವು ನಮ್ಮ ತೊಡಗಿಸಿಕೊಂಡ ಮೇಲೆ ಅದರಲ್ಲಿ ಬರೀ ಹಾಡುಗಾರಿಕೆ ಅಂತಲ್ಲ, ಅರ್ಥಗಾರಿಕೆಯಲ್ಲಿಯೂ ಉತ್ಸಾಹ ಬಂದರೆ ಅದನ್ನು ಭಾಗವಹಿಸಿದಾಗ ಜನಗಳಿಗೆ ಮೆಚ್ಚುಗೆ ಆದರೆ ಮತ್ತೆ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ. ನಾನು ನಿಜವಾಗಿ ಹೇಳಿದ್ರೆ ನನ್ನ ಎಲ್ಲ ಕಲೆಗಳಲ್ಲಿ ಈ ಪ್ರೋತ್ಸಾಹದಲ್ಲಿಯೇ ಮುಂದೆ ಬಂದವ. ನಾನು ಚಿಕ್ಕಂದಿನಲ್ಲಿ ಸಾಮಾನ್ಯ 15-16 ವರ್ಷದಲ್ಲಿ ಶುರು ಮಾಡಿದವ, ನನಗೆ ಆಶ್ರಮ ಆಗುವಾಗ 19 ವರ್ಷಗಳಿದೆ. ಈ 3-4 ವರ್ಷದಲ್ಲಿ ಬೇಕಾದಷ್ಟು ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಬೇಕಾದಷ್ಟು ಅರ್ಥ ಹೇಳಿದ್ದೇನೆ. ಆ ಚಿಕ್ಕಂದಿನಲ್ಲಿಯೇ ನಾನು ಹೆಚ್ಚಾಗಿ ಖಳನಾಯಕರ ಪಾತ್ರವನ್ನೇ ಹೇಳ್ತಾ ಇದ್ದೆ. ವಾಲಿ, ಕರ್ಣ, ಮಾಗಧ ಇಂಥದ್ದನ್ನೇ ಹೇಳ್ತಾ ಇದ್ದೆ ಹೆಚ್ಚಾಗಿ. ಅದು ಹೇಗೆ ಬಂತು ಅಂತ ಹೇಳಿದ್ರೆ ಉತ್ತರ ಬರಲಿಕ್ಕೆ ಆಗುದಿಲ್ಲ. ಹಾಗೆ ನನಗೆ ಅದರಲ್ಲಿ ಯಕ್ಷಗಾನ ವಿಷಯದಲ್ಲಿ ಆದರೆ ಮೃದಂಗ ನುಡಿಸ್ತೇನೆ, ಓದಿದೆ. ಚೆಂಡೆಯು ಬಹಳ ಅಗತ್ಯ ಬಂದರೆ ನುಡಿಸಿಯೇನು, ಈಗೆಲ್ಲ ಬರುವುದಿಲ್ಲ ಹೇಳಿ, ಮುಂಚೆ ಮಾಡ್ತಾ ಇದ್ದೆ. ಅಂತೂ ಅದಕ್ಕೆ ಸಂಬಂಧಪಟ್ಟ ಹೆಜ್ಜೆಗಾರಿಕೆಯಾಗಲಿ, ಯಾಕಂದರೆ ಇಲ್ಲಿ ಬಹಳ ವರ್ಷಗಳ ಹಿಂದೆ ತುಂಬ ಜನಕ್ಕೆ ತರಬೇತಿ ಕೊಟ್ಟಿದ್ದೆವು. ತುಂಬ ಜನ ಸಿದ್ಧರಾಗಿದ್ದಾರೆ, ತುಂಬ ಜನ ಕಲಾವಿದರಿದ್ದಾರೆ. ಆ ತರಬೇತಿ ಕೊಡುವಾಗ ಕೆಲವು ಸಂದರ್ಭದಲ್ಲಿ ನಾನೇ ಅವರಿಗೆ ಹೆಜ್ಜೆಗಾರಿಕೆ ಹೇಳಿಕೊಟ್ಟದ್ದು ಉಂಟು. ಆದರೆ ನಾನು ಅದನ್ನೆಲ್ಲ ಅಭ್ಯಾಸ ಮಾಡಿದೆ, ಅಲ್ಲ ಬಳಕೆಗೆ ಉಪಯೋಗ ಮಾಡಿ. ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಆದಿಯಾಗಿ ಬೇರೆ ಬೇರೆ ವಿಚಾರಗಳು ಈ ಸೋದರ ಕಲೆಗಳಿಂದ ಎರವಲು ಅಂತ ಬೇಕು ಅಂತಾದ್ರೆ ಅದು ಎಷ್ಟು ಬೇಕು, ಬೇಡ ಅಂತಾದ್ರೆ ಅದು ಯಾಕೆ ಬೇಡ? ಅಲ್ಲ, ಎರವಲು ತೆಗೆದುಕೊಳ್ಬೇಕು ಅಂತ ಇಲ್ಲ. ನಾನು ಆಗಲೇ ಹೇಳಿದಾಗೆ, ಈಗ ಉದಾಹರಣೆಗೆ ಪ್ರಸಂಗಕರ್ತ ಕೆಲವು ರಾಗಗಳನ್ನು ಹಾಕಿರ್ತಾನೆ, ಕೆಲವು ತಾಳಗಳನ್ನು ಹಾಕಿರ್ತಾನೆ. ಕೆಲವೊಮ್ಮೆ ಸಂಪ್ರದಾಯವಾದಿ ಎಂತ ಮಾಡ್ತಾರೆ ಅಂದರೆ ಆ ರಾಗ ಆಡೋದಿಲ್ಲ, ಅವರ ಹಿಂದಿನವರಿಗೆ ಏನು ರಾಗ ಉಪಯೋಗ ಮಾಡಿದ್ರೆ ಅದನ್ನೇ ಹೇಳ್ತಾ ಹೋಗ್ತಾರೆ, ಅದೇ ತಾಳನ್ನು ಬಳಸ್ತಾರೆ. ಕಾರಣ ಬರೀ ಸಂಪ್ರದಾಯದ ಅಭಿಮಾನ ಅಂತಲ್ಲ, ಇವರಿಗೆ ಗೊತ್ತೂ ಇರೋದಿಲ್ಲ, ಗೊತ್ತಿಲ್ಲ ಅಂತ ಅವ್ರು ಒಪ್ಕೊಳ್ಳೋದಿಲ್ಲ. ಆದ ಕಾರಣ ಯಾವನಾದರೂ ಒಬ್ಬ ಭಾಗವತ ಒಂದು ಉತ್ತಮ ರೀತಿಯಲ್ಲಿ ಇದಕ್ಕೆ ಉಪಯೋಗಿಸಬೇಕು ಅಂತ ಒಂದು ಸಂಗೀತ ಅಭ್ಯಾಸವನ್ನು ಅಥವಾ ಅದರಲ್ಲಿ ನಿಷ್ಣಾತನಾಗಿಯೋ ಕಲಾವಿದನಾಗಿ ಬಂದರೆ ನಾವು ಸಂತೋಷ ಪಡಬೇಕು. ಯಾಕೆ ನಮಗೆ ಬೇಕಾದಷ್ಟು ಭಾವನೆಯ ರಾಗಗಳನ್ನು ಸೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಆದರೆ ಎಷ್ಟೋ ಜನ ಅದನ್ನು ಮೆಚ್ಚಿಕೊಳ್ಳೋದಿಲ್ಲ. ಅವನೇನು ಬರೆಯ ಸಂಗೀತ ಆಡ್ತಾನೆ ಅಂತ ಹೇಳ್ತಾರೆ, ಅವನೇನು ಬರೆಯ ಸಂಗೀತ ಆಡ್ತಾನೆ ಅಂತ. ಆದರೆ ನಾನು ಅದಕ್ಕೆ ಆಗಲೇ ಹೇಳಿದ ಹಾಗೆ ಬರೆಯ ಸಂಗೀತ ಕಚೇರಿ ಆಗಬಾರದು. ಸಂಗೀತವನ್ನು ಬಳಸಿಕೊಂಡು ಯಕ್ಷಗಾನ ಪ್ರದರ್ಶನ ಆಗಬೇಕು. ನಮಗೆ ಹಿಂದಿನವರು ಇದ್ದಾರೆ, ಈಗ ಮಹೇಂದ್ರ ಪ್ರೇಗಳು, ಮಂಡೇಚರು, ಇವರೆಲ್ಲ ತುಂಬ ಸಂಗೀತದಲ್ಲಿ ಪರಿಣತರು, ಸಂಗೀತ ವಿದ್ವಾಂಸರು. ಹಾಗೆಂತ ಅವರು ಎಲ್ಲ ಜನರ ಮೆಚ್ಚುಗೆಯನ್ನು, ಎಲ್ಲ ವೇಷದಾಗ ಮೆಚ್ಚುಗೆ ಪಡೆದಿದ್ದಾರೆ. ಯಾಕಂದ್ರೆ ಸಂಪ್ರದಾಯದ ಒಳಗಡೆ ಹಾಕಿದ್ದಾರೆ. ಅವರು ಹಾಡ್ತಾ ಇರುವಾಗ ಅವರ ಬಗ್ಗೆಯೂ ಇದೇ ರೀತಿಯ ಮಾತುಕತೆ. ಜನ ಅವರನ್ನ ತುಂಬಾ ಸ್ವಾಗತಿಸ್ತಾ ಇದ್ರು, ತುಂಬಾ ಸಂತೋಷ ಪಡ್ತಿದ್ರು. ಆಗ ಕೆಲವರಿಗೆ ಮಧ್ಯವಾಗ್ತಾ ಇರಲಿಲ್ಲ, ಹಿಡಿಸ್ತಿರ್ಲಿಲ್ಲ. ಆಗ ಹೇಳ್ತಿದ್ರು, ಅವ್ರು ಏನು ಹಾಡ್ತಾರೆ, ಸಂಗೀತ ಹಾಡ್ತಾರೆ, ಯಕ್ಷಗಾನ ಸರಿಯೇ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಯಕ್ಷಗಾನ ಸರಿ ಇಲ್ಲ ಎಂಬುದನ್ನ ನಾನು ನಿಮ್ಗೆ ಆಗಲೇ ಹೇಳಿದ ಹಾಗೆ, ಯಕ್ಷಗಾನಕ್ಕೆ ಹೀಗೇ ಸರಿ ಅಂತ ಹೇಳಲಿಕ್ಕೆ ನಾವು ಅರ್ಹತೆ ಪಡೆದು ಬಂದಿಲ್ಲ. ಅಷ್ಟು ಹಾಗಲ್ಲ, ಅಲ್ಪ ಸ್ವಲ್ಪ ಕಲ್ತವರು ನನಗೆ ಗೊತ್ತು ಅಂತ ಹೇಳೋದು ಬಹಳ ಅಪರಾಧ ಅಂತ ನಿಮ್ಗೆ ಹೇಳ್ತಾ ಇರೋದು.
ಗುರುಗಳೇ, ಪ್ರಸಂಗದ ಆಶಯ ಅಂತ ಅಂದ್ರೆ ಏನು? ಅದನ್ನು ಈಡೇರಿಸುವ ಹೊಣೆಗಾರಿಕೆ ಕಲಾವಿದರತ್ತ ಅಥವಾ ಭಾಗವತರತ್ತ ಅಥವಾ ಬರ್ದಿರೋ ಕವಿಯತ್ತ ಯಾರ್ದು ಹೊಣೆಗಾರಿಕೆ? ಅಲ್ಲ, ಕವಿ ಬರ್ದಿರ್ತಾರಲ್ಲ, ಕವಿ ಬರ್ದಿದ್ದನ್ನ ಮೊದಲಾಗಿ ಅದನ್ನ ಯಾವ ರೀತಿ ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಬೇಕಾದ ಭಾಗವತ. ಅದೇ ನಾನು ಹೇಳಿದೆ, ಯಕ್ಷಗಾನಕ್ಕೆ ಭಾಗವತ ಒಂದು ನಿರ್ದೇಶಕ. ಎಲ್ಲದನ್ನು ಮಾಡ್ತಾನೆ ಅಂತ ನಿಮ್ಗೆ ಹೇಳುದಲ್ಲ, ಅದೇ ಮಾಡಬೇಕಾದ ಕರ್ತವ್ಯ ಅಂತ ಅವನ ನಿರ್ದೇಶಕ. ಮೊದಲು ಅವ ಅಭ್ಯಾಸ ಮಾಡಬೇಕು. ಅವ ಅಭ್ಯಾಸ ಮಾಡಿ ಕಲಾವಿದರಿಗೆ ಅದರ ರೀತಿಯ ಅಂತ ಮಾರ್ಗದರ್ಶನ ಕೊಡಬೇಕು. ಮತ್ತೆ ಆ ಕಲೆಗೆ ಅವರು ಮಾಡಿದ ಪ್ರಸಂಗವನ್ನ ಒಟ್ಟು ಮೇಲೆ ಹಾಕುವ ಕೆಲಸ ಕೇವಲ ಭಾಗವತರಿಗೆ ಮಾತ್ರ ಅಲ್ಲ, ಭಾಗವತರಿಗೂ ಕಲಾವಿದರಿಗೂ ಎಲ್ರಿಗೂ ಸೇರಿರುತ್ತೆ. ಅವರು ಒಟ್ಟು ಸೇರಿ ಮಾಡಿದ್ರೆ ಮಾತ್ರ ಆಗ್ತದೆ, ಒಬ್ಬರಿಂದ ಆಗಲಿ ಸಾಧ್ಯವೇ ಇಲ್ಲ. ಅಂದ್ರೆ ಕವಿಯ ಆಶಯವನ್ನು ಭಾಗವತರು ಮತ್ತೆ ಕಲಾವಿದರು ಎಲ್ಲರೂ ಸೇರಿ ಅದನ್ನು ಈಡೇರಿಸುವಂತದ್ದು. ಈಗ ರಂಗಸ್ಥಳದಲ್ಲಿ ಸಾರುವ ಮೌಲ್ಯಗಳು ಉನ್ನತ ಸ್ತರದಲ್ಲಿ ಇರಬೇಕು ಅಂತಾದ್ರೆ ನಾವು ಯಾವ ಎಲ್ಲ ಮಾರ್ಗಗಳನ್ನು ಅನುಸರಿಸಬಹುದು? ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಮೌಲ್ಯಗಳ ಪ್ರತಿಪಾದನೆ ಅನ್ನುವಂಥದ್ದೇ ಒಂದು ಹಾಸ್ಯಾಸ್ಪದ ಅಂತ ಆಗಿ ಹೋಗಿದೆ ಈಗಿನ ಒಂದು ಕಾಲಘಟ್ಟದಲ್ಲಿ. ಅದು ಅಲ್ಲದೆ ಇತ್ತೀಚೆಗೆ ಈ ಕಟ್ಟುಕತೆಗಳ ಈ ಸಿನಿಮಾಗಳನ್ನು ರಂಗಸ್ಥಳದಲ್ಲಿ ಪ್ರಯೋಗ ಮಾಡುವುದು, ಅದನ್ನೆಲ್ಲ ಮಾಡಲಿಕ್ಕೆ ಹೋಗಿ ಸಿನಿಮಾದಲ್ಲಿ ಯಾವುದನ್ನು ತೋರಿಸಿದ್ದಾರೆ ಅದನ್ನೇ ಇಲ್ಲಿ ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಈ ರಂಗಕ್ಕೆ ಅದು ಒಪ್ಪುವುದಿಲ್ಲ. ಅದನ್ನೇ ನಾನು ಹೇಳಿದ್ದು ನಿಮಗೆ. ಈಗ ನಾಟಕದ ಪ್ರದರ್ಶನ ಮಾಡುವಾಗ ಅದು ನಾಟಕೀಯವಾಗಿಯೇ ಇರಬೇಕು, ನಾಟಕವೇ ಆಗಬೇಕು. ಯಕ್ಷಗಾನ ಪ್ರದರ್ಶನ ಮಾಡುವಾಗ ಅದರಲ್ಲಿ ನಾಟಕವನ್ನು ಸಿನಿಮೆಯನ್ನು ತಂದಿದ್ದಾದ್ರೆ ಅದಷ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅಂತದ್ದು ಅಂತ ಪ್ರಯತ್ನಗಳು ಆಗಬಾರ್ದು ಅಂತ. ಹಾಗಾದ್ರೆ ಕೆಲವೊಮ್ಮೆ ಜನ ಅದನ್ನ ಸ್ವೀಕರಿಸುವುದಿಲ್ಲ ಅಂತ ಕೆಲವರು ಆಪಾದನೆ ಇರ್ತದೆ. ನಾನೇನು ಹೇಳ್ತೇನೆ ಅಂದ್ರೆ, ಒಬ್ಬ ಯಕ್ಷಗಾನ ಪ್ರದರ್ಶನ ಕೊಡುವಾಗ ಯಕ್ಷಗಾನವನ್ನು ವಿಮರ್ಶೆ ಮಾಡುವುದು ಯಾರು ಮಾಡಬೇಕೆಂದ್ರೆ ಯಕ್ಷಗಾನದ ಅಭಿಮಾನಿ ಮಾಡಬೇಕು. ಬದಲಾಗಿ ಒಬ್ಬ ಸಿನಿಮಾದ ಅಭಿಮಾನಿ ಅದನ್ನು ಮಾಡಿದರೆ ಅವನಿಗೆ ಸರಿ ಇಲ್ಲ ಅಂದೇ ಕಾಣಿಸ್ತದೆ. ಯಾಕೆಂದ್ರೆ ಅವನ ಅದು ರೂಪ ಬೇರೆ ಇರ್ತದೆ ನೋಡಿ. ಯಾಕೆಂದ್ರೆ ನಿಮಗೆ ಉದಾಹರಣೆ ಹೇಳ್ತೇನೆ, ನನ್ನಲ್ಲೇ ಎಷ್ಟು ಜನ ಹೇಳ್ತಾರೆ, ಯಾಕಂದ್ರೆ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರವನ್ನು ಹುಡುಗರತ್ತ ಮಾಡಿಸು ನೀವು ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಸ್ತ್ರೀಯರೇ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಮಾತ್ರ ಅಲ್ಲ, ನಮಗೆ ಸ್ತ್ರೀಯರಿಗೆ ಅದು ಒಂದು ಸ್ತ್ರೀಯರೇ ಹೇಳಿದ ಮಾತದು, ಸ್ತ್ರೀಯರಿಗೆ ನಮಗೆ ಅವಮಾನ ಮಾಡಿದಾಗ ಆಗ್ತದೆ ಅಂತ ಹೇಳಿದ್ದಾರೆ. ಅದು ಯಾವುದರಿಂದ ಹೇಳಿದ್ರು ನೋಡಿ, ಅದವರು ನಾಟಕವನ್ನು ಸಿನಿಮಾವನ್ನು ನೋಡಿಕೊಂಡು ಹೇಳಿದರು. ಯಕ್ಷಗಾನಕ್ಕೆ ಯಾವಾಗ ವಿಮರ್ಶೆ ಮಾಡುವಾಗ ಯಕ್ಷಗಾನದ ಪರಿಣತನೇ ಆಗಿರಬೇಕು. ಅದರ ಪರಿಣತ ಆದ್ರೆ ಅದರ ಮಾನದಂಡ ಅವರಿಗೆ ಗೊತ್ತಿರ್ತದೆ. ಆ ಮಾನದಂಡವನ್ನು ನೋಡಿಕೊಂಡು ಹೇಳ್ತಾರೆ ಒಳ್ಳೇದಾಗಿದೆ ಇಲ್ವೋ. ಪುರಾಣ ಕಥೆಗಳಿಗೂ ಯಕ್ಷಗಾನದ ಪ್ರಸಂಗದ ಕಥೆಗಳಿಗೂ ಇರುವ ಭಿನ್ನತೆಯನ್ನು ಹೇಗೆ ನಾವು ಸಮರ್ಥನೀಯ ಅಂತ ಹೇಳ್ಬೋದು? ಉದಾಹರಣೆಗೆ ಪ್ರಹ್ಲಾದ ಚರಿತ್ರೆ, ಇದು ಶ್ರೀಮದ್ ಭಾಗವತದ ಮೂಲ ಕಥೆಗೆ ತೀರ ಭಿನ್ನವಾಗಿದೆ. ಅಂದ್ರೆ ಅಲ್ಲಿ ಹರನೆಂದು ಬರೆ ಮತ್ತು ಅಲ್ಲಿ ಹರಿಯೆಂದು ಬರೆದೆ, ಇಂಥವೆಲ್ಲ ಉಂಟು. ಇದು ಸಾಮಾಜಿಕವಾದಂತಹ ಒಂದು ಏನನ್ನೋದು ಹರಿಹರ ಭೇದವನ್ನು ಅಥವಾ ಆ ರೀತಿ ಒಂದು ತಾತ್ವಿಕ ಸಂಘರ್ಷಕ್ಕೆ ದಾರಿ ಮಾಡಿ ಕೊಡ್ತದೆ ಅಂತ ಅನ್ನಿಸುವುದಿಲ್ಲ? ಅದು ಹೌದು, ಅದು ಹೆಚ್ಚಿನದಲ್ಲಿ ಇಲ್ಲ. ಕೆಲವು ಪ್ರಸಂಗಗಳನ್ನ ಅದು ಯಾಕೆ ಅವ್ರು ಹಾಗೆ ಮಾಡಿದ್ದಾರೆ ಅಂತ ನಮಗೆ ತುಂಬಾ ಒಂದು ಖೇದನೀಯ, ನಿಜವಾಗಿ ಸರಿಯಲ್ಲ. ನೀವು ಮತ್ತೆ ಪುರಾಣದ ಕಥೆಗಳನ್ನೇ ಆಯ್ದುಕೊಂಡು ಯಕ್ಷಗಾನ ಕಥೆಗಳನ್ನ ಆಯ್ದುಕೊಳ್ಬೇಕು, ಅದನ್ನು ಹಾಗೇ ಪ್ರತಿ ತೆಗೆದುಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪುರಾಣದಲ್ಲಿ ಕೆಲವು ಸಂದರ್ಭ ಯಕ್ಷಗಾನ ಪ್ರದರ್ಶನದಲ್ಲಿ ಇರುವುದಿಲ್ಲ, ಯಕ್ಷಗಾನ ಪ್ರದರ್ಶನ ಬೇರೆ ಇರ್ತದೆ. ಅದಕ್ಕಾಗಿ ಯಕ್ಷಗಾನ ಪ್ರದರ್ಶನ ಮಾಡುವ ಅಥವಾ ಕವಿಗಳು ತೊರವೆ ರಾಮಾಯಣ, ಕುಮಾರವ್ಯಾಸ ಭಾರತವನ್ನು ಹೆಚ್ಚು ತಗೊಂಡು ಮೂಲ ಭಾರತವನ್ನಾಗಲಿ ಮೂಲ ಭಾರತವನ್ನು ತೆಗೆದುಕೊಳ್ಳಿಲ್ಲ. ಆದರೆ ಇದನ್ನೇ ಹೆಚ್ಚು ಉಪಯೋಗ ಮಾಡಿದ ಕಾರಣ, ಉದಾಹರಣೆಗೆ ನಿಮಗೆ ಒಂದು ದೃಷ್ಟಾಂತ, ಶೂರ್ಪನಖಿ ರಾಮನಲ್ಲಿ ರಾಮಲಕ್ಷ್ಮಣರಲ್ಲಿ ಬರುವಾಗ ಮಾಯಾವೇಷ ಮಾಡಿಕೊಂಡು ಬರುವಂತಹದ್ದು ಮೂಲ ರಾಮಾಯಣದಲ್ಲಿ ಇಲ್ಲ. ತೊರವೆ ರಾಮಾಯಣ ತೋರಿಸ್ಕೊಂಡಿದ್ದಾರೆ.
ಆದರೆ ರಂಗಕ್ಕೆ ಅದು ಚಂದ ಎಂಬುದರಿಂದ ಅದನ್ನು ಸ್ವೀಕರಿಸಿ ಮಾಡಿಕೊಂಡಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನೆಂದರೆ, ನನ್ನ ಅನಿಸಿಕೆಯಂತೆ ತಾಳಮದ್ಲೇ ಮಾಡುವಾಗ ಈ ಸಮಸ್ಯೆ ತುಂಬ ಕಾಡ್ತದೆ. ಯಾಕೆಂದರೆ ಉಭಯ ಎರಡೂ ವಿದ್ವಾಂಸರಾಗಿರ್ತಾರೆ. ವಿದ್ವಾಂಸರಾಗಿ ವಾದ ಬರ್ತದೆ. ಆ ವಾದಗಳು ಬರುವಾಗ ಈ ವಿಷಯ ಬರ್ತದೆ. ಅದು ನಿಜವಾಗಿಯೂ ಸಹಜತೆ ಹೇಗೆ ಅಂದರೆ, ವಾದ ಮಾಡುವಾಗಲೂ ಕೂಡ ಹಿಂದಿನವರೆಲ್ಲ ವಾದ ಮಾಡ್ತಿದ್ರು. ಆ ವಾದ ಹೇಗಿತ್ತಂದ್ರೆ, ಈಗ ವಾಲ್ಮೀಕಿ ರಾಮಾಯಣದ ವಿಷಯವನ್ನು ತೆಗೆದು ವಾದ ಮಾಡುವಾಗ ಇವ ಕೊಡುವಂತಹ ಉತ್ತರ ಅದು ವಾಲ್ಮೀಕಿ ರಾಮಾಯಣದೇ ಆಗಿರಬೇಕು. ಆಗ ಅದನ್ನು ಕಲಸುವ ಎಲ್ಲವರ ಮಾಡಿದರೆ ಇಡೀ ಆ ಒಂದು ಕಾರ್ಯಕ್ರಮ ಹದಗೆಡ್ತದೆ. ಒಬ್ಬರು ಆ ಮೂಲ ರಾಮಾಯಣವನ್ನು ಹೇಳುವುದು, ಇನ್ನೊಬ್ಬರು ಪ್ರಸಂಗದ ಅರ್ಥ ಹೇಳುವುದು, ಹೀಗೆ ಮಾಡಿದ್ರೆ ಅದು ಹಾಗಾಗ್ತದೆ. ಮತ್ತೆ ಇನ್ನೊಂದು, ಯಕ್ಷಗಾನ ಪ್ರದರ್ಶನಕ್ಕಾಗುವಾಗ ಅಲ್ಲಿ ಆ ಕವಿ ಯಾವುದನ್ನು ಅಲ್ಲಿ ಚಿತ್ರಿಸಿದಾನೋ ಅದನ್ನು ನಾವು ಬಿಟ್ಟು ಹೋದರೆ ಆ ಪ್ರದರ್ಶನ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮಗೆ ಪ್ರಸಂಗವೇ ಮೇನ್ ಟೆಕ್ಸ್ಟ್ ಅಂತ ನಾವು ತಗೊಂಡು ಹೋಗ್ಬೇಕಾಗ್ತದೆ. ಕೆಲವು ತಾವು ಬುದ್ಧಿವಂತರು ಅಂತ ಹೇಳಿಕೊಂಡು ಏನು ಮಾಡ್ತಾರೆ ಅಂದರೆ, ನಾನು ನಿಮಗೆ ಹೇಳಿದ ಹಾಗೆ ಮಾಯಾಶೂರ್ಪನಕ್ಕೆ ಬರುವ ಸಂದರ್ಭಕ್ಕೆ ಅಥವಾ ಇನ್ಯಾವುದಾದ್ರೂ ಸಂದರ್ಭದಲ್ಲಿ ಅವರು ಅದನ್ನು ಮೂಲೆಗೆ ಹಾಕಿ ಮೂಲ ಗ್ರಂಥದ ಪ್ರಶ್ನೆಯನ್ನು ಹಾಕಿಬಿಡ್ತಾರೆ. ಇವರು ಹಾಕಿದ್ದು ಮಹಾಪರಾಧ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವನಿಗೆ ಬಹಳ ಕಷ್ಟವಾದಿತ್ತು. ಹೇಗೆ ಉತ್ತರ ಕೊಡಲಿ ಅವರು? ಈ ಪ್ರಶ್ನೆ ತುಂಬಾ ಜನ ನನಗೆ ಕೇಳಿದ್ದಾರೆ. ನಾನು ನಿಜವಾಗಿ ಹೇಳಿದ್ರೆ ಅದನ್ನ ಖಂಡಿತ ಮೆಚ್ಚಿಕೊಳ್ಳುವುದಿಲ್ಲ. ಒಬ್ಬ ಕವಿ ಏನು ಬರ್ತಾನೆ ಅಲ್ಲಿಗೆ ಆ ಕವಿಯ ಭಾವನೆಗೆ ಅವ ಕೊಟ್ಟಂತ ವಿಷಯದ ಒಳಗಡೆ ನಾವು ಕೆಲಸ ಮಾಡಬೇಕು ಹೊರತು ನಮ್ಮ ಅನುಭವಕ್ಕೆ, ಈಗ ಮಾತುಗಾರಿಕೆಗೆ ಅನುಭವ ಮಾಡುವಾಗ ಉಪಯೋಗಿಸ್ಕೊಳ್ಬೋದು. ಆದರೆ ಪ್ರಶ್ನೆಗೆ ಬರುವಾಗ ಆ ಒಂದು ಸಂದಿಗ್ಧತೆಯನ್ನು ತರೋದು ಬಹಳ ಅಪರಾಧ. ಮತ್ತೆ ಇದು ನಿಜವಾಗಿ ಹೇಳಿದ್ರೆ ಬಯಲಾಟದ ಪ್ರದರ್ಶನದಲ್ಲಿ ತರುವ ಅಗತ್ಯವೂ ಇರುವುದಿಲ್ಲ. ಬಯಲಾಟದ ನನ್ನ ಇದೆಗೆಂದರೆ, ಬಯಲಾಟದಲ್ಲಿರುವಂತಹ ಮಾತುಗಾರಿಕೆ ಆಗಲಿ ಇನ್ನು ಯಾವುದೇ ವಿಷಯ ಆಗಲಿ ಅದಕ್ಕೊಂದು ಸೀಮಿತ ಪರಿಧಿ ಉಂಟು. ಅದು ನಾವು ಕಾಪಾಡಬೇಕು. ಸೀಮಿತ ಪರಿಧಿಯನ್ನು ಕಾಪಾಡದಿದ್ದರೆ ಆ ಪ್ರದರ್ಶನ ಹದಗೆಡ್ತದೆ. ಆದರೆ ತಾಳಮದ್ದಲೆ ಮಾತುಗಾರಿಕೆಯೇ ಮುಖ್ಯ. ಮಾತ್ರವಲ್ಲ, ಅಲ್ಲಿ ಹೆಚ್ಚು ಭಾಗವಹಿಸುವ ವಿದ್ವಾಂಸರು. ಈ ವಿದ್ವಾಂಸರು ಭಾಗವಹಿಸುವಾಗ ಅವರು ತಿಳಿದಂತಹ ವಿಷಯ ತರಬೇಡಿ ಅಂತ ಹೇಳೋದು ಸರಿಯಾಗುವುದಿಲ್ಲ. ಆದರೆ ತರುವಾಗ ಅದಕ್ಕೆ ಇರುವಂಥ ಒಂದು ಮಾನದಂಡ ಹೇಗೆಂದರೆ, ಯಾವ ಪುರಾಣದಲ್ಲಿ ಅವರು ಪ್ರಶ್ನೆ ಹಾಕಿದ್ರು, ಯಾವ ಪುರಾಣದಲ್ಲಿ ಪ್ರವೇಶ ಮಾಡಿ ಮಾತಾಡ್ತಾರೋ ಅದೇ ಪುರಾಣದಲ್ಲಿ ಮುಂಚಿನವನು ಹೋಗಬೇಕು. ಬದಲಾಗಿ ಅದು ಅದರಲ್ಲಿ ಇಲ್ಲ ಅಂತ ಹೇಳಿಬಿಟ್ರೆ ಅದು ಕಾರ್ಯಕ್ರಮ ಒಳ್ಳೆದು ಮಾಡಲಿಕ್ಕೆ. ಗುರುಗಳೇ, ಈ ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ವಿಜೃಂಭಿಸುವಂತೆ ಮಾಡಿರುವುದು ಪ್ರಸಂಗಕರ್ತರು ಅಥವಾ ಪಾತ್ರಧಾರಿಗಳು? ನಾನು ಯಾಕೆ ಈ ಪ್ರಶ್ನೆ ಕೇಳಿದಂದ್ರೆ, ಕೆಲವೊಂದು ಕಡೆ ಪ್ರಸಂಗಕರ್ತರದ್ದೇ ದೋಷ ಇದೆ. ಈ ಕೃಷ್ಣ ಸಂಧಾನದಲ್ಲೆಲ್ಲ ನಮಗೆ ಅದು ಪ್ರಸಂಗಕರ್ತರೇ ಆ ರೀತಿ ಮಾಡಿರುವಂಥದ್ದು ಕಂಡು ಬರ್ತದೆ. ಆಗ ಪಾತ್ರಧಾರಿ ಏನು ಮಾಡೋದು? ಇನ್ನು ಕೆಲವೊಂದು ಕಡೆ ಪಾತ್ರಧಾರಿಯೇ ಅದನ್ನು, ಅಂದ್ರೆ ರಾಮನಿಗಿಂತಲೂ ರಾವಣ ಒಳ್ಳೆಯವನನ್ನಾಗಿ ಒಂದು ಉದಾತ್ತನಾಗಿ ಚಿತ್ರೀಕರಿಸಿದ್ದೆಲ್ಲ ಉಂಟು. ಇದನ್ನು ಸರಿ ಮಾಡಬೇಕು ಅಂತ ಕಾಣುವುದಿಲ್ಲ. ಸರಿ ಮಾಡಬೇಕಿದ್ರೆ ನಾವು ಏನೆಲ್ಲ ಒಂದು ಇದನ್ನು ಮಾಡಿಕೊಳ್ಬಹುದು? ಮುಖ್ಯ ಮಾಡಬೇಕಾದೇನೆಂದರೆ, ನಾವು ಸಾಧಾರಣವಾಗಿ ಖಳನಾಯಕ ಪಾತ್ರವನ್ನು ಬಹಳ ದೊಡ್ಡ ವಿದ್ವಾಂಸರಿಗೆ ಕೊಡ್ತೇವೆ. ನೀವು ನೋಡಿಬೇಕು. ಹಾಗೆ ರಾಮನ ಪಾತ್ರವನ್ನು ಕೃಷ್ಣನ ಪಾತ್ರವನ್ನು ಕೊಡುವಾಗ ಮತ್ತೆ ಉಳಿದವರಿಗೆ ಕೊಡ್ತಾರೆ. ಅದು ನಮ್ಮ ದೊಡ್ಡ ದೋಷ. ಹೌದು, ಸರಿಯಾಗಿ ಹೇಳಿದ್ರಿ. ಸರಿಯಾದ ದೋಷ. ಪಾತ್ರ ಹಂಚುವಾಗ ನಾವು ಅದನ್ನು ಯೋಚನೆ ಮಾಡಿ, ಇವ ಏನು ಕೊಟ್ಟು ಅದನ್ನು ಉತ್ತರಿಸಿ ಖಂಡಿಸುವಂತಹ ಶಕ್ತಿ ಉಳ್ಳ ನಾಯಕ ಪಾತ್ರಧಾರಿ ಎಷ್ಟು ಖಳನಾಯಕ ವಿಜೃಂಭಿಸಿ ಬಿಡಲಿಕ್ಕೆ ಬರೋದೇ. ಯಾಕೆ ನಮಗೆ ಬೇಕಾದಷ್ಟು ಅನುಭವ ಇದೆ, ಅದರಲ್ಲಿ ಬೇಕಾದಷ್ಟು ಅನುಭವ ಇದೆ. ಒಂದು ಸಣ್ಣ ದೃಷ್ಟಾಂತ ನಿಮ್ಗೆ ಬೇಕಾದ್ರೆ ಹೇಳ್ತೇನೆ. ಬಹಳ ಹಿಂದಿನಲ್ಲಿ ಶ್ರೇಣಿಯವರು ಮತ್ತೆ ಉಳಿದ ಪಾತ್ರ ಹೇಳುವಾಗ ನೀವು ಹೇಳಿದಂತೆ ಈ ಪ್ರಶ್ನೆ ನನಗೆ ಅರ್ಥ ಆಗ್ತದೆ. ಶ್ರೇಣಿಯವರು ರಾವಣ ಹೇಳಿದಾಗ ಸಾಧಾರಣ ರಾಮ ಆದರೆ ಅದು ಕಾಣಲಿಕ್ಕೆ ಬಿಡೋದಿಲ್ಲ, ರಾವಣನೇ ಒಳ್ಳೆಯವಂತ ಮಾಡ್ತಾನೆ. ನಾವು ಏನು ಮಾಡ್ತೇವೆ ಅಂದರೆ, ಶ್ರೇಣಿಯವರ ರಾವಣ ಆದರೆ ದೊಡ್ಡ ಸಾಮಗ್ರನೇ ರಾಮ ಮಾಡ್ತೇವೆ. ಆಗ ರಾಮ ಮೇಲೆ ಎದ್ದು ಕಾಣಿಸಿ ಕಾಣಿಸ್ತದೆ. ಇದು ನಿಮಗೆ ಹೇಳಿದ.
ಹಾಗೆ ಅದು ನಮ್ಮ ವ್ಯತ್ಯಾಸ ಹೊರತು. ಮತ್ತು ಸಾಧಾರಣವಾಗಿ ನಾವು ರಂಗಭೂಮಿಯಲ್ಲಿ ನಾನು ಪಾತ್ರ ಹಂಚುವಾಗ ಹಾಗೆ ಬಹಳ ಜಾಗ್ರತೆ ಮಾಡ್ತೇನೆ. ಹೆಚ್ಚಾಗಿ ನಾವು ಈಗ ಮುಂಚೆ ರಂಗಭೂಮಿಯಲ್ಲಿ ಆಗಲಿ ಯಕ್ಷಗಾನ ಅರ್ಥಧಾರಿಕೆಯಲ್ಲಿ ಆಗಲಿ ಬಹಳ ಬುದ್ಧಿವಂತರನ್ನೇ ಎದುರುಗಡೆ ಹಾಕೋದು, ಅಥವಾ ಬುದ್ಧಿವಂತರು ಇಲ್ಲ ಅಂತ ಹೇಳಿದ್ರೆ ಅಂತ ಮಾಡ್ತೇವೆ ಅಂದರೆ ಶ್ರೇಣಿಯಂತವರಿಗೆ ಖಳನಾಯಕ ಕೊಡುವುದಿಲ್ಲ, ನಾಯಕ ಪಾತ್ರವನ್ನು ಕೊಡುವುದು. ಇದು ನಿಜವಾಗಿ ಒಂದು ಬಹಳ ಉತ್ತಮವಾದಂತ ಇದು. ಎಲ್ಲೂ ನನಗೆ ಈ ಉತ್ತರ ಎಲ್ಲೂ ಸಿಗಲಿಲ್ಲ. ಗುರುಗಳೇ, ಪ್ರಸಂಗದಲ್ಲಿ ಇರುವ ಕೆಲವು ಅನಪೇಕ್ಷಿತ ವಿಚಾರಗಳು ಅಂತ ಇರ್ತದೆ. ಅಂದ್ರೆ ಅದನ್ನು ನಾವು ರಂಗದಲ್ಲಿ ತೋರಿಸಿ ಸಾಧನೆ ಮಾಡಬೇಕಾದಂತಹದ್ದು ಏನೂ ಇಲ್ಲ. ಈಗ ಉದಾಹರಣೆಗೆ ಹೇಳುದಿದ್ರೆ ಶಶಿವಂಶವಲ್ಲರಿ ಇಲ್ಲಿ ಈ ಪ್ರಸಂಗದಲ್ಲಿ ಹೇಗೆ ಅಂತಂದ್ರೆ ಗುರುಪತ್ನಿಯನ್ನೇ ಮೋಹಿಸುವ ಶಿಷ್ಯನ ಒಂದು ಕಥೆ ಎಲ್ಲ ಉಂಟು. ಇಂಥದ್ದನ್ನೆಲ್ಲ ಕಥಾಲೋಪವಾಗದಂತೆ ನಾವು ಬಿಟ್ರೆ ಅದರಿಂದ ಏನಾದ್ರೂ ಕವಿಗೆ ಮಾಡಿದ ಅಪಚಾರ ಅಂತ ಆಗ್ತದ? ಇದೇ ರೀತಿಯಾಗಿ ಇಲ್ಲಿ ಸುಧರ್ಮಾರ್ಜುನದ ಪ್ರಭಾವತಿ ಆ ಸನ್ನಿವೇಶದಲ್ಲಿ ಕೂಡ ಅದೇ ರೀತಿ ಅಲ್ಲಿ ಅದು ಕೆಲವು ಪದ್ಯಗಳು ಉಂಟು, ನಾನು ಇಲ್ಲಿ ಹೇಳಿಕೆ ಬಯಸುವುದಿಲ್ಲ. ಅವುಗಳನ್ನು ನಾವು ಅದನ್ನು ಬಿಟ್ಟು ಮುಂದುವರಿದ್ರೆ ಅದರಿಂದ ಏನಾದ್ರೂ ಅಪಾಯ ಉಂಟು ಅಥವಾ ಕವಿಗೆ ಬಿಡ್ಲೇಬೇಕು ಅಂತ ಹೇಳುದು ನಾನು. ಬಿಡ್ಲೇಬೇಕು ಅಂತ. ಆದರೆ ನಿಮ್ಗೆ ಹೇಳ್ತೇನೆ, ಕೆಲವು ಸಲ ನಾವು ಬಿಡೋದು ಅರ್ಥದಲ್ಲಿ ಬಿಡೋದಿಲ್ಲ. ಅವನಿಗೆ ತೀಟೆ ಉಂಟು. ಅವನಿಗೆ ಅಷ್ಟು ಜನರ ಮುಂದೆ ಅದನ್ನು ಹೇಳಿಯೇ ಮುಗಿಸ್ಬೇಕು ಅಂತ ಒಂದು ತೀಟೆ ಉಂಟು ಅವನಿಗೆ. ಯಾಕೆ ನಿಮ್ಗೆ ದೃಷ್ಟಾಂತ ಹೇಳಿ, ನಾನು ಈಗಲ್ಲ, ನಾನು ಸಾಧಾರಣ ಪೂರ್ವಾಶ್ರಮದಲ್ಲಿ, ಆಶ್ರಮದ ಮೇಲಲ್ಲ, ಶೂರ್ಪನಖೆ ಪದ್ಯದಲ್ಲಿ ಆ ಶುರುವಿನ ಪದ್ಯ ಮತ್ತು ಕೊನೆಯ ಪದ್ಯ ಮಾತ್ರ ಹಾಡೋದು ನಾನು. ಮಧ್ಯೆ ಎರಡು ಪದ್ಯಗಳು ಬಹಳ ಸ್ವಲ್ಪ ಅದನ್ನು ಹಾಡೋದೇ ಇಲ್ಲ, ಯಾರಿಗೂ ಹಾಡೋದಿಲ್ಲ. ನಾನು ನಿಜವಾಗಿ ಹೇಳಿದರೆ ಆ ಭಾಗದಲ್ಲಿ ಹಾಡೋದೇ ಕಡಿಮೆ. ನಾನು ಮುಂಚಿನಿಂದಲೇ ಆ ಭಾಗ ಇಡೀ ಶೂರ್ಪನ ಭಾಗ ಹಾಡೋದೇ ಕಡಿಮೆ. ಒಂದು ವೇಳೆ ಹಾಡಿದರೆ ಪದ್ಯ ಬಿಟ್ಟು ಹಾಡ್ತೇನೆ. ಆದರೆ ಕೆಲವು ಅರ್ಥಧಾರಿಗಳು ನಾನು ಬಿಟ್ಟದ್ದು ಯಾಕೆಂದ್ರೆ ಅರ್ಥ ಮಾಡಿಕೊಂಡು ಮಾತಾಡೋದಿಲ್ಲ, ಕೆಲವು ಅರ್ಥದಲ್ಲಿ ಬಿಡುವುದೇ ಇಲ್ಲ. ಅವರು ಅದನ್ನು ಹೇಳಿ ಮುಗಿಸ್ಬೇಕು ಅಂತ ಉಂಟು. ನಾವು ಮಧ್ಯೆ ಬಿಟ್ಟದ್ದು ಲಾಭ ಹೊರತು ಅವರಂಥದ್ದನ್ನು ಹೇಳದೆ ಬಿಡೋದಿಲ್ಲ. ಆದರೆ ಯಕ್ಷಗಾನ ಮುಗಿದ ಮೇಲೆ ಅದು ಸರಿ ನಾನು ಹೇಳ್ತೇನೆ, ನಾನು ತಡೆಯಲ್ಲ, ಅದು ಹೇಳ್ತೇನೆ, ಅಷ್ಟನ್ನು ಹೇಳಿ ಆಗಬೇಕು ಏನು. ಗುರುಗಳೇ, ಈ ಯಕ್ಷಗಾನ ಕವಿಗಳನ್ನು ಉಲ್ಲೇಖಿಸದೆ ಕೇವಲ ಹಿಮ್ಮೇಳ ಕಲಾವಿದರನ್ನು ಮುಮ್ಮೇಳ ಕಲಾವಿದರನ್ನು ಮಾತ್ರ ಪ್ರಚಾರದಲ್ಲಿ ಮೆರೆಯಿಸುವುದರ ಬಗ್ಗೆ ತಮ್ಮ ಅನಿಸಿಕೆ ಏನು? ಉಲ್ಲೇಖಿಸಿದೆ. ನಿಜವಾಗಿ ಕವಿಗಳಿಗೆ ಅವರದ್ದೇ ಆದಂತಹ ಗೌರವವನ್ನು ನಾವು ಕೊಡಲೇಬೇಕು. ನಿಜವಾಗಿ ಈಗ ಅದು ನೀವು ಹೇಳೋದ ಈಗ ನಮ್ದಲ್ಲಿ ಬಿಟ್ಟಿದೆ ಎಲ್ಲ ಕಡೆ ಬಿಡುತ್ತೆ, ಅದು ನಿಜವಾಗಿ ಉಲ್ಲೇಖಿಸ್ಬೇಕಾದ್ರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಅಂದ್ರೆ ನನ್ನ ಉದ್ದೇಶ ಏನು ಅಂತಂದ್ರೆ, ಈಗ ಪ್ರಸಂಗ ನಾವು ಉದ್ಘೋಷಣೆ ಮಾಡುವಾಗ ಇವತ್ತು ಇಂದಿನ ಪ್ರಸಂಗ ಇಂಥವರಿಂದ ವಿರಚಿತ ಇಂಥ ಪ್ರಸಂಗ ಅಂತ ನಾವು ಹೇಳುವುದು ಆಧುನಿಕವಾದಂತಹ ಪ್ರಸಂಗ ಬರೆದವರ ಹೆಸರಲ್ಲಿ ಹೇಳ್ತೇವೆ ನಾವು. ಈಗ ಕೆಲವು ಆಧುನಿಕ ಪ್ರಸಂಗ ಬರ್ತೇವಲ್ಲ, ಅದರಲ್ಲಿ ಸಿನಿಮಾದ ಸೀನ್ಗಳು ಇದೆಲ್ಲ ಸೇರಿಸ್ಕೊಂಡು ಮಾಡಿ ಕೆಲವು ತುಂಬ ಹೇಳಿದಾರಲ್ಲ, ಅಂಥವರ ಹೆಸರು ಬಿಡೋದಿಲ್ಲ, ಅವರ ಹೆಸರು ಹಾಕೊಂಡೇ ಮಾಡ್ತೇವೆ. ಅದೇ ಹಿಂದೆ ಬಹಳ ಉತ್ತಮ ರೀತಿಯಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದಂತಹ ಕವಿಗಳ ಹೆಸರು ನಾವು ಹೇಳೋದಿಲ್ಲ. ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ನಿಮ್ಮ ಅಭಿಪ್ರಾಯ? ಪೂರಕ ಅಂತ ಹೇಳಿ ಬರುವುದಿಲ್ಲ. ಆದರೆ ಈ ಬಹಳ ವರ್ಷಗಳಿಂದ ಅದು ಯಾಕೆ ಬಂತು ಅಂತ ನಮಗೆ ಅರ್ಥ ಆಗುವುದಿಲ್ಲ. ಬಹಳ ವರ್ಷಗಳಿಂದ ಅತ್ಯಂತ ಪ್ರಚಲಿತವಾಗಿರುವಂತಹ ಕೆಲವು ಪ್ರಸಂಗ ಪುರಾಣದಲ್ಲಿರುವಂತಹದ್ದಲ್ಲ. ಈಗ ಉದಾಹರಣೆ ಕೃಷ್ಣಾರ್ಜುನ ಅದು ಅದೇ ಇದು ಮತ್ತೆ ಬರ್ತದ್ದು. ಮುಂಚಿನ ಹಳೆಯ ಪ್ರಸಂಗ ಹೇಳಿದನು. ಕೃಷ್ಣಾರ್ಜುನ ಆಗಲಿ, ಶರಸೇತು ಭಂಗ, ಇಂಥದ್ದು ಕೆಲವು ಪ್ರಸಂಗಗಳು ಉಂಟು. ಅದು ನಿಜವಾಗಿಯೂ ಪುರಾಣದಲ್ಲಿರುವಂಥದ್ದಲ್ಲ. ಹಾಗೆ ಅಂತ ಇವತ್ತು ಬಹಳ ಪ್ರಚಲಿತರಿರುವಂಥ ಪ್ರಸಂಗಗಳು. ಆದರೆ ಅಲ್ಲಿ ಇನ್ನೊಂದು ವಾದ ಏನು ಅಂತಂದ್ರೆ, ಅದು ರಂಗದಲ್ಲಿ ಉನ್ನತ ಮೌಲ್ಯಗಳನ್ನು ಸಾರ್ತದೆ, ಅದರಿಂದಾಗಿ ಅದನ್ನು ನಾವು ಉಪಯೋಗಿಸಿದ್ರೆ ತಪ್ಪಿಲ್ಲ ಎನ್ನುವಂತಹ ವಾದವು ಕೂಡ ಉಂಟು. ಹೌದೌದು. ಅಲ್ಲಲ್ಲ, ಇನ್ನೊಂದು ಏನಂತ ಹೇಳಿದ್ರೆ, ಅದರಲ್ಲಿ ನಮ್ಮ ಪೂರ್ವಿಕರು ಯಕ್ಷಗಾನವನ್ನ ಉಪಯೋಗ ಮಾಡಿದಂಥ ಮುಖ್ಯ ಉದ್ದೇಶ ದಶಾವತಾರ. ಮಹಾವಿಷ್ಣುವಿನ ದಶಾವತಾರವನ್ನು ವರ್ಣಿಸಲಿಕ್ಕಿರುವಂಥ ಒಂದು ಮಾಧ್ಯಮವಾಗಿ ಉಪಯೋಗ ಮಾಡಿದ್ದು.
ಅಂದರೆ ಅದರ ಅರ್ಥ ಏನಂದರೆ ಯಾವುದಾದ್ರೂ ಒಂದು ದೇವತೆಗಳಲ್ಲಿ ಬಂದಿರ್ತಾರೆ, ದೇವರು ಬರ್ತಾರೆ ಅಂತ. ಇದರಲ್ಲಿ ನಾವು ಈಗ ಕಥೆಗಳಲ್ಲಿ ದೇವರ ಪಾತ್ರವೂ ಬರ್ತದೆ, ದೇವರ ಪಾತ್ರಕ್ಕೆ ಅಪಚಾರವೂ ಆಗುವುದಿಲ್ಲ. ಮುಖ್ಯವಾಗಿ ಈಗ ನಾವು ಪ್ರಸಂಗ ರೂಪ ಕೊಡುವಾಗ ದೇವರ ಪಾತ್ರಗಳಿಗೆ ಅಪಚಾರವಾಗಿದೆ, ದೇವರ ಪಾತ್ರಗಳು ಬರುವಂತಹ ಕಥೆಗಳನ್ನು ಆಯ್ದು ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಅದು ಪೋಷಕವಾಗಿ ಬರುವ ಹಾಗೆ ಮಾಡಿದ್ದಾರೆ, ಕಥೆಗಳಿಗೆ ಮತ್ತೆ ಪೋಷಕವಾಗಿ ಬರುವಾಗ ಮಾಡಿದ್ದಾರೆ. ಹಾಗೆಂತ ಅದು ಎರಡು ರೀತಿಯಲ್ಲಿಯೂ ಉಂಟು. ಪುರಾಣದ ಪ್ರಸಂಗಗಳನ್ನು ಮಾಡುವುದು ಉತ್ತಮ. ಹಾಗಂತ ಈ ರೀತಿಯಾಗಿ ಕೆಲವು ಪ್ರಸಂಗಗಳು ಅದು ಬಹಳ ಪ್ರಚಲಿತವಾಗಿ ಜನಪ್ರಿಯವಾಗಿ ಮತ್ತು ಅದು ಪ್ರಯೋಗಕ್ಕೆ ಬಹಳ ಒಂದು ಉತ್ತಮ ರೀತಿಯಂಥ ಪ್ರಯೋಗ ಕೊಡುವುದಕ್ಕೂ ಅವಕಾಶ ಇರುವ ಪ್ರಸಂಗಗಳಿದೆ. ಗುರುಗಳೇ, ಭಾಗವತರಾಗಿ ಮೇಳದ ಯಜಮಾನರಾಗಿ ತಮಗೆ ಎದುರಾದ ಸವಾಲುಗಳು ಏನು? ಅಂದ್ರೆ ಪ್ರದರ್ಶನದಲ್ಲಿ ಮಾತ್ರ ಅಂತಲ್ಲ, ವ್ಯಾಪಕವಾಗಿ ನಾನು ಕೇಳಿದ್ದೀನಿ ಪ್ರಶ್ನೆ. ಹಾಗೆಲ್ಲ ಈಗ ಭಾಗವತರಾಗಿ ಅಂತದ್ದು ಅದೇ ನಾವು ಏನಾದರೂ ಭಾವಾತ್ಮಕವಾಗಿ ಹಾಡಿದಾಗ ಅರ್ಥಧಾರಿ ಅದಕ್ಕೆ ಸ್ಪಂದಿಸದೇ ಇದ್ದರೆ, ಅದಕ್ಕೆ ಬೇಕಾದಂತಹ ಒಂದು ಪಾತ್ರವನ್ನು ರೂಪೀಕರಿಸದಿದ್ದರೆ ತುಂಬ ನೋವಾಗ್ತದೆ. ನಾವು ಮಾಡಿ ಸುಮ್ಮನೆ ನೀರಿಕೊಂಡೋಗಿ ಹಾಕಿರೋ ಹೋಮನಾಗೆ ಆಯ್ತು ಅಂತ ಒಂದು. ಮತ್ತೆ ತೀರ ವಿರೋಧವಾದಂತಹ ಭಾವನೆ ಕೊಟ್ಟರೂ ಬಹಳ ನೋವಾಗ್ತದೆ. ಹೌದು ಹೌದು. ಅಂದ್ರೆ ಈಗ ಮೇಳದ ಯಜಮಾನರಾಗಿ ನಿಮಗೆ ಎದುರಿಸಿದ ಸವಾಲುಗಳು ಅಥವಾ ಏನೆಲ್ಲ ಅದರಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು, ಅದರ ಒಳಿತು ಕೆಡುಕು ಕಷ್ಟ, ಆ ಬಗ್ಗೆ. ಒಂದೇ ನಾನು ಬಹಳ ಒಂದು 25-30 ವರ್ಷಗಳ ಹಿಂದೆ ಮೇಲೆ ಶುರು ಮಾಡುವ ಅಂತವ್ರು ಕೆಲವರು ಹೇಳಿದರು. ಆಗ ನನ್ನ ಕೆಲವು ಅಭಿಮಾನಿಗಳು ಬೇಡ ಅಂತ ಹೇಳಿದರು. ಆದರೂ ವರ್ಷಗಳ 45 ಆಟ ಮಾಡಿಸ್ತಾ ಇದ್ದೆ. ಕೊನೆಗೆ ನಾನು ನನ್ನದಾಗಿ ನಾನು ಯಾವುದು ಇಟ್ಕೊಂಡಿದ್ದಿಲ್ಲ. ನಾನು ಏನು ಕೆಲಸ ಮಾಡಬೇಕು ದೇವರ ಮುಂದೆ ಇಟ್ಕೊಂಡು ಮಾಡೋದು. ದೇವರು ಮಾಡಬೇಕು ಅಂತ ಪ್ರೇರೇಪಣೆ ಕೊಟ್ಟರೆ ಮಾಡ್ತೇನೆ. ಯಕ್ಷಗಾನ ಮೇಲೆ ಶುರು ಮಾಡಬೇಕಿದ್ರು ಕೂಡ ಜ್ಯೋತಿಷಿಗಳನ್ನು ತರಿಸಿ ಶ್ರೀದೇವರ ಪ್ರಾರ್ಥನೆ ಮಾಡಿ ಅಲ್ಲಿ ಇಟ್ಟು ಮಾಡಬೇಕೋ ಬೇಡೋ ಅಂತ ಕೇಳೇ ಮಾಡೋದು. ಮಾಡುವಂತ ದೇವರು ಅಪ್ಪಣೆ ಕೊಟ್ಟರೆ ಮಾಡಿದ್ರು. ಶುರು ಮಾಡಿದ್ದು ಹಾಗೆ. ಈಗ ಕೆಲವರು ಅದನ್ನು ಬೇರೆ ಬೇರೆ ಅರ್ಥದಲ್ಲಿ ನನಗೆ ಹೇಳ್ಬೋದು. ಎಷ್ಟು ಜನ ಹೇಳ್ತಾರೆ, ಕೇಳಿಸ್ಕೊಂಡಿದ್ದಾರೆ, ನಾನು ಹಾಡುವ ತೀಟೆಗೋಸ್ಕರ ಪ್ರಸಂಗ ಶುರು ಮಾಡಿದ ಮೇಲೆ ಶುರು ಮಾಡಿದ ಅಂತ ಹೇಳ್ತಾರೆ. ಇನ್ನು ಏನೇನೋ ಹೇಳಿ ಶುರು ಮಾಡ್ತಾರೆ. ಅಲ್ಲ, ಅದಕ್ಕೆ ನಾನು ಉತ್ತರ ಕೊಡೋದು, ನಾನು ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ಈಗ ಜನರೇ ಅರ್ಥ ಮಾಡಲಿಕ್ಕೆ ಆಗ್ತದೆ. ನನಗೆ ಹಾಗೆ ಬೇಕಾದ್ರೆ ನಾನು ಹೇಳಿದಲ್ಲ, ಮೇಳ ಶುರು ಮಾಡೋದಕ್ಕೆ ಮುಂಚೆ 40-50 ಆಟ ವರ್ಷದಲ್ಲಿ ಬೇರೆ ಬೇರೆ ಕಡೆ ನಾನು ಮಾಡಿಸ್ತಾ ಇದ್ದೆ, ಇಲ್ಲಿ ಬೇರೆ ಕಡೆ ಮಾಡ್ತಾ ಇದ್ದೆ. ನನಗೆ ಅದಕ್ಕೋಸ್ಕರ ಅಂತ ಇದು ಯಾಕೆ ಮಾಡಬೇಕು ಅಂತ ಅನಿಸುತ್ತೆ. ನನಗೆ ಈಗ ಅನಿಸ್ತದೆ, ಎಷ್ಟು ಬಾರಿ ಬೇಡ ಅಂತ ತುಂಬ ಸಲ ಅನಿಸಿದೆ, ತುಂಬ ಸಲ. ಕಾರಣ ನಿಜವಾಗಿ ನಿಮ್ಗೆ ಹೇಳಬೇಕಿದ್ರೆ ಕಾಂಪರೇಷನ್ ಇಲ್ಲ. ಈಗ ನಾವೊಂದು ಒಳ್ಳೆಯದು ಮಾಡಬೇಕು ಅಂತ ಹೊರಟ್ರೆ ಕಲಾವಿದರು ಆ ರೀತಿ ನಮ್ಮ ಹತ್ರ ಸಹ ಕೊಟ್ಟರೆ, ಅದೀಗ ನಾನು ಒಂದು ಮೊನ್ನೆ ಒಬ್ಬ ಕಲಾವಿದರಿಗೆ ಸನ್ಮಾನ ಆಯಿತು ಮಾಡಿದ್ರು. ಅವರು ಒಂದು ಮಾತು ಹೇಳಿದರು, ನನಗೆ ಒಳ್ಳೆ ನೆನಪಿಗೆ ಇದಂತ ಮಾತದ್ದು. ಅವರು ಒಳ್ಳೆ ಕಲಾವಿದ. ಆ ಕಲಾವಿದ ಹೇಳಿದರು, ನಾನು ಒಂದು 2 ವರ್ಷ ಮ್ಯಾನೇಜ್ಮೆಂಟ್ ಮಾಡಿದ್ದೆ, ಆಟ ಮಾಡಿದೆ. ಆಟ ಮಾಡಿ ನನಗೆಷ್ಟು ಕಷ್ಟ ಆಯಿತು ಅಂತ ಹೇಳಿದರೆ, ಒಂದು ದಿವಸ ಆಟ ಶುರು ಮಾಡಲಿಕ್ಕೆ 1 ಗಂಟೆ ಇರುವಾಗ ಒಬ್ಬ ಫೋನ್ ಮಾಡಿದ, ನಾನು ಇಂಥ ಕಡೆ ಇದ್ದೇನೆ, ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ. ನಮಗೆ ಬರದೆ ಆಟ ಮಾಡಲಿಕ್ಕೆ ಆಗೋದಿಲ್ಲ. ಎಂತ ಮಾಡಬೇಕು ಅಂದರೆ, ಇವರು ಈ ವ್ಯಕ್ತಿ ಸ್ತ್ರೀವೇಷಧಾರಿ, ಸ್ತ್ರೀವೇಷ ಎಲ್ಲ ಮಾಡಿದಾರಂತೆ, ಬೇರೆ ನಿವೃತ್ತಿ ಇಲ್ಲ. ಅವರೇ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಸ್ತ್ರೀ ವೇಷದಲ್ಲಿ ಹೋಗಿ ಕರ್ಕೊಂಡು ಬಂದ್ರಂತೆ. ಅವರು ಹೇಳಿದ ಕಥೆ ಅವರು. ಹಾಗೆ ಹೀಗೆ ನನಗೆ ಅನುಭವ ಆಗಿದೆ ಅಂತ ಹೇಳಿದರು. ನನ್ನ ಭಾಷಣದಲ್ಲಿ ಅದಕ್ಕೆ ನಾನು ಉತ್ತರ ಕೊಟ್ಟೆ. ಅದು ಎಲ್ಲರೂ ಮೆಚ್ಕೊಂಡ್ರು, ತುಂಬ ಜನ ನನಗೆ ಹೇಳಿದರು, ಒಳ್ಳೆ ಮಾತು ಹೇಳಿದ್ರು ಅಂತೇಳಿ. ಕಾರಣ ಏನಂತ ಹೇಳಿದರೆ ಇದೆ. ನಾನು ಹೇಳಿದೆ, ನನಗೆಲ್ಲಕ್ಕಿಂತ ಖುಷಿಯಾದ್ದು ಅವರು ಒಳ್ಳೆ ಕಲಾವಿದ, ಅವರು ಯಜಮಾನರಾದ್ದು ಭಾರಿ ಖುಷಿಯಾಯ್ತು ನನಗೆ.
ಒಬ್ಬ ಕಲಾವಿದ ಕಡಿಮೆ ಪಕ್ಷ 1 ವರ್ಷ ಅಥವಾ ಯಜಮಾನ ಆಗಿದ್ದರೆ ಅವನಿಗೆ ಈ ಕಷ್ಟ ಗೊತ್ತಾಗ್ತದೆ. ಸಾಧಾರಣ ಕಲಾವಿದ ಯಜಮಾನ ಆಗಿರುವುದಿಲ್ಲ, ಅವ ಕಲಾವಿದನಾಗಿರ್ತದೆ. ಅವರಿಗೆ ಕಲಾ ಪ್ರದರ್ಶನ ಮಾಡಿಸುವ ಅಭ್ಯಾಸ ಇರುವುದಿಲ್ಲ. ಈಗ ಕಲಾ ಪ್ರದರ್ಶನ ಮಾಡಬೇಕು, ಸಂಘಟನೆ ಮಾಡಬೇಕಲ್ಲ, ಆ ಸಂಘಟನೆಯ ಜವಾಬ್ದಾರಿ ಎತ್ಕೊಂಡು ಮಾಡಿದ್ದಿರುವುದಿಲ್ಲ, ಅವರಿಗೆ ಗೊತ್ತೇ ಇರುವುದಿಲ್ಲ. ಅವ್ರು ನಾವು ಕರೆದಾಗ ಹೋಗ್ತಾರೆ, ಅಷ್ಟು ಮಾತ್ರ ಗೊತ್ತಿರ್ತದೆ. ನೋಡಿ, ಯಾವುದೇ ವಿಷಯ ಸ್ವಾನುಭವ ಬೇಕದಕ್ಕೆ. ಸ್ವಾನುಭವ ಇದ್ದರೆ ಗೊತ್ತಾಗುತ್ತೆ ಏನು ಸಮಸ್ಯೆ ಅಂತ. ಅದನ್ನು ನಾವು ಉತ್ತರ ಕೊಟ್ಟೆ. ಅದೇ ನಮಗೆ ಕಾಣಿಸ್ತಾ ಇರೋದು, ಬೇರೆ ಅಂತ ಇಲ್ಲ. ಎಲ್ಲ ರೀತಿಯ ಸಹಕಾರ ಇದ್ದರೆ ಕಷ್ಟ ಅಂತ ಅನಿಸೋದಿಲ್ಲ. ಆದರೆ ಒಂದು ವಿಶೇಷ ಏನಂದರೆ, ಇಲ್ಲಿ ನಾನು ಕಂಡದ್ದು, ನೀವು ಯಾರಿಗೂ ಕೇಳಿ ಗೊತ್ತಾಗುತ್ತೆ, ನನಗೆ ತುಂಬ ಸಮಸ್ಯೆಗಳು ಬಂದಿದೆ. ತುಂಬ ಅಂದರೆ ನಮ್ಮಿಂದಲೂ ಬೇರೆಯವರಿಂದ ಎಲ್ಲ ಸಮಸ್ಯೆಗಳು ಬಂದಿದೆ. ಹಾಗೆಂತ ಯಕ್ಷಗಾನ ನಿಲ್ಲಿಸಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಆರಂಭ ಮಾಡಬೇಕಿದ್ರೆ ದೇವರಲ್ಲಿ ಕೇಳಿದ್ದೇನೆ, ನಿಲ್ಲಿಸಬೇಕಿದ್ರೆ ಅವರ ಒಪ್ಪಿಗೆ ಬೇಕು. ಹಾಗೆ ದೇವರಲ್ಲಿ ಕೇಳೋ, ದೇವರ ಒಪ್ಪಿಗೆ ಸಿಕ್ಕಿದ್ರೆ ನಾನೆಂತ ಮಾಡೋದು, ಅನುಭವಿಸ್ಬೇಕಷ್ಟೆ, ಮಾಡ್ತಾ ಇರಬೇಕಷ್ಟೆ. ಆದರೆ ಅದನ್ನು ದೇವರು ಉಳಿಸಿದ್ದಾರೆ, ಅದೊಂದು ಸಂತೋಷ ಉಂಟು. ಇಷ್ಟೆಲ್ಲ ನಾನು ಕಷ್ಟ ಅನುಭವಿಸಲಿ, ದುಡ್ಡಿನ ತೊಂದರೆ ಆಗಲಿ, ಏನಾದರೂ ಕೂಡ ದೇವರು ನಮ್ಮಲ್ಲಿ ಏನು ಕೆಲವು ಸಲ ಕಲಾವಿದ ಇರೋದಿಲ್ಲ, ನಮ್ಮ ಕಲಾವಿದರಿಗೆ ಗೊತ್ತಾಗ್ತದೆ. ಕೆಲವು ಸಲ 7-8 ಕಲಾವಿದರು ಇದ್ದುಕೊಂಡು ಪ್ರದರ್ಶನ ಕೊಟ್ಟರು ಬಹಳ ಒಳ್ಳೆಯದಾಗುತ್ತೆ ಅಂತ ಮಾಡಿಸಿದ್ರು ಹೇಳ್ತಾರೆ. ಅದು ಏನಂದರೆ, ನಾನು ಹೇಳೋದು ದೇವರದ್ದು ನಂಬಿಕೆ ಅಷ್ಟೇ. ನಾವು ನಂಬಿಕೊಂಡು ಬಂದದಕ್ಕೆ ನಮ್ಮ ದೇವರನ್ನು ಅನುಗ್ರಹಿಸಿದ್ದಾರೆ. ಮತ್ತು ಇದಕ್ಕೆ ಯಾವುದೇ ಕಲೆ ಆದರೂ ಕೂಡ ನನ್ನ ಅನಿಸಿಕೆಯಂತೆ ಆ ಕಲಾ ಪೋಷಕ ಅಂದರೆ ದೇವರೇ. ಅದು ಬೆಳೀಬೇಕಿದ್ರೆ ದೇವರನ್ನು ಹೇಳೋದು. ನಿಮ್ಮ ಯಕ್ಷಗಾನದಲ್ಲಿ ಯಾವುದೇ ಗುರುಗಳೇ, ಈಗ ರಾಮಾಯಣ, ಮಹಾಭಾರತ ಮುಂತಾದ ಪುರಾಣದ ಕಥೆಗಳಿರ್ಬೋದು, ಅಥವಾ ಕೆಲವು ಇತಿಹಾಸಗಳಿರ್ಬೋದು, ಅಷ್ಟಾದಶ ಪುರಾಣಗಳಿರ್ಬೋದು, ಯಕ್ಷಗಾನ ರೂಪದಲ್ಲಿ ಲೋಕಭೋಗಕ್ಕೆ ನೀಡಬಹುದಾದ ಅನೇಕ ಕಥೆಗಳು, ದೃಷ್ಟಾಂತಗಳು, ಉಪಕಥೆಗಳು ಇನ್ನೂ ಬಹಳಷ್ಟು ನಮಗೆ ಉಂಟು. ಆದರೂ ಕೂಡ ಹೊಸ ಹೊಸ ಪ್ರಸಂಗಗಳು ಪ್ರಸಂಗಕರ್ತರಿಂದ ಯಾಕೆ ನಿರ್ಮಾಣ ಆಗ್ತಾ ಇಲ್ಲ ಎನ್ನುವಂಥದ್ದು ಒಂದು ನನ್ನ ಪ್ರಶ್ನೆ. ನಾನು ಇದನ್ನು ಹಲವು ಪ್ರಸಂಗಕರ್ತರಲ್ಲಿ ಕೇಳಿದ್ದೆ. ಅಂದ್ರೆ ನೋಡಿ, ಮುಂಚೆ ಎಲ್ಲ ರಾಘವ ನಂಬ್ಯಾರು, ಚಕ್ರೇಶ್ವರ ಪರೀಕ್ಷಿತ, ಅದು ಇದು ಕೆಲವೆಲ್ಲ ಬರೆದ್ರು. ಆಮೇಲೆ ಗೊಟ್ಟಿಗೆರೆ ಪುರುಷೋತ್ತಮ ಪೂಜೆ ಅವರು ಕೆಲವೆಲ್ಲ ಬರೆದ್ರು. ಆದರೆ ಇತ್ತೀಚೆಗೆ ಪೌರಾಣಿಕ ಕಥೆಗಳ ಆಧಾರದ ಮೇಲೆ ರೂಪುಗೊಳ್ಳುವಂತಹ ಪ್ರಸಂಗಗಳೇ ಇಲ್ಲ. ಹಳೆ ಪ್ರಸಂಗಗಳನ್ನೇ ನಾವು ಇನ್ನೂ ಆಡಿಸ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಉಂಟು. ಹೊಸ ಕಥೆಗಳು ಬೇಕಾದಷ್ಟು ಉಂಟು, ನಾವು ಹುಡುಕಿದ್ರೆ ಬೇಕಾದಷ್ಟು ಉತ್ತಮ ಮೌಲ್ಯವನ್ನು ಸಾರುವಂತಹ ಹಲವಾರು ಕಥೆಗಳು ಸಿಗ್ತದೆ. ಯಾಕೆ ಈ ಹೊಸ ಪ್ರಯತ್ನಗಳು ಯಾಕೆ ನಡೀತಾ ಇಲ್ಲ? ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಹೇಗೆ? ಅದೇ, ಅದು ಪ್ರಸಂಗಕರ್ತರ ಮನಸ್ಥಿತಿಯಲ್ಲಿ ಹೊಂದಿಕೊಂಡುಂಟು. ಮತ್ತೆ ಪುರಾಣದ ಕಥೆ ಅದನ್ನು ಆಯ್ದುಕೊಂಡು ಪ್ರಸಂಗ ಬರೀಬೇಕು ಅಂತಿದ್ದರೆ 2-3 ಉಂಟು ಕಾರಣ. ಒಂದು, ಅದನ್ನು ಪೂರ್ಣ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಅದನ್ನು ಉಪಯೋಗಿಸಬೇಕು. ನೀವು ಹಾಗೆ ಉಪಯೋಗಿಸುವಾಗ ಅದರಲ್ಲಿ ಏನಾದ್ರು ವ್ಯತ್ಯಾಸ ಕಂಡ್ರೆ ಇನ್ನೊಬ್ರು ಕೇಳಲಿಕ್ಕೂ ಅವಕಾಶ ಉಂಟು. ಅದರ ಬದಲಾಗಿ ನೀವು ನಿಮ್ಮಷ್ಟಕ್ಕೆ ಕೂತ್ಕೊಂಡು ಒಂದು ಕತೆ ಬರೆದ್ರಿ ಅಂತಾದರೆ ನಿಮಗೆ ಮಾತ್ರ ಗೊತ್ತಿರುತ್ತೆ, ಇನ್ನೊಬ್ರಿಗೆ ಗೊತ್ತಿರೋದು. ಅದೇ ಒಟ್ಟಿನ ಮೇಲೆ ಚಂದ ಆಗಬೇಕು ಅಂತ ಪ್ರದರ್ಶನ. ಮತ್ತೆ ಅದಕ್ಕೆ ಹೊಂದಿಕೊಂಡು ಜನವರು ಹಾಗಿರ್ತಾರೆ ನೋಡಿ. ಜನ ಈಗ ನಮ್ಮ ಪುರಾಣ ಇದರಲ್ಲೆಲ್ಲ ಇರುವಂತಹ ಆಸಕ್ತಿಗಿಂತ ಬೇರೆ ವಿಷಯದಲ್ಲಿ ಆಸಕ್ತಿ ಹೆಚ್ಚಾದರೆ ಬರುವಂಥ ಜನ, ನಾನು ಅದಕ್ಕೆ ನಿಮ್ಮ ಮೊದಲು ಹೇಳಿದ್ದೆ, ನಾನು ಬರುವಂತಹ ಆ ಪ್ರೇಕ್ಷಕರಿದ್ದಾರಲ್ಲ, ಅವರು ಯಕ್ಷಗಾನ ಪ್ರೇಕ್ಷಕರೇ ಆಗಿದ್ದರೆ ಅವರು ಇದರ ಮೇಲೆ ತುಂಬ ಆಸಕ್ತಿ ಉಂಟಾಗ್ತಾರೆ. ಯಾವುದು ನಿಮ್ಮ ಪುರಾಣ ಕಥೆ ಬೇಕು ಅಂತಲೇ ಅಪೇಕ್ಷೆ ಪಡ್ತಾರೆ. ಈಗ ನಮ್ಮಲ್ಲಿ ಇವತ್ತಿಗೂ ಅಷ್ಟೇ ತುಂಬ ಜನ ಮಾಡುವ ಅದೇ ಕಥೆಯನ್ನು ಕೇಳ್ತಾರೆ. ಇನ್ನೂ ತುಂಬ ಜನ ಇದ್ದಾರೆ, ನಮಗೆ ಅದನ್ನು ತುಳುವಲ್ಲಿ ಮಾಡ್ತೀರಾ ಅಥವಾ ಬೇರೆ ಭಾಷೆಯಲ್ಲಿ ಮಾಡ್ತೀರಾ, ತುಳು ಪ್ರಸಂಗವೇ ಬೇಕು ಅಂತ. ನಮ್ಮ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಯಾಕಂದರೆ ಪುರಾಣದ್ದೇ ಒಂದೆಲ್ಲ ಪ್ರಸಂಗವನ್ನು ನಾವು ಅವ್ರಿಗೆ ಬಹಳ ಅಗತ್ಯದ ತುಳಿಗೆ ಹಾಕ್ತೇವೆ, ತುಳು ಹಾಕಿ ಮಾಡ್ತೇವೆ. ಯಾಕಂದರೆ ಭಾಷೆ ವ್ಯತ್ಯಾಸ ಮಾತ್ರ. ಆದರೆ ಅವರು ಅಪೇಕ್ಷೆ ಪಡೋದಲ್ಲ, ತುಳುವಿನ ಕಾಲ್ಪನಿಕವಾದಂಥ ಕಥೆಗಳು ಅಥವಾ ಆಧುನಿಕತೆ ಇರುವಂಥ ಕಥೆಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಒಡಂಬಡುವುದಿಲ್ಲ. ಮಾತ್ರವಲ್ಲ, ನಾವು ಈ ಮೇಳವನ್ನು ನಡೆಸುವಂತಹ ಉದ್ದೇಶ ಸರಿಯಾದಂತಹ ಫಲ ಪಡೆದಾಗ ಆಗುವುದಿಲ್ಲ. ನಾವು ಯಾವುದೋ ಒಂದು, ಈಗ ಉಳಿದವರು ಮಾಡ್ಬೋದು, ಯಾಕಂದರೆ ಅವರಲ್ಲಿ
ಆ ಕಲೆಯ ಒಂದು ಆಸಕ್ತಿಗಿಂತ ಹೆಚ್ಚಾಗಿ ಆರ್ಥಿಕವಾದಂಥ ಆಸಕ್ತಿ ಜಾಸ್ತಿ ಇರ್ತದೆ. ಸಂಪಾದನೆ ದೃಷ್ಟಿಯ ಜಾಸ್ತಿ ಇರ್ತದೆ. ಆಗ ನೀವು ಜನಗಳಿಗೆ ಏನು ಬೇಕು ಅದನ್ನು ಮಾತ್ರ ನಾವು ಮಾಡ್ತೇವೆ. ಉಳಿದೆಲ್ಲ ಮಣ್ಣು ಹಾಕಲಿದ್ದು ಬಿಡ್ತೇವೆ, ಇದು ಮಾತ್ರ ಮಾಡ್ತೇವೆ. ಹಾಗೆ ಮಾಡಿ ನಮ್ಮ ಮನಸ್ಸು ಒಗ್ಗಬೇಕಲ್ಲ. ಒಡ್ಡೋಲಕ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಅದನ್ನು ಉಳಿಸಬೇಕು ಅಂತಾದ್ರೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು? ಕ್ರಮ ಕೈಗೊಳ್ಳಿಕ್ಕೇನಿಲ್ಲ, ಮಾಡುವಂತ ಆಸಕ್ತಿ ಬಂದರೆ ಆಯ್ತು, ಮಾಡಬೇಕಂತವ್ರು. ಆದರೆ ನಿಮ್ಗೆ ಮುಖ್ಯ ಹೇಳ್ತೇನೆ, ಈಗ ಯಾವ ಕಲಾವಿದರು ಅಭ್ಯಾಸದ ಮಟ್ಟಿಗೆ ಗಮನ ಕೊಡುವುದಿಲ್ಲ. ಈಗ ಯಾರ ಹತ್ರ ಅದೊಂದು ಉಡ್ಡೋರದ ದೃಶ್ಯ ಮಾಡಬೇಕು ಅಂತ ಹೇಳಿದ್ರೆ ಅವು ನಡ್ತಾ ಒಂದು ದಾರ ತಗೊಂಡು ಆ ಅರ್ಥದ ದಾರ ತಗೊಂಡು ಅತ್ಲಾಗಿದ್ದು ಹಾಕ್ತಾರೆ, ಚೆಂಡನ್ನು ಬೇರೆ ಬೇರೆ ಕಡೆ ಬಿಸಾಕ್ತಾರೆ ಹೊರತು ಅವರು ಒಪ್ಕೊಳ್ಳೋ ಪರಿಸ್ಥಿತಿ. ಅದು ಹಿಂದೆ ಕೆಲವು ಜನ ಅಭ್ಯಾಸ ಮಾಡಿದವರು ಇತ್ತುಕೊಂಡಿರ್ತಾರೆ. ನಮ್ಮ ಕಲೆಗೆ ಬಂದಿರುವಂತಹ ದೊಡ್ಡ ಒಂದು ದೋಷ ಅಂದರೆ ಪರಿಣತಿ ಪಡೆಯುವುದಿಲ್ಲ. ಪರಿಣತಿ ಪಡೆಯದೇ ವೇದಿಕೆ. ಈಗ ಒಂದು ಅನುಭವ, ಒಬ್ಬರು ನೃತ್ಯ ಶಿಕ್ಷಕಿ ಹತ್ರ ಮನೆಯ ಮಗುವನ್ನು ಅಭ್ಯಾಸಕ್ಕೆ ಕಲಿಸುವಾಗ ಅವರು ಫಸ್ಟ್ ಕೇಳುವುದೇನೆಂದರೆ, ಮೇಷ್ಟ್ರೆ ನಮ್ಮ ಮಗಳನ್ನು ಅರಂಗೇಟ್ರ ಯಾವ ಮಾಡಿಸಿ ಹೋಗೋದಕ್ಕೆ ಮುಂಚೆ ಕೇಳು. ಈಗ ಮುಂಚಿನ ಕ್ರಮದಲ್ಲಿ ನೋಡಿ 7-8 ವರ್ಷ ಆಗದೆ ಯಾವ ನೃತ್ಯಗಾರ್ತಿಯನ್ನು ಕೂಡ ಸ್ಟೇಜ್ಗೆ ಹತ್ತಿಸುವುದೇ ಇಲ್ಲ. ಇವತ್ತು 1 ವರ್ಷ ಆಗೋದಕ್ಕೆ ಮುಂಚೆ ಹತ್ತಿಸ್ತಾರೆ. ಯಾಕೆ ಹತ್ತಿಸ್ತಾರೆ ಅಂದರೆ ಎಲ್ಲರೂ ಬೇಡ ಅಂತ ಹೇಳ್ತಾರೆ. ಹೆತ್ತವರು ಎಷ್ಟು ಬೇಗ ಅವ್ರನ್ನ ಹತ್ತಬೇಕು, ನಿಜವಾಗಿ ಹೆತ್ತವರು ಬೇಯಿಸಬೇಕಾದ್ದೇನೆಂದರೆ ನಮ್ಮ ಮಕ್ಕಳು ಬಹಳ ಪರಿಣತರಾಗಿ ಸ್ಟೇಜಿಗೆ ಬರಬೇಕು ಅಂತ, ಅದೇ ಬೆಚ್ಚ ಪಡೋದಿಲ್ಲ. ಅವರು ಆದಷ್ಟು ಬೇಗ ಸ್ಟೇಜ್ ಹತ್ತಿಸ್ಬೇಕು ಅಂತ ಇವತ್ತು ಯಕ್ಷಗಾನ ದೃಷ್ಟಿಯಾಗಿದೆ. ಇದು ಕೆಲವರು ನಮ್ಮ ಮೇಲೆ ಅಪಾದನೆ ಮಾಡ್ಬೋದು. ಯಕ್ಷಗಾನ ಕಲಾವಿದರು ಸರಿಯಾಗಿ ಕಲಿಯದೆ ರಂಗಭೂಮಿಗೆ ಬರುವುದು, ಅದರಲ್ಲಿ ಕಾರಣಕರ್ತರನ್ನು ಹೇಳಿದರೆ ಕೆಲವು ಒಂದು ಮೊದಲು ಹೇಳಿದ್ರೆ ಮೇಳದ ಯಜಮಾನರು. ಮೇಳದ ಯಜಮಾನಿಗೆ ಕಲಾವಿದರು ತುಂಬ ಜನ ಬೇಕು. ಈಗ ಕೆಲವರು ತುಂಬ ಬೇರೆ ನಡೆಸ್ತಾರೆ ನೋಡಿ, ಆಗ ತುಂಬ ಜನರು ಕಲಾವಿದರು ಬೇಕು. ಅಷ್ಟು ಕಲಾವಿದರು ನಮ್ಮ ಹತ್ರ ಇರೋದಿಲ್ಲ. ನಾವಾಗ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ, ಸುಮ್ಮನೆ ಸ್ಟೇಜಿಗೆ ನಿಂತ್ಕೊಳ್ಳೋರು ಕೂಡ ಅವನಿಗೆ ಭಾಗವತಿಗೆ ಬರೋದೊಂದು ಜಾಗಟ ಹಿಡಿದು ಗೊತ್ತಿದ್ರೆ ಸಾಕು, ಅವು ಭಾಗವತ ಆಗ್ತದೆ. ಕಲಾವಿದ ಅವನಿಗೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಗೊತ್ತಿಲ್ಲ, ಅವ ಕಲಾವಿದನಾಗ್ತದೆ. ಅಲ್ಲ, ನಾನಿದನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ ಕೂಡ. ನಿಜವಾಗಿ ಆ ಯೋಗ್ಯತೆ ಇಲ್ಲದಿದ್ರೂ ಕೂಡ ಉತ್ತಮ ಪಾತ್ರಗಳು ಅವರಿಗೆ ಸಿಗ್ತದೆ. ಆದ್ರೆ ಬೇರೆ ಒಂದು ಜನದ ಕೊರತೆ, ಇನ್ನೊಂದು ಈ ಅವರು ಲಾಬಿ ಮಾಡಿ ಆ ರೀತಿ ಮಾಡುವಂತದ್ದು ಕೂಡ ಉಂಟು. ಲಾಬಿಗಿಂತ ಅದೆಲ್ಲ ಇದೆ ಜನದ. ಈಗ ನೋಡಿ, ಮೇಲೆ ಇದು ಸರಿಯಾಗಿ ನಡೆಸಬೇಕು ಅಂದ್ರೆ ಕಲಾವಿದ ಸರಿಯಾದ ಬೇಕಲ್ಲ. ಸರಿ ಸಿಕ್ಕದೆ ಅಂತ ಮಾಡ್ತೀವಿ, ಸಿಕ್ಕಿದ್ರು ಸಾಕು ಅಂತ, ಸಿಕ್ಕಿದ್ರು ಸಾಕು ಅಂತ. ಈಗ ಅದಕ್ಕೆ ಎಷ್ಟೋ ದೃಷ್ಟಾಂತ ನಾನು ಹೇಳಿರೋದು ನಮ್ಮ ಮೇಲೆ ಅಪಚಾರ ಆಯಿತು, ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ಅಷ್ಟೇ. ಈಗ ನಮ್ಮ ಮೇಳದಲ್ಲಿ ಮುಂಚೆ ಕೆಲವು ಜನ ಇದ್ದರು, ಪ್ರಾಮಾಣಿಕವಾಗಿ ಹೇಳಿದರೆ ಅವರಿಗೆ ಒಂದು ಸಣ್ಣ ವೇಷ ಅಂದರೆ ಒಂದು ಹಾಡಿನ ವೇಷ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ತಪ್ಪು ಮಾತಾಡ್ತಾ ಇದ್ರು, ಅಕ್ಷರ ಶುದ್ಧಿಯಲ್ಲಿಲ್ಲ. ಅವರು ಕಾರಣಾಂತರದಲ್ಲಿ ಬಿಟ್ಟು ಹೋದರು. ಬೇರೆ ಕಡೆಯಲ್ಲಿ ಅವರಿಗೆ ಪ್ರಧಾನ ವೇಷ ಮಾಡಿ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ನನ್ನ ಹೆಸರು ಹೇಳುವುದಿಲ್ಲ, ಯಾವುದಲ್ಲ, ನಾನು ಅನುಭವ ಸಿದ್ಧಿ ನಿಮ್ಗೆ ಹೇಳಿದ. ಅದರ ಅರ್ಥ ಏನು ಹೇಳಿ, ನಮ್ಮ ಬೇಡಿಕೆ ಹೆಚ್ಚಾದಾಗ ನೀವು ಕಳಪೆ ಸಾಮಾನು ಕೊಟ್ಟರು ಹೋಗ್ತದೆ. ಹೌದಲ್ವ? ನಮ್ಮ ಬೇಡಿಕೆ ಹೆಚ್ಚಾಯಿತು, ಈ ಕಳಪೆ ಸಾಮಾನುಗಳಲ್ಲಿ ಬೇಕಾದಷ್ಟು ವಿಕೃತ ಆಗಲಿಕ್ಕೆ ಅವಕಾಶ ಆಯ್ತದೆ.
ದೇವಿ ನುಡಿದಳು ಈ ನಾರಿ ಆಕೃತಿ ನಿಜವಲ್ಲ ಈ ನಾರಿ ನಿಜವಲ್ಲ ನಾರಿ ಆಕೃತಿ ನಿಜವಲ್ಲ ಆಕೃತಿ ನಿಜವಲ್ಲ ಕೇವಲ ವೈನೋದಕ್ಕೆಂದು ಕುಳ್ಳಿಗೆನೋ ವಿನೋದಕ್ಕೆಂದು ಕುಳ್ಳಿಗೆನೋ ಕೇವಲ ವಿನೋದಕ್ಕೆಂದು ಕುಳ್ಳಿಗೆನೋ ಈ ನಾರಿ ಆಕೃತಿ ನಿಜವಲ್ಲ 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 ಅಂಚೆ ನಡೆಯೇ ಓ ಬೆಡಗಿ ಓ ಬೆಡಗಿ ಓ ಬಡಗಿ ಆ ನಡೆಯ ಓ ಬೆಡಗಿ ನಾ ಅರಿಯದಾದೆನು ನಿಜ ಕುದುರು ನೀನಾಗಿ ನಾನರಿಯದಾದೆನು ನಿಜ ಕುದುರು ನೀನಾಗಿ ವರಿಸಲು ಮೇಲ್ಮೆನು ಬಾಲೆ ಓ ಬಾಲೆ ವರಿಸಲು ಮೇಲ್ಮೆನು ಬಾಲೆ ಜೈಪುರ ತೀರದಲ್ಲಿ ಮಧ್ಯಮನು ನಾನೇ ವರಿಸಲು ಬೇಟನು ನೀಗಾಲೆ ಜೈಪುರ ತೀರದಲ್ಲಿ
ಯಕ್ಷಗಾನಕ್ಕೆ, ಬಯಲಾಟಕ್ಕೆ ಮತ್ತು ತಾಳಮದ್ದಲೆಗೆ ಅದು ಎಷ್ಟರ ಮಟ್ಟಿಗೆ ಹಿತ ಅಂತ ಆಗ್ತದೆ? ನಾನು ಅದಕ್ಕೆ ಆಗಲೇ ಉತ್ತರ ಕೊಟ್ಟಿದ್ದೆ ನಿಮಗೆ. ಯಾಕಂದರೆ ಯಾವುದೇ ರಂಗಭೂಮಿಯನ್ನು ನೋಡಿ ರಂಗಸ್ಥಳಕ್ಕೆ ಅಪಚಾರವಾಗದ ರೀತಿಯಲ್ಲಿ, ಪಾತ್ರ ಪೋಷಣೆಗೆ ಅಪಚಾರವಾಗದ ರೀತಿಯಲ್ಲಿ ಉಪಯೋಗ ಮಾಡಬೇಕು ಹೊರತು ಆ ಪಾತ್ರವನ್ನ ಕೆಡಿಸುವ ರೀತಿಯಲ್ಲಿ ನಾವು ಸಂಗೀತವನ್ನು ಲಂಬಿತ ಮಾಡಿದ್ರು ಅಥವಾ ಅದಕ್ಕೆ ಬೇರೆ ರೂಪ ಕೊಟ್ಟರು ಒಳ್ಳೆಯದಾಗುವುದಿಲ್ಲ. ಸರಿ ಹೋಗಿ ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಿಸಲ್ಪಟ್ಟಿದೆ ಒಂದು ಹೊಸ ಆಯಾಮದೊಂದಿಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಬಹಳ ಒಳ್ಳೆಯದು. ಆದರೆ ಅದನ್ನು ನಾವು ಅವರನ್ನ ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಯುವಕರಿಗೆ ಉತ್ಸಾಹ ಉಂಟು ಅಂತ ಅವರು ಅಭ್ಯಾಸ ಮಾಡುವ ಮೊದಲಾಗಿಯೇ ವೇದಿಕೆಗೆ ತರುವುದು ಸರಿಯಲ್ಲ. ಮೊದಲು ಅವರಿಗೆ ಇರುವಂತಹ ಉತ್ಸಾಹಕ್ಕೆ ಸರಿಯಾಗಿ ಅವರಿಗೆ ಅಭ್ಯಾಸ ಕೊಡಬೇಕು. ಅದರಲ್ಲಿ ಅಭ್ಯಾಸ ಕೊಟ್ಟು ಅದನ್ನು ಪರಿಣತರನ್ನಾಗಿ ಮಾಡಿ ಆಮೇಲೆ ರಂಗಭೂಮಿ ತಂದರೆ ಅವರಿಗೂ ಒಳ್ಳೆಯದು, ನೋಡುವಂತಹ ನಮಗೂ ಒಳ್ಳೆಯದು. ಇಲ್ಲವಾದ ಏನಂದ್ರೆ ಅದು ಕ್ರಮೇಣ ಏನಾಗ್ತದೆ ಅಂದ್ರೆ ಅದರ ರೂಪವೇ ಬೇರೆ ಆಗ್ತದೆ. ಹೌದು. ಯಕ್ಷಗಾನ ಬಯಲಾಟ ಪ್ರದರ್ಶನಗಳಿಗೆ ಮತ್ತೆ ಯಕ್ಷಗಾನದ ತಾಳಮದ್ದಲೆಗಳಿಗೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ ಬೇಡವಾ? ಬೇಕು ಅಂತಂದ್ರೆ ಅದು ಯಾವ ಒಂದು ಸ್ವರೂಪದಲ್ಲಿ ಇರಬೇಕು? ಅಲ್ಲ, ಯಾವುದೇ ಕಲಾ ವಿಮರ್ಶೆ ಮಾಡಬೇಕಿದ್ರು ಇವತ್ತು ಬರುವಂತಹ ಹೆಚ್ಚಿನ ಕಲಾ ವಿಮರ್ಶೆ ಅದು ಸಮಂಜಸವಾದ್ದಲ್ಲ. ಕಾರಣ ಏನೆಂದರೆ ನಾನು ಆಗಲೇ ನಿಮ್ಗೆ ಹೇಳಿದಾಗೆ ಒಂದು ಕಲೆಯ ಬಗ್ಗೆ ಹೇಳಬೇಕು ಅಂತಿದ್ರೆ ಅದರಲ್ಲಿ ಅವನು ನಿಷ್ಣಾತನಾಗಿರಬೇಕು. ಅನುಭವಿಸ್ಲಿಕ್ಕಲ್ಲ. ನಿಮ್ಗೆ ಹೇಳಿದ್ದಾರೆ ಅನುಭವಿಸುವುದು ಯಾರು ಅನುಭವಿಸುವುದು. ಒಬ್ಬ ಹಾಸ್ಯ ಪ್ರದರ್ಶನ ಕೊಟ್ಟರೆ ಅದನ್ನು ನೋಡ್ತಾ ಎಲ್ಲೂ ನಗಾಡಬಹುದು, ಇಂಥವರೇ ನಗಾಡಬೇಕು ಅಂತ ಇಲ್ಲ. ಒಬ್ಬ ಘೋರ ವೇಷ ಮಾಡಿಕೊಂಡು ಬಂದರೆ ಅದನ್ನು ನೋಡಿ ಇವನು ಬಹಳ ಭಾವನೆ ಒಳಗಾಗಬಹುದು. ಅದು ಪ್ರದರ್ಶನ ವೀಕ್ಷಿಸುವುದು. ಪ್ರದರ್ಶನ ವೀಕ್ಷಿಸುವುದಕ್ಕೂ ವಿಮರ್ಶೆ ಮಾಡೋದಕ್ಕೂ ವ್ಯತ್ಯಾಸ. ವಿಮರ್ಶೆ ಮಾಡಬೇಕಿದ್ರೆ ಅದರ ಸಂಪೂರ್ಣವಾದಂತಹ ಅನುಭವವುಳ್ಳ ವ್ಯಕ್ತಿ ಇರಬೇಕು. ಅಂದ್ರೆ ಆ ರೀತಿಯಾದಂತಹ ಒಂದು ಪಾತ್ರವನ್ನು ಪೋಷಿಸಿ ಅವನಿಗೆ ಗೊತ್ತಿರಬೇಕು. ಅನುಭವ ಇಲ್ಲದವ ಹೇಳಿದ್ರೆ ಏನಾಗ್ತದೆ ಅಂದ್ರೆ ಅದು ಕೇವಲ ಒಂದು ವಿಮರ್ಶೆ ಅಂತ ಆಗ್ತದೆ ವಿನಃ ಸಾರ್ಥಕವಾದಂತ ವಿಮರ್ಶೆ ಅಲ್ಲ. ಅದು ಪ್ರಯೋಜನಕಾರಿಯೂ ಆಗುವುದಿಲ್ಲ, ಕೇವಲ ಜನರನ್ನು ರಂಜಿಸುವುದಕ್ಕೆ ಆಗ್ತದೆ ಅಷ್ಟೇ. ಇತ್ತೀಚೆಗೆ ಬಹಳಷ್ಟು ಕಡೆ ಈ ಬ್ಯಾಂಡ್ ಸೆಟ್, ಸಿಡಿಮದ್ದು, ಆಮೇಲೆ ಆ ರಂಗಸ್ಥಳಕ್ಕೆ ಅತಿಯಾದ ಅಲಂಕಾರ, ಇದನ್ನೆಲ್ಲ ಆಡಂಬರಗಳನ್ನೆಲ್ಲ ಮಾಡ್ತಾರೆ. ಇದು ಯಕ್ಷಗಾನಕ್ಕೆ ಅನಿವಾರ್ಯವೇ, ಅವಶ್ಯಕವೇ? ಇದನ್ನು ಒಂದು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಯಾರು ಮಾಡಬಹುದು? ಅನಿವಾರ್ಯ ಅಲ್ಲ. ಮತ್ತೆ ಇದು ಇತ್ತೀಚೆಗಲ್ಲ, ನಾನು ಚಿಕ್ಕದಲ್ಲಿರುವಾಗಲೇ ಇದೆಲ್ಲ ಇತ್ತು. ಆದರೆ ರಂಗಭೂಮಿಯ ಅಲಂಕಾರ ಎಲ್ಲ ಈಗ ಸಾಮಾನ್ಯ 10, 25, 30 ವರ್ಷಗಳಿಂದ ಇತ್ತು. ಈ ಬ್ಯಾಂಡು ಸಿಡಿಮದ್ದು ನಾನು ಬಹಳ ಎಳೆಯಲ್ಲಿರುವಾಗ ನನ್ನ ಅನುಭವದಂತೆ ಸ್ವಾಮೀಜಿ ಆಗೋದಕ್ಕೆ ಮುಂಚಿತವಾಗಿ ಈ ಜೋಡಾಟ ಪ್ರದರ್ಶನ ಅಥವಾ ಕೆಲವು ಸಲ ದೇವಿ ಮಾತನ್ನ ಆಟ ಆಡುವಾಗ ಅದೆಲ್ಲ ಉಪಯೋಗ ಮಾಡ್ತಿದ್ರು. ಆದರೆ ಕೆಲವೊಮ್ಮೆ ಪ್ರದರ್ಶನಕ್ಕೆ ಸ್ವಲ್ಪ ಅಡೆತಡೆಯೂ ಆಗ್ತದೆ. ಅದರಿಂದ ನಿಮ್ಮ ದೃಷ್ಟಾಂತ ಹೇಳಿದರೆ ನಾನೇ ಈಗ ಹಾಡ್ದ ನಮಗೆ ಅನುಭವಕ್ಕಾಗ್ತದೆ. ಅಲ್ಲಿ ಬ್ಯಾಂಡ್ ಬಡಿತಾ ಇರ್ತಾರೆ, ಆಗ ಶ್ರುತಿ ಬೇರೆ ಇರ್ತದೆ, ಇಲ್ಲಿ ಶ್ರುತಿ ಬೇರೆ ಇರ್ತದೆ. ಅವರು ಬ್ಯಾಂಡ್ ನಿಲ್ಲಿಸಿದ ಕೂಡ ನಾವು ಹಾಡು ತೆಗೆಯುವಾಗ ನಮಗೆ ಶ್ರುತಿ ಬಿಟ್ಟು ಹೋಗ್ತದೆ, ಹಾಗಾಗ್ತದೆ. ಮತ್ತೆ ಇನ್ನೂ ಕೆಲವು ಸಲ ಜನ ನಿಜವಾಗಿಯೂ ಒಂದು ವೇಷಕ್ಕೆ ಪ್ರೋತ್ಸಾಹದಾಯಕವಾಗಿ ಅದಿರ್ಬೋದು, ಅದು ಆ ವೇಷಕ್ಕೆ ಮಾರಕವಾಗಿದ್ದರೆ, ಮಹಿಷಾಸುರ ಪ್ರವೇಶ ಆಗುವಾಗ ಮಹಿಷಾಸುರ ಪ್ರವೇಶಿಸ್ತಾ ಇದ್ದೇನೆ, ಒಂದು ಕಡೆ ಸಿಡಿಮದ್ದು ಅಂದರೆ ವಿಪರೀತ ಸಿಡಿಮದ್ದು. ಈ ಜನ ಇಲ್ಲಿ ಮಹಿಷಾಸುರ ನೋಡುವುದಿಲ್ಲ, ಸಿಡಿಮದ್ದು ನೋಡಲಿಕ್ಕೆ ಅಲ್ಲಿ ಹೋಗ್ತಾರೆ. ಅಲ್ಲಿಗೆ ಏನಾಗ್ತದೆ, ಇದರ ಪ್ರಾಶಸ್ತ್ಯ ಉಳಿತು, ಅಲ್ಲಿಗೆ ಪ್ರಾಧಾನ್ಯತೆ ಬಂತು. ಹಾಗಾಗ್ತದೆ. ನಾನು ಹೇಳುವುದು ಯಾವುದೇ ಆದರೂ ಪೋಷಕವಾಗಿದ್ದು ತೊಂದರೆ ಇದೆ. ಇದು ಸ್ಟೇಜ್ ಅಲಂಕಾರಗಳಿದೆ, ಸ್ಟೇಜ್ ಅಲಂಕಾರ, ಆ ಸ್ಟೇಜ್ ಅಲಂಕಾರವೂ ಅಷ್ಟೇ ಸಣ್ಣ ಮಟ್ಟಿಗೆ ಇದ್ದು ಆ ಆಟದ ಒಂದು ಶೋಭೆಗೆ ಕಳಂಕ ತರಜೆ ಮಾಡುವುದಿದ್ರೆ ತೊಂದರೆ ಇಲ್ಲ.
ಆದರೆ ನೀವು ಹೇಳಿದ ಹಾಗೆ ಅದೇ ಬಾಳ ಆಗಿ ಹೋದರೆ ಅಲ್ಲಿ ಒಳಗಿರುವಂತಹ ವೇಷಗಳು ಕಾಣಿಸುವುದಿಲ್ಲ, ಎದ್ದು ಕಾಣುವುದಿಲ್ಲ. ಈಗ ನೋಡಿ ದೃಷ್ಟಾಂತ, ಈಗ ಮುಂಚೆಲ್ಲ ನೋಡಿ ಈ ಕೆಲವು ಯಕ್ಷಗಾನ ಪ್ರದರ್ಶನ ಆಗಬೇಕಿದ್ರೆ ಅದು ಒಳ್ಳೆಯದಾಗಬೇಕಂದ್ರೆ ಹಿಂದಿಗೆ ಕೆಲವು ವಸ್ತ್ರ ಹಾಕ್ತಾರೆ. ಅದು ಇಂಥ ಕೆಲವು ವಸ್ತ್ರ ಯಕ್ಷಗಾನ ವೈಭವ ಇತ್ತೀಚೆಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಅಂದ್ರೆ ಯಕ್ಷಗಾನ ಬಯಲಾಟವಲ್ಲ, ತಾಳಮದ್ದಲೆಯವಲ್ಲ, ಕೇವಲ ಯಕ್ಷಗಾನದ ಭಾಗವತಿಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾನು ಏನು ಹೇಳೋದಕ್ಕೆ, ಅದವರವರ ರುಚಿಯಲ್ಲ. ಅದನ್ನು ಕೇಳಿ ಸಂತೋಷ ಪಡ್ತಾರೆ, ಅದೇನು ಅದರ ಬಗ್ಗೆ ನಾವೇನು ಹೇಳಲಿಕ್ಕೆ ಆಗುದಿಲ್ಲ. ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತೆ ಮಕ್ಕಳ ಯಕ್ಷಗಾನಗಳು, ಮತ್ತೆ ಈ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸುವುದು. ಅಂದ್ರೆ ಬೆಳಿಗ್ಗೆ ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ, ರಾತ್ರಿಗೆ ಅವರು ಮೇಳಕ್ಕೆ ಆ ವೇಷಧಾರಿಯಾಗಿ ಅವರು ಸೇವೆ ಸಲ್ಲಿಸ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಯಕ್ಷಗಾನಕ್ಕೆ ಪೂರಕವೇ? ಅಂದ್ರೆ ವೃತ್ತಿ ಬೇರೆ ಇದ್ದು ಈ ಕಲೆಯನ್ನು ಮುಂದುವರಿಸಿಕೊಂಡು ಹೋಗೋದು ಸ್ವಲ್ಪ ತುಂಬ ಕಷ್ಟಕರ. ಮತ್ತೆ ಅದನ್ನ ಒಂದು ಸಾಹಜಿಕವಾಗಿ ಅದನ್ನು ತೋರಿಸಲಿಕ್ಕೆ ಆಗ್ತದೆ ಅಂತ ನನಗೆ ಪೂರ್ಣ ಭರವಸೆ ಬರುವುದಿಲ್ಲ. ಯಾಕಂದ್ರೆ ಅವನಿಗೆ ತುಂಬ ಆಯಾಸ ಇರ್ತದೆ. ಯಾವೇ ಒಬ್ಬ, ಈಗ ಉದಾಹರಣೆಗೆ ಮುಂಚಿನ ಕ್ರಮದಲ್ಲಿ ನೋಡಿ, ಹಾಗಲು ಬಹಳ ಹಿಂದಿನ ಕಥೆ ಆದರೆ ಎಲ್ಲರೂ ಅವರವರ ಡ್ರೆಸ್ ಅನ್ನು ಅವರವರ ಚೀಲವನ್ನು ಹೊತ್ತುಕೊಂಡು ಹೋಗಿ ಒಂದು ಕಡೆ ಹೋಗಿ ಮತ್ತೆ ಅವ್ರು ಮಾಡ್ಕೊಂಡು ಅವ್ರು ಮತ್ತೆ ಊಟ ಮಾಡ್ತಾರೆ. ಈಗ ಅದೆಲ್ಲ ಸ್ವಲ್ಪ ಅನುಕೂಲ ಇದಾಗಿದೆ. ಆದರೂ ಹಿಂದಿನವರು ಎಂತ ಮಾಡ್ತಿದ್ರು ಅಂತ ಹೇಳಿದ್ರೆ, ಅಷ್ಟೆಲ್ಲ ಮಾಡಿ ಹೊಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಮಲಗ್ತಿದ್ರು ನೋಡಿ. ಆಮೇಲೆ ಅವರು 7 ಗಂಟೆಗೆಲ್ಲ ಅವರ ವೇಷದ ಬರೋದು ಅಥವಾ 11 ಗಂಟೆ. ಯಾಕೆ ಅದು ಆರೋಗ್ಯದ ದೃಷ್ಟಿಯಲ್ಲಿಯೂ ಒಳ್ಳೆಯದು, ಮತ್ತೆ ಮಾಡುವ ಕೆಲಸಕ್ಕೆ ಒಂದು ರೀತಿಯಾದಂತಹ ಶಕ್ತಿ ಮತ್ತು ಉತ್ಸಾಹ. ಇದು ಹಗಲಿಡೀ ದುಡಿದು ರಾತ್ರಿ ಅವ ವೇಷ ಮಾಡಿದರೆ ಆ ಆಯಾಸವನ್ನು ಇಟ್ಟುಕೊಂಡು ಆ ವೇಷಕ್ಕೆ ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸಬಹುದು ಅಂತ ಒಂದು ಪ್ರಶ್ನೆ. ಎರಡು ಕಡೆ ನ್ಯಾಯ ಒದಗಿಸಲಿಕ್ಕೆ ಆಗುದಿಲ್ಲ. ಮಾಡುವ ಕೆಲಸ ಬೆಳಿಗ್ಗೆ ಕೆಲಸಕ್ಕೂ ಎಷ್ಟು ನ್ಯಾಯ ಒದಗಿಸ್ತಾರೆ. ಇಲ್ಲಿ ನಿದ್ರೆ ಬಿಟ್ಟಿದ್ರೆ ಅಲ್ಲಿ ಹೋಗಿ ಮಲಗಲೇಬೇಕಷ್ಟೇ, ಆ ನಿದ್ರೆ ಬಾಧಿಸ್ತೇನೆ. ಆಮೇಲೆ ಈ ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತು ಮಕ್ಕಳ ಯಕ್ಷಗಾನ ಇದರ ಬಗ್ಗೆ ಅಲ್ಲ, ಈಗ ಅದೆಲ್ಲ ಅವರ ಸ್ವಂತ ಆಸಕ್ತಿಯಿಂದ ಬರುವಂತಹ, ಹೆಣ್ಮಕ್ಳಾಗಲಿ ಮಕ್ಕಳಾಗಲಿ ಎಲ್ಲರ ಒಟ್ಟಿನ ಒಂದು ಇದರಲ್ಲಿ ನಾನು ಹೇಳೋದು ಒಂದೇ ಒಂದು ಮಾತೇನೆಂದ್ರೆ, ಅಭ್ಯಾಸವಿಲ್ಲದೆ ಇದು ಈ ಒಂದು ಮಾತು ಉಂಟು ನೋಡಿ, ಈ ಕೆಲವರು ಹೇಳೋ ಕ್ರಮ ಉಂಟು, ತೊಂದರೆ ಇಲ್ಲಪ್ಪ ತಪ್ಪಿದ್ರೆ ಅಂತ ಮಕ್ಕಳ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ, ಅದು ನಾನು ಒಪ್ಪಿಕೊಂಡಿದ್ದೆ. ಈಗ ತಪ್ಪಿದ ತೊಂದರೆ ಮಕ್ಕಳಲ್ವ ಅಂತೇಳಿ ಹಾಗೆ ನೀವು ಮಾಡಿದ ಕೂಡಲೇ ಹಾಗೆಯೇ ಬೆಳೀತದೆ. ನಾನು ಹೇಳುದು ಮಕ್ಕಳಾದರೂ ಕೂಡ ಅವ್ರಿಗೆ ಸರಿಯಾದಂತಹ ಶಿಕ್ಷಣ ಕೊಟ್ಟು ಮಾಡಿ ಅದೇ ಚಂದ ಉಂಟು. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಹರಕೆ ಬಯಲಾಟ ಪೂರಕವೇ. ಯಾಕೆಂದ್ರೆ ಹರಕೆ ಬಯಲಾಟ ಮಾಡುವವರಿಗೆ ಪ್ರೋತ್ಸಾಹ ಅಲ್ಲ. ಅದಕ್ಕೆ ಮತ್ತೆ ಅದು ದೇವತೆ ಈಗ ನಮಗೆ ತುಂಬಾ ಬರ್ತದೆ ವರ್ಷ. ಈಗ ಪ್ರಾರ್ಥನೆ ಮಾಡಿಕೊಳ್ಳದೆ ದೇವರು ಅನುಗ್ರಹಿಸ್ತಾರೆ, ಅದು ಪೂರಕವೇ. ಆದ್ರೆ ಅದು ಬರೀ ಹರಕೆ ಬಯಲಾಟ. ಈಗ ನೀವು ಕೇಳಿದ ಪ್ರಶ್ನೆ ಎಂತ ನನಗೆ ಅರ್ಥ ಆಗಿದೆ. ನೀವು ಕೇಳಿದ್ದು ಬೇರೆ ರೀತಿಯಲ್ಲಿ. ನಾನು ಹೇಳುದು ಹರಕೆ ಬಯಲಾಟವನ್ನು ಹರಕೆಯನ್ನು ಮಾಡೋದು ಬಹಳ ವಿಶೇಷ. ಆದರೆ ನಾವೊಂದು ಮಾತು ಕೇಳಿ ತುಳಿನ ಮಾತು ಉಂಟು, ಅದು ಪಕ್ಕ ಪರಕೆ ಸ್ವಲ್ಪ ನಾನು ಅದಾಗ ಈಗ ಹರಕೆ ಬಯಲಾಟ ಅಂದ್ರೆ ಅದು ಬಯಲಾಟ ಸರಿಯಾಗಿ ಭಕ್ತರಿಗೆ ಅದು ಹರಕೆ ಆಗಿದ್ರು ಕೂಡ ಮೇಳದ ಕಲಾವಿದರಿಗೆ ಅದು ಸರಿಯಾಗಿ ಅವರ ಸಂಪೂರ್ಣವನ್ನು ಕೊಟ್ಟು ಅವರು ಒಳ್ಳೆಯ ರೀತಿಯಲ್ಲಿ ಹರಕೆ ಆಗಿ ಭರವಸೆ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದೆ? ಯಾವುದು ಭರವಸೆ ಯುವ ಕಲಾವಿದರು ಈಗ ಯಕ್ಷಗಾನ ವಲಯದಲ್ಲಿ ಹೊಸದಾಗಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಉಂಟಾ? ಕೆಲವು ದೃಷ್ಟಿಯಲ್ಲಿ ಮಾಡ್ತಾರೆ, ಕೆಲವು ಕಡೆ. ಆದರೆ ಹೆಚ್ಚಾಗಿ ನಾನು ನಿಮಗೆ ಹೇಳಿದ್ದೆ, ಯಾಕಂದ್ರೆ ಯಾರಿಗೂ
ಅದರಲ್ಲಿ ಸರಿಯಾದಂಥ ಪರಿಣತಿಯನ್ನು ಹೊಂದಿ ರಂಗಭೂಮಿಗೆ ಹೋಗುವ, ಪ್ರದರ್ಶನ ಕೊಡುವ ಎಂಬಂಥ ಉತ್ಸಾಹ ಕಾಣಿಸ್ತಾ ಇದೆ. ಹೌದು, ಎಲ್ರಿಗೂ ಸುಲಭದಲ್ಲಿ ಹೌದು, ಬಹಳ ಬೇಗನೆ ಫಲಿತಾಂಶ ಬರಬೇಕು. ಈ ಫಾಸ್ಟ್ ಫುಡ್ ಉಂಟು, ಹೌದು, ಅದೇ ಕಲ್ಚರ್ ಈಗ ಎಲ್ಲ ಕ್ಷೇತ್ರದಲ್ಲೂ ಬಂದಿದೆ. ಅಡಿಗೆಲ್ಲ ಮಾಡಿ ತಿನ್ನಲಿಕ್ಕೆ ಇಲ್ಲ, ಫಾಸ್ಟ್ ಫುಡ್. ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತ ಅಭಿಪ್ರಾಯ ಏನು? ಇದರ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಲ್ಲ, ಕಾಲಮಿತಿ ಯಕ್ಷಗಾನ ಇವತ್ತಿನ ಸ್ಥಿತಿಗೆ ಅದನ್ನು ಮಾಡದೆ ಇರುವಾಗಿಲ್ಲ. ಹೌದು, ಮುಖ್ಯವಾಗಿ ಹಾಗೆಂದ್ರೆ ಕಥೆಗಳನ್ನ ಸಂಪೂರ್ಣವಾಗಿ ನಮಗೆ ಅದನ್ನ ಜನಕ್ಕೆ ತಿಳಿಸಿಕೊಡೋದು ಆಗುದಿಲ್ಲ. ಮತ್ತೆ ಈ ಒಂದು ಮೇಳದಲ್ಲಿ ತುಂಬಾ ಕಲಾವಿದನ್ನು ಹಾಕೊಂಡ್ರೆ ಅದನ್ನು ಸರಿ ಮಾಡ್ಲಿಕ್ಕೂ ಆಗುದಿಲ್ಲ. ಈಗ ಕಾಲಮಿತಿಯ ಇದಕ್ಕೆಂದ್ರೆ ಜನವನ್ನು ಮಿತಿಯಲ್ಲಿ ಇಟ್ಟುಕೊಳ್ಬೇಕು. ಆ ಮಿತಿಯಲ್ಲಿದ್ರೆ ಮಾತ್ರ ಪ್ರದರ್ಶನಕ್ಕೆ ಒಂದು ಅನುಕೂಲವಾದ ದೂತ ಮಾಡುವವರು ಒಬ್ಬ ಒಂದು ಕಲಾವಿದನೇ ಆಗಿರ್ತಾರೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಹಾಗೆ ಇವತ್ತಿನ ದೃಷ್ಟಿ ಆಲೋಚನೆ ಮಾಡಿದರೆ ಕಾರಣ ಏನಂದ್ರೆ ನೋಡಿ, ಕೆಲವಡೆ ನಮ್ಮ ಈಗ ಮೇಳ ತಗೊಂಡು ಹೋಗ್ತಾರಲ್ಲ, ಅವರು ಹಿಂದಿನ ಇದರ ಪ್ರಕಾರ ಇಡೀ ದಿವಸ ಬೇಕು ಅಂತ ನಮಗೆ ಒತ್ತಾಸೆ ಮಾಡಿ, ನಾವು ಹೆಚ್ಚು ಮಾಡುವುದೇ ಇಲ್ಲ. ಕೊನೆಗೆ ಅವರು ಬಹಳ ಒತ್ತಾಸ ಮಾಡಿ ಮಾಡಲೇಬೇಕು ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಒಪ್ಪಿಕೊಳ್ತೇವೆ. ಹಾಗೆ ಒಪ್ಪಿಕೊಂಡ್ರೆ ನಮ್ಗೆ ಏನು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಕಲಾವಿದರಿಗೆ ಒಂದು ಶಿಕ್ಷೆ ಆಗ್ತದೆ. ಉದಾಹರಣೆಗೆ ಒಂದು 2 ಗಂಟೆ, ರಾತ್ರಿ 2 ಗಂಟೆ ಕಳೆದ ಮೇಲೆ ಆ ಮಾಡಿಸಿದವನೇ ಇದ್ದಾನೋ ಸಂಶಯ, ಅವನು ಮನೆಗೆ ಹೋಗಿ ಮಾಡ್ಕೊಂಡಿರುವ ಸಂದರ್ಭ ಇರ್ತದೆ. ಹಾಗೆಂದ್ರೆ ನಾವು ಒಪ್ಪಿಕೊಂಡವರನ್ನು ಮಾಡದೇ ಇರಲಿಕ್ಕೂ ಅಲ್ಲ. ಈಗ ಎಲ್ಲಕ್ಕಿಂತಲೂ ಈಗ ಅವರು ಬರೀ ಹಣ ಕೊಡ್ತಾರೆ, ಹಣ ನಾವು ಕೊಡ್ತೇವೆ ಅಂತ ಹೇಳಿದ ಅಲ್ಲಿಗೆ ನಾವು ಏನ್ ಮಾಡ್ತೇವೆ, ಅದನ್ನ ಹಣ ತೆಕ್ಕೊಂಡು ಆ ಕಲಾವಿದರಿಗೆ ನಾವು ದ್ರೋಹ ಕೊಟ್ಟಾಗ ಕಲಾವಿದರ ಸಂಭಾವನೆ ದುಡ್ಡು ಕೊಡ್ತೇವೆ, ಪ್ರಶ್ನೆ ಬೇರೆ. ಆದ್ರೆ ಜನ ಏನೂ ಇಲ್ಲದೆ ಪ್ರದರ್ಶನ ಕೊಡ್ತೀರ ಒಂದು ಶಿಕ್ಷೆ ಆಗ್ಬೋದು. ಎಲ್ಲೂ ಹೆಚ್ಚು ಕಡೆಯಲ್ಲಿ ನೋಡಿ ಇವತ್ತಿನ ಸ್ಥಿತಿಯಲ್ಲಿ ಬೆಳಗಿನ ಮಟ್ಟಿನ ಪ್ರದರ್ಶನದಿಂದ ಹಾಗೆ ಪ್ರಶ್ನೆ ಹೌದು. ಒಂದು ಹೆಚ್ಚಂದ್ರೆ ಒಂದು 10-12 ಜನ ಇದ್ದಾರೆ, ಅದರಲ್ಲೂ ಅರ್ಧ ಜನ ಮಲಕೊಂಡಿರ್ತಾರೆ, ಇನ್ನೊಂದು 3-4 ಜನ ನೋಡ್ಕೊಂಡಿರ್ತಾರೆ ಅಷ್ಟೇ. ಯಕ್ಷಗಾನದ ಬೆಳವಣಿಗೆಯನ್ನು ನಾವು ಯಾವ ಮಾನದಂಡದಿಂದ ಅಳೆಯಬಹುದು? ಅಂದ್ರೆ ಯಕ್ಷಗಾನ ಇನ್ನು ಮುಂದಕ್ಕೆ ಯಾವ ರೀತಿ ಬೆಳೆಯಬೇಕು ಅಂತ ನಿಮ್ಮ ಅಭಿಪ್ರಾಯ? ಯಾವ ಯಾವ ಮಾರ್ಪಾಡುಗಳು ಯಕ್ಷಗಾನದ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಒಳ್ಳೆಯದು ಅಥವಾ ಸೂಕ್ತ ಅಂತ ನಿಮ್ಗೆ ಅನ್ನಿಸ್ತದೆ? ಈಗ ನಾನು ಹೇಳಿದಂತ ಎಲ್ಲ ಇದರಲ್ಲಿ ಕೂಡ ಎಲ್ಲ ರೀತಿಯಲ್ಲಿಯೂ ಸಮಗ್ರ ಚಿಂತನೆ ಮಾಡಿಕೊಂಡು ಹೋದರೆ ಮಾತ್ರ ಅದು ಶ್ರೇಯಸ್ಕರ ಆಗ್ತದೆ. ಅಂದ್ರೆ ಮೊದಲನಾಗಿ ಮಾಡಬೇಕಾದ ಸುಧಾರಣೆ ಏನು ಅಂತಂದ್ರೆ, ಪರಿಣತಿ ಹೊಂದಿದವರು ಮಾತ್ರ ರಂಗವನ್ನು ಏರಬೇಕು. ಅದು ಮೊಟ್ಟ ಮೊದಲ ಕೆಲಸ ಆಗ್ಬೇಕಾಗಿರೋದು. ಅದೀಗ ತಾಳಮದ್ದೆ ಇರುವಾಗ ಹೌದು ತಾಳಮದ್ದೆಯಲ್ಲಿ ಈ ಉದಾಹರಣೆಗೆ ಅರ್ಥದ ವೇಷಧಾರಿ ನಿಜವಾಗಿ ಹೇಳಿದ್ರೆ ಅವನ ವೇಷವೇ ಕಷ್ಟ ನೋಡ್ಲಿಕ್ಕೆ, ನೀವು ಅದಕ್ಕೆ ಸರಿಯಾಗಿರೋದಿಲ್ಲ. ಯಾಕಂದ್ರೆ ಅವನ ಅರ್ಥದಲ್ಲಿ ಹೋಗ್ಬಿಡ್ತಾರೆ. ಎಲ್ಲಿ ಹೆಚ್ಚು ಕೇಳಿದ್ರೆ ಪುರಾಣದ ವಿಷಯದಲ್ಲೇ ಗೊತ್ತಿರೋದಿಲ್ಲ. ಆಯ್ತಲ್ಲ. ಹಾಗೆ ಮಾಡಿದ್ರೆ ಏನು ಅಂತ ಹೇಳಿದ್ರೆ ಅದಕ್ಕೂ ಅಪಚಾರ, ಇದಕ್ಕೂ ಅಪಚಾರ. ಪರಿಣತಿ ಇಲ್ಲದೆ ಅದನ್ನು ಯಾವುದೇ ಆಗಲಿ. ಈಗ ಎಷ್ಟೋ ಜನ ನಿಮ್ಗೆ ಹೇಳಿದ್ರೆ ಚೆಂಡೆ ಮದ್ದೆ ಮುಗಿಸ್ತಾರೆ, ಚೆಂಡೆ ಮದ್ದೆ ಅದರ ಶ್ರುತಿ ಮಾಡಲಿಕ್ಕೆ ಗೊತ್ತಿರುವುದಿಲ್ಲ. ನಾನು ನೋಡಿದ್ದೇನೆ. ಎಷ್ಟೋ ಜನ ಭಾಗವತರು ಹಾಡ್ತಾರೆ, ನೀವು ಹೇಳಿದ್ರೆ ಈಗ ಅವರಿಗೆ ಶ್ರುತಿ ತಪ್ಪಿದ್ರೆ ಗೊತ್ತಾಗುದಿಲ್ಲ. ಅದನ್ನೇ ಆಗಲ್ಲ. ಉದಾಹರಣೆ ಅಂದ್ರೆ ಅವನಿಗೆ ಒಬ್ಬ ಯಾವನಿಗೆ ಆಗಲಿ, ನನಗಾಗಲಿ ಇನ್ನೊಬ್ಬನಿಗೆ ಆಗಲಿ, ಭಾಗವತನಾದ ಅವನೊಂದು ಮನುಷ್ಯನಾಗ್ತಾನೆ. ಈಗ ಅವನ ಅನಾರೋಗ್ಯ ದೃಷ್ಟಿಯಲ್ಲಿ ಅಥವಾ ಯಾವುದೇ ಕಾರಣದಲ್ಲಿ ಈಗ ಏರು ಸಿಗೋದಾಗ ಈಗ ಹೋದಕೊಳ್ಳೆ ಶ್ರುತಿ ಬಿಟ್ಟು ಹೋಗ್ತದೆ. ಅದು ದೊಡ್ಡ ಇದಂತಲ್ಲ. ಆದ್ರೆ ಬಿಟ್ಟದ್ದು ಗೊತ್ತಾಗ್ಬೇಕು. ಆ ಶ್ರುತಿ ಬಿಟ್ಟದ್ದೇ ಒಳ್ಳೇದಂತ ತಿಳ್ಕೊಂಡು ಹಾಡ್ತಾನೆ ಅಂತ ಮತ್ತೆ ಸಲ ಅದಕ್ಕೆ ನೀವು ಇನ್ನೊಂದು ಕತೆ ನಿಮ್ಗೆ ಹೇಳ್ತೇನೆ. ಅದು ಹಾಗಾಯ್ತಲ್ಲ, ಜನ ಮಾಡೋದು ಏನೋ ಗೊತ್ತಲ್ಲ ನಿಮ್ಗೆ. ಇವಾಗ ಶ್ರುತಿ ಬಿಟ್ಟು ಹೈ ಪಿಚ್ಚಲ್ಲಿ ಹಾಡಿದಲ್ಲ, ತಕ್ಷಣ ಕ್ಲಾಪ್ ಹೊಡಿತಾರೆ. ಯಾಕೆ ಜನರಿಗೆ ಗೊತ್ತಿಲ್ಲ ಇವ್ರು ಶ್ರುತಿ ಬಿಟ್ಟಿದ್ದಾರೆ.
ಯಾರು ಅಪರೂಪದಲ್ಲಿ ಇಬ್ಬರಿಬ್ಬರು ಕೂತ್ಕೊಂಡ್ರೆ ಅವ್ರಿಗೆ ಬಾರಿ ಗೊತ್ತಾಗುತ್ತೆ ಈ ಕಷ್ಟ ಶ್ರುತಿ ಬಿಟ್ಟದ್ದು ಆ ಶ್ರುತಿ ಬಿಟ್ಟಕ್ಕೆ ಇವರು ಅಷ್ಟು ಒಳ್ಳೆಯದಾಗಿ ಅಂತ ಹೇಳಿದ್ರು ಕ್ಲೇಪುದು. ಹಾಗೆ ನೀವು ಕ್ಲೇಪುದು ಏನಾಗ್ತಾ ಗೊತ್ತುಂಟ ಅವು ಮತ್ತು ಶ್ರುತಿ ಬಿಡುದು. ಹೌದು, ಶ್ರುತಿ ಸೇರ್ತದೆ ಇಲ್ಲ. ನಾನು ಇದನ್ನು ಕಣ್ಣಾರೆ ನೋಡಿದ್ದೇನೆ. ಮೊದಲಿಗೆ ಶ್ರುತಿ ಮಾಡಲಿಕ್ಕೆ ಗೊತ್ತೇ ಇಲ್ಲ ಅವರಿಗೆ. ಅವರು ಹಾರ್ಮೋನಿಯಂ ಶ್ರುತಿ ಒಂದು ಇವರು ಮಾಡ್ತಾ ಇದ್ದಿದ್ದು ಶ್ರುತಿ ಇನ್ನೊಂದು. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದಂತಹ ಹೊಣೆ ಯಾರ್ದು? ಕಲಾವಿದರದ್ದ, ಪ್ರೇಕ್ಷಕರುಗಳದ್ದ, ಅಥವಾ ಮೇಳದ ಯಜಮಾನರುಗಳದ್ದ, ಸಂಘಟಕರುಗಳದ್ದ, ಅಥವಾ ಸಮಗ್ರವಾಗಿ ಎಲ್ಲರೂ ಕೈ ಜೋಡಿಸಿ ಇದನ್ನು ಒಬ್ಬೊಬ್ರು ಮಾಡಿದ್ರೆ ಆಗುವುದಿಲ್ಲ. ಒಬ್ಬೊಬ್ರು ಮಾಡಿದರೆ ಆಗುವುದಿಲ್ಲ. ಪ್ರೇಕ್ಷಕರು ಕೂಡ ನಾನು ನಿಮ್ಗೆ ಹೇಳಿದ್ದೆ, ಯಕ್ಷಗಾನದ ಪ್ರೇಕ್ಷಕರಂದ್ರೆ ಅವರು ಯಕ್ಷಗಾನದ ಪ್ರೇಕ್ಷಕರೇ ಆಗಿರಬೇಕು. ಅವರು ಬೇರೆ ಪ್ರೇಕ್ಷಕರಾಗಿದ್ದರೆ ಅವ್ರು ನೋಡಿದ್ರು ಈ ಸೀರೆನ ಸರಿ ಇಲ್ಲ, ಅದು ಹಸಿರಿಗಾಗಿ ಬರಬೇಕು ಅಂತ ಅವ್ರು ಇದನ್ನು ಬಿಡ್ತಾರೆ, ಅಲ್ಲಿ ಹೋಗ್ತಾರೆ. ಆಮೇಲೆ ಗುರುಗಳೇ, ಇತ್ತೀಚೆಗೆ ಬಹಳಷ್ಟು ಕಡೆ ನಾನೊಂದು ಪ್ರೇಕ್ಷಕರ ಮೇಲಿನ ಆಪಾದನೆಯನ್ನು ಕೇಳ್ತಾ ಇದ್ದೇನೆ. ಈಗಿನ ಪ್ರೇಕ್ಷಕರ ಅಭಿವೃದ್ಧಿ ಕೆಳಮಟ್ಟದಲ್ಲಿದೆ, ಅದಕ್ಕೋಸ್ಕರ ನಾವು ಅವರ ಅಭಿರುಚಿಗೆ ಸರಿಯಾದದ್ದನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಕಲಾವಿದರು ಹೇಳುವುದನ್ನು ನಾನು ಬಹಳಷ್ಟು ಬಾರಿ ಕೇಳಿದ್ದೇನೆ. ನಾನು ಇದನ್ನು ಒಂದು 50% ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆಂತಂದ್ರೆ ಮೊಟ್ಟ ಮೊದಲಾಗಿ ಕಲಾವಿದರು ಕಳಪೆ ಸಾಮಗ್ರಿಗಳನ್ನು ಕೊಟ್ಟು ಅವರನ್ನು ಅಭ್ಯಾಸ ಮಾಡಿ ಅವರನ್ನು ಪ್ರೇಕ್ಷಕರನ್ನು ಕುಲಗಿಡಿಸಿ ಆಮೇಲೆ ಪ್ರತಿಯೊಂದನ್ನು ಪ್ರೇಕ್ಷಕರ ತಲೆ ಮೇಲೆ ಎತ್ತಿ ಹಾಕಿದೆ. ಅದು ಎಷ್ಟು ಸರಿ? ನಾನು ಎಲ್ಲರೂ ಒಟ್ಟು ಸೇರಿ ಮಾಡಬೇಕೇ ವಿನ ಅದು ಒಬ್ಬರಿಗೂ ಮಾಡೋದಷ್ಟೇ. ಮತ್ತೆ ಈ ಅಭಿರುಚಿಯನ್ನು ಉತ್ತಮೀಕರಿಸಬೇಕು ಅಂತಾದ್ರೆ ಅದು ಎಲ್ಲಿಂದ ಶುರು ಆಗ್ಬೇಕು? ಪ್ರೇಕ್ಷಕರಿಂದಲ, ಅಥವಾ ಕಲಾವಿದರು ಉತ್ತಮವಾದದ್ದನ್ನು ಕೊಡುವುದು ಅಂತ ಶುರು ಮಾಡ್ಬೇಕಾ, ಅಥವಾ ಪ್ರೇಕ್ಷಕರು ಉತ್ತಮವಾದದ್ದನ್ನು ಗುರುತಿಸುವುದರಲ್ಲಿ ವಿಫಲ ಆಗ್ತಾ ಇದ್ದಾರಾ? ಅದು ಯಾವ ರೀತಿ? ಹೇಳಿದ್ದು ಈ ಎಲ್ಲ ಗುಣಗಳಾಗಲಿ ದೋಷಗಳಾಗಲಿ ಎಲ್ಲರೂ ಪಾಲ್ಗಾರು ಅಂತ ನಿಮ್ಗೆ ಹೇಳ್ತಾರೆ. ಅದೇ ಎಲ್ಲರೂ ಅವರವರ ಗುಣ ದೋಷಗಳನ್ನು ಕಂಡುಕೊಂಡು ದೋಷಗಳನ್ನು ಗುಣಗಳನ್ನಾಗಿ ಪರಿವರ್ತನೆ ಪಾಲ್ಗಾರ. ಈಗ ತಪ್ಪುಗಳು ಎಲ್ಲರೂ ಉಂಟು, ಒಳ್ಳೆದು ಎಲ್ಲರೂ ಉಂಟು. ಆ ತಪ್ಪುಗಳನ್ನು ಎಲ್ಲರೂ ಅರ್ಥಕೊಂಡು ಸರಿ ಮಾಡಬೇಕು. ಪ್ರೋಗ್ರಾಮ್ ಕೊಡುವ ಕಲಾವಿದನು, ಪ್ರೇಕ್ಷಕನು, ಯಜಮಾನನು, ನಿರ್ದೇಶಕನು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ತಪ್ತಾರೆ, ಒಳ್ಳೆಯದು ಮಾಡ್ತಾರೆ, ಇಲ್ಲ ಅಂತ ಹೇಳುದಿಲ್ಲ. ನಿಮ್ಗೆ ಹೇಳಿದೆ, ತಾವು ಮೇಳದ ಯಜಮಾನರಾಗಿದ್ದೀರಿ, ಯಕ್ಷಗಾನಕ್ಕೆ ಈ ಮೂಲಕ ತಾವು ಮಹಾನ್ ಪೋಷಕರಾಗಿ ಇದ್ದೀರಿ. ಮೇಳ ನಿರ್ವಹಣೆ ಅಂದ್ರೆ ಹೇಗೆ? ಅದರ ಬಗ್ಗೆ ಸ್ವಲ್ಪ ವಿಶದವಾಗಿ ಹೇಳ್ತೀರಾ? ಅಂದ್ರೆ ನಮ್ಗೆಲ್ಲ ಆಟ ನೋಡಿ ಗೊತ್ತು, ಕಲಾವಿದರನ್ನು ನೋಡಿ ಗೊತ್ತು. ಮೇಳದ ನಿರ್ವಹಣೆ ಅಂದ್ರೆ ಅದರಲ್ಲಿ ಯಾವೆಲ್ಲ ಅಂಗಗಳು ಇರ್ತದೆ, ಅದರ ಒಂದು ಹೇಗೆ ಅದರ ಬಗ್ಗೆ ನಮ್ಗೆ ಏನು ಹೇಳಿದ್ದಾನೆ. ಈ ಪ್ರಶ್ನೆ ಕೇಳದೆ ಉತ್ತರ ಕೊಟ್ಟೆ ಅಲ್ಲಲ್ಲ, ಅದು ಸವಾಲುಗಳು ಮಾತ್ರ. ಈಗ ನಿರ್ವಹಣೆ ಅಂದ್ರೆ ಯಾವ ರೀತಿ ಎಲ್ಲ ಅದನ್ನು ಮಾಡುವಂಥದ್ದು? ಅಂದ್ರೆ ಒಂದು ಮೇಳಕ್ಕೆ ಕಲಾವಿದರನ್ನು ಹೊಂದಿಸುವಂಥದ್ದು, ಮ್ಯಾನೇಜರ್ ಅಂತ ಇರುವಂಥದ್ದು, ದೈನಂದಿನ ಅದು ಯಾವ ರೀತಿ ನಿಮಗೆ ರಿಪೋರ್ಟ್ ಬರುವಂಥದ್ದು, ಸುಮ್ಮನೆ ಸ್ಥೂಲವಾಗಿ. ಅದು ಹೆಚ್ಚಾಗಿ ನಾನು ಅದರಲ್ಲಿ ತುಂಬ ಕೈ ಆಡಿಸೋದಿಲ್ಲ. ಅದೀಗ ನಮಗೆ ಜಯರಾಮ ಇವರೆಲ್ಲ ನೋಡ್ಕೊಳ್ಳೋದಿತ್ತು ಹೆಚ್ಚಾಗಿ. ನಾನು ಹೆಚ್ಚು ಅದರಲ್ಲಿ ಅದು ಹೀಗೆ ಹಾಕಬೇಕು ಅಂತ ಹೇಳ್ತೇವೆ ಹೊರತು ಹಾಗೆ ಈಗ ದೈನಂದಿನ ವ್ಯವಹಾರದಲ್ಲಿ ಹೆಚ್ಚಾಗಿ ಅವರೇ ನೋಡ್ತಾ ಇರೋದು. ನನಗೆ ಅದನ್ನು ಹೇಳಲಿಕ್ಕೆ ನನಗೆ ಸರಿ. ಗುರುಗಳೇ, ತಾಳಮದ್ದಲೆಯ ಒಂದು ಕ್ಷೇತ್ರಕ್ಕೆ ಬಂದರೆ ಯಕ್ಷಗಾನ ತಾಳಮದ್ದಲೆಯ ಅರ್ಥಧಾರಿಯ ಗುಣಲಕ್ಷಣಗಳು ಅಂತ ಇದ್ರೆ ಅದು ಯಾವದೆಲ್ಲ ಇರಬೇಕು? ಅವನಿಗೆ ಒಬ್ಬ ಅರ್ಥಧಾರಿ ಅಂತ ಅನ್ನಿಸಿಕೊಳ್ಳುವವನಿಗೆ ಏನೆಲ್ಲ ಮೂಲಭೂತವಾದಂತಹ ಗುಣಲಕ್ಷಣಗಳು ಇರಬೇಕು? ತಾಳಮದ್ದಲೆ ಅರ್ಥಧಾರಿಗೆ ಪುರಾಣದ ಅನುಭವ ಬೇಕು. ಅಷ್ಟೇ ಅಲ್ಲ, ಸ್ವಲ್ಪ ಶಾಸ್ತ್ರ ಗ್ರಂಥಗಳನ್ನು ಸ್ವಲ್ಪ ಮಾಡಿದರೆ ಒಳ್ಳೆಯದು. ಆದರೆ ಇದು ಮುಖ್ಯ ಬೇಕು, ಪುರಾಣ ಗ್ರಂಥಗಳದ್ದು ಅಗತ್ಯ ಬೇಕು. ಮತ್ತು ನನ್ನ ಅನಿಸಿಕೆಯಂತೆ ಪಾತ್ರ ವಹಿಸುವಾಗ ಪಾತ್ರಕ್ಕೆ ಅಪಚಾರವಾಗದಾಗೆ ನೋಡಿಕೊಳ್ಬೇಕಾಗ್ತದೆ. ಒಂದು ಭಾವನೆಯ ಪಾತ್ರ ಹೇಳುವಾಗ ಆ ಭಾವನೆಗೆ ಅನುಗುಣ. ಇನ್ನೊಂದು ಹೇಗೆ ಅಂತ ಹೇಳಿದರೆ, ಖಳನಾಯಕರ ಪಾತ್ರ ಹೇಳುವಾಗ ಇವನಿಗೆ ಸ್ವರವೇ ಇರುವುದಿಲ್ಲ ಬಹಳ, ಮತ್ತು ಅವನು ಖಳನಾಯಕ ಪಾತ್ರ ಹೇಳುವುದು ಅದು ನಿಜವಾಗಿ ಆ ಪಾತ್ರಗಳಿಗೆ ಅಪಚಾರ ಮಾಡಿದಾಗ ಆಗ್ತದೆ, ನಾವು ಪಾತ್ರವನ್ನು ಕೆಡಿಸಿದಾಗ ಆಗ್ತದೆ. ಮತ್ತು ಎಷ್ಟು ಜನ ಹೇಳೋದುಂಟು, ಯಾವುದೇ ಪಾತ್ರ ವಹಿಸುವಾಗ ಅದಕ್ಕೆ ಭಾವನೆ ಬೇಕು ಅಂತಿಲ್ಲ, ವಿಷಯ ಇದ್ದರೆ ಸಾಕು ಅಂತ ಹೇಳ್ತಾರೆ.
ನಾನಂತೂ ತೀರಾ ಒಪ್ಪದೇ ಇರುವ ನಾನು ಕೂಡ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ತೀರಾ ಒಪ್ಪದೇ ಇರುವ ವಿಷಯ ಯಾಕೋ ತೊಂದರೆ ಬರೀ ವಿಷಯ ಸಾಕು ಅಂತ ಹೇಳಿದರೆ ಅದು ನೀವು ಯಕ್ಷಗಾನ ಬೇಕು ಅಂತಿಲ್ಲ. ನೀವು ಒಂದು ಲೆಕ್ಚರ್ ಕೊಡ್ಬೋದು. ಹೌದು ಹೌದು. ಒಂದು ಕೂತ್ಕೊಂಡು ರಾಮ ಅಂದರೆ ಹೀಗೆ, ರಾವಣ ಅಂದರೆ ಹೀಗೆ, ಲಕ್ಷ್ಮಣ ಅಂದರೆ ಹೀಗೆ ಅಂತ ಒಂದು ಲೆಕ್ಚರ್ ಕೊಡೋದು. ಡೆಮಾನ್ಸ್ಟ್ರೇಷನ್ ಅದೇ ಡೆಮಾನ್ಸ್ಟ್ರೇಷನ್ ಮಾಡ್ಬೋದು. ಹರಿಕತೆ ಮಾಡುವಾಗಲೂ ಭಾವನೆ ಬೇಕು ನಿಮಗೆ, ಅದು ಭಾವನೆ ಉಂಟು ಮಾಡಲಿಕ್ಕೆ ಆಗುದಿಲ್ಲ. ಹರಿಕತೆ ಮಾಡಿದ ನಾನು ಹೇಳಿಲ್ಲ ಅದಕ್ಕೋಸ್ಕರ. ಹರಿಕತೆ ಮಾಡುವಾಗ ಕೂಡ ಭಾವನೆ ಬಿಟ್ಟರೆ ಹರಿಕತೆ ಏನೋ ಆಗ್ತದೆ, ಹರಿಕತೆ ಆಗೋದಿಲ್ಲ. ಅದು ಹಿಂದಿ ಹರಿಕತೆ ಆಗ್ತದೆ ಅಷ್ಟೇ, ಬೇರೆ ಅದು ಎಲ್ಲ ವಿಷಯ ಗೊತ್ತಿರಬೇಕಾಗ್ತದೆ. ಅಂತ ಮುಖ್ಯವಾಗಿ ಏನಂದರೆ ಅದಕ್ಕೆ ಒಂದು ರೀತಿಯ ಅನುಭವ, ಭಾವನೆ. ಈಗ ಹಿಂದಿನವರಲ್ಲಿ ಪುರಾಣದ ಎಲ್ಲ ಅನುಭವ ಇತ್ತು, ಆದರೆ ನಾನು ತಿಳಿದ ಹಾಗೆ ಬಹಳ ಹಿಂದಿನವರಲ್ಲಿ ಭಾವನೆ ಬಿಟ್ಟು ಯಾರೋ ಅರ್ಥವೇ ಹೇಳ್ತಿರ್ಲಿಲ್ಲ. ಹೌದು. ಈಗ ನೋಡಿ, ಇವತ್ತಿನ ಹಾಗೆ ಇರಲಿಲ್ಲ. ಹಿಂದೆ ಈ ಕಳನಾಯಕನ ಕೆಲವು ಪಾತ್ರ ಹೇಳ್ತಿದ್ರು, ಬರೀ 3-4 ವಾಕ್ಯ ಮಾಡಿ, ಬರೀ 3-4 ವಾಕ್ಯ ತುಂಬಿಸ್ತಿದ್ರು ಅದನ್ನು ಆ ಹೇಳೋ ರೀತಿಯಲ್ಲಿ. ಜನ ಎಷ್ಟು ದಿಗ್ಭ್ರವಾಗಿ ಕೂತ್ಕೊಳ್ತಿತ್ತು. ಈಗ ವಿಷಯ ಎಷ್ಟು ನೀವು ಹಾಕಿ, ವಿಷಯ ಹಾಕುವಾಗ ಅದನ್ನು ಆ ಭಾವನೆಗೆ ಹೊಂದಿಕೊಂಡಾಗಬೇಕು. ಹೌದು. ಇಲ್ಲವಾದ್ರೆ ಹೇಗೆಂದರೆ ನೀವೀಗ ಭಾವನೆ ಇಲ್ಲದೆ ನೀವು ಅರ್ಥ ಇಲ್ಲ ಸಾಕು ಅಂತ ಇದ್ದರೆ, ಈಗ ಒಂದು ರಾವಣನ ಒಂದು ಅರ್ಥವನ್ನು ಹೇಳಿ ಕೊನೆಗೆ ಹೇಳುವಾಗ ಬಗ್ಗೆ ರಾವಣ ಹೀಗೆ ಹೇಳ್ತಾನೆ ಅಂತ ಹೇಳಿ ಅಷ್ಟು ಹೇಳದಿದ್ರೆ ರಾವಣ ಪಾತ್ರ ಆಗುದಿಲ್ಲ. ಇಲ್ಲದಿದ್ದ ಪಾತ್ರ ಹಾಗೆ ಆಗುದಿಲ್ಲ. ಅದೇ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ರಾವಣನ ಪಾತ್ರವನ್ನು ಹೊರಗಡೆಯಿಂದ ವಿಶ್ಲೇಷಿಸಿ ಅದನ್ನು ಹೇಳುವ ಹಾಗೆ ಆಗ್ತಾ ಇದೆ. ಹೌದು ಹೌದು. ಅಲ್ಲ, ಎಲ್ಲ ಹಾಗೆ ಅದೇ ರೀತಿ ಬರ್ತದೆ. ಅಲ್ಲ, ಅದರ ಮೇಲೆ ನಾನು ಇದನ್ನು ಹೇಳಿದ್ದಕ್ಕೆ ಎಷ್ಟೋ ಜನ ಅದನ್ನು ವಿರೋಧಿಸಿ ಮಾತಾಡಿದ್ದಾರೆ. ಭಾವನೆ ಅಗತ್ಯ ಇಲ್ಲ. ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಭಾವನೆ ಅಗತ್ಯ ಇಲ್ಲದೆ ಇಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಬೇಡ, ಇಲ್ಲಿ ಲೆಕ್ಚರ್ ಮತ್ತೆ ಎಲ್ಲ ಮಾಡ್ಬೋದು. ಯಕ್ಷಗಾನ ತಾಳಮದ್ದಲೆಯ ಮೂಲ ಉದ್ದೇಶ ಏನಿರಬೇಕು? ಯಕ್ಷಗಾನ ತಾಳಮದ್ದಲೆ ಅಂತಲ್ಲ, ತಾಳಮದ್ದಲೆ ಆಗಲಿ ಮತ್ತೆ ಇದು ಬಯಲಾಟ ಆಗಲಿ ಯಾವುದಾದ್ರೂ ಕೂಡ ನಮ್ಮ ಹಿಂದಿನವರು ಮುಖ್ಯವಾಗಿ ಕಂಡುಹಿಡಿದದ್ದು ಹೇಗೆಂದರೆ, ಪುರಾಣ ಅದರಲ್ಲಿ ಉಂಟದು ಹೇಗೆ ಕಾಲವನ್ನು ಕಲಿಯುವಂಥದ್ದು. ಈ ಸಜ್ಜನರಾದವರು ಕಾಲವನ್ನು ಹೇಗೆ ಕಲಿತಾರೆ ಅಂದರೆ ಪುರಾಣ ಶಾಸ್ತ್ರ ಗ್ರಂಥಗಳ ಅಧ್ಯಯನ, ಅದನ್ನು ಅಭ್ಯಾಸ, ಅದನ್ನು ಕೇಳಿ ಅಂತ, ಅದನ್ನು ಶ್ರವಣ ಮಾಡಿ, ಅದು ಅಲ್ಲಿಂದ ಮೂಲ. ಅದು ಹಾಗೆ ನೋಡಿ, ಮುಂಚೆಲ್ಲ ಹೇಗೆಂದರೆ ತಾಳಮದ್ದೆ ಮನೆಗೆ ಏನಾದರೂ ವಿಶೇಷಗಳು ಮಾಡ್ತಾ ಇದ್ದಾರೆ, ಒಂದು ಪೂಜೆ ಮಾಡ್ತಾರೆ. ಕಾರಣ ಏನಂದರೆ ಆ ಸಮಯ ಹಾಗೆ ಒಂದು ಒಳ್ಳೆಯ ವಿಷಯವನ್ನು ಕೇಳಿದ್ರಲ್ಲಿ ನಮಗೆ ಪಾವಿತ್ರ್ಯತೆ ಬರಲಿ ಎಂಬುದೇ ಮುಖ್ಯ ಉದ್ದೇಶ ಅಷ್ಟೇ. ಇಲ್ಲದೆ ಆ ಸಮಯ ಉಂಟಲ್ಲ, ಬೇರೆ ಯಾವುದೋ ದುರ್ವ್ಯಸನಕ್ಕೆ ಒಳಗಾಗ್ತದೆ ಎಂಬುದು ಮುಖ್ಯ ಕಾರಣ. ತಾಳಮದ್ದಲೆ ಅರ್ಥಗಾರಿಕೆಯಲ್ಲಿ ವೈಚಾರಿಕತೆ ಇರಬೇಕು ಅಂತ ನಿಮ್ಮ ಅಭಿಪ್ರಾಯವೇ? ಇದ್ರೆ ಅದು ಎಷ್ಟಿರಬೇಕು? ವೈಚಾರಿಕತೆ ಅಂದ್ರೆ ಒಂದು ರೀತಿ ಉದಾಹರಣೆ ಕೊಡುವುದು ಅಲ್ಲ, ಉದಾಹರಣೆ ಅಂತಲ್ಲ, ಅಂದ್ರೆ ವಿಶೇಷವಾಗಿ ಒಂದು ಚಿತ್ರೀಕರಿಸುವುದು. ಅಂದ್ರೆ ಗೊತ್ತಾಯ್ತು. ಈಗ ಎಂತ ಅಂದ್ರೆ ಪುರಾಣದ ಕೆಲವು ಇದನ್ನ ಆಧುನಿಕತೆಗೆ ಹೋಲಿಸಿಕೊಂಡು ಹೋಲಿಸುವುದು, ಅಥವಾ ಅವರದ್ದೇ ಆದಂತಹ ಒಂದು ಇರ್ತದೆ, ರೂಪುರೇಷೆಗಳು ಇರ್ತದೆ, ಅವರದ್ದೇ ಆದಂತಹ ಅವರು ಓದಿಕೊಂಡಿರುವಂತದ್ದನ್ನು ಇಲ್ಲಿ ಹೇಳಿ ಅದನ್ನೇ ತಾನೇ ಅವರು ಅನುಭವದಲ್ಲಿ ಹೇಳುವುದು. ಆ ವೈಚಾರಿಕತೆ ಎಷ್ಟಿರ್ಬೇಕು ಅಂತ? ಎಷ್ಟೆಂದ್ರೆ ನಾನು ಹೇಳಿದ್ರು, ಆ ಇದಕ್ಕೆ ಕಥೆಗಾಗಲಿ ಆ ಪಾತ್ರಗಳಿಗಾಗಲಿ ಅಪಚಾರವಾದ ರೀತಿಯಲ್ಲಿ ಈಗ ಉದಾಹರಣೆಗೆ ನಮ್ಮ ಈಗಿನ ಕೊಡುವಾಗ ಹಿಂದಿನ ಕಥೆಗಳಿಗೆ ಹೋಲಿಸುವಾಗ ಅದಕ್ಕೆ ಇದಕ್ಕೂ ಬಹಳ ಭಿನ್ನವಾದ ರೀತಿಯಲ್ಲಿ ಸಂಬಂಧವಿಲ್ಲದೆ ಮಾತಾಡಿದರೆ ಅದು ಇವರ ಸ್ವಂತ ವೈಚಾರಿಕ ಅದಕ್ಕೆ ಸಂಬಂಧ ಇಲ್ಲ. ತಾಳಮದ್ದಲೆಗಳಲ್ಲಿ ಹೆಚ್ಚಾಗಿ ಸಂಸ್ಕೃತ ಶ್ಲೋಕಗಳನ್ನು ಉಪಯೋಗಿಸುವುದು ಬಹಳ ಸಾಮಾನ್ಯ. ಕೆಲವೊಮ್ಮೆ ತಾಳಮದ್ದಲೆಯ ಅರ್ಥಗಳು ಸಂಸ್ಕೃತ ಶ್ಲೋಕದಿಂದಲೇ ತುಂಬಿ ಹೋಗ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ನನ್ನ ಉದ್ದೇಶ ಏನು ಅಂತಂದ್ರೆ, ಇದರ ಬದಲಾಗಿ ಈ ದಾಸರ ಪದಗಳ ಸೊಲ್ಲುಗಳು ಅಥವಾ ವಚನಕಾರರ ವಚನಗಳನ್ನು ತಾಳಮದ್ದಲೆಯಲ್ಲಿ ಯಾಕೆ ಸಮರ್ಥವಾಗಿ ಬಳಸಿಕೊಳ್ಳಬಾರದು? ನೀವು ಆಗೊಂದು ಕೇಳಿದ ಪ್ರಶ್ನೆ ಉಂಟಲ್ಲ, ಅದಕ್ಕೆ ಅದಲ್ಲೇ ಉತ್ತರ ಉಂಟು. ಯಾಕಂದ್ರೆ ಬಹಳ ಪುರಾಣದ ಸಂಬಂಧಪಟ್ಟದ್ದು.
ಈಗ ಇವರ ದಾಸರದ್ದೆಲ್ಲ ಅದರ ಮೇಲೆ ಬಂದದ್ದು. ಹೌದು ಹೌದು. ಅದನ್ನು ನಾವು ಉದಾಹರಿಸುವುದಲ್ಲಿಗೆ ಅಲ್ಲಿಗೆ ಅಪಚಾರ ಮಾಡಿದಾಗ ಆಗ್ತದೆ. ಈಗ ಒಂದು ರಾಮನ ಪಾತ್ರ ಹೇಳಿಕೊಂಡು ಅವ ಪಾತ್ರ ರಾಮನದ್ದು, ನಿಮ್ಮ ಇದು ಈಗ ದಾಸರದ್ದು ಇವರ ಶ್ರವಣದದ್ದು ಉದಾಹರಣೆ ಕೊಟ್ಟರೆ ಅದಕ್ಕೆ ಕೊಡ್ತಾರೆ, ಇಲ್ಲ ಅಂತಲ್ಲ, ಭಾಳ ಹಿಂದಿನ ಕೊಡ್ತಾ ಇದ್ರು. ಆದರೆ ಕೊನೆಗೆ ಒಂದು ಶಬ್ದ ಬಿಡ್ತಿದ್ರು. ಯಾಕಂದರೆ ಅದು ಉದಾಹರಣೆ ಕೊಡ್ತಿದ್ರು ಅಷ್ಟೆ. ಈಗ ಒಂದು ಎಕ್ಸಾಂಪಲ್, ಗೀತೆ ಉಪದೇಶ ಆದದ್ದು ಭಾರತ ಇದರಲ್ಲಿ, ಆದರೆ ರಾಮಾಯಣದಲ್ಲಿಯೇ ಗೀತೆಯ ಕೆಲವು ಶ್ಲೋಕದ ಉದಾಹರಣೆ ಕೊಡ್ತಾರೆ. ಶ್ಲೋಕ ಹೇಳೋದಿಲ್ಲ, ಅದರ ಉದಾಹರಣೆ ಕೊಡ್ತಾರೆ, ಆ ವಿಷಯವನ್ನು ತಿಳಿಸ್ತಾರೆ. ಅದು ಏನು ಮುಖ್ಯ ಕಾರಣ ಅಂದರೆ, ಗೀತೆಯಾಗಲಿ ಬಾಕಿ ಎಲ್ಲ ಉದ್ಗ್ರಂಥಗಳು ಉಪನಿಷತ್ತಿನ ಸಾರ. ಉಪನಿಷತ್ತು ಆದಿಯಲ್ಲಿ ನಾನು ಹೇಳಿದೆ, ಆ ಉಪನಿಷತ್ತಿನ ಸಾರವನ್ನು ಇವರು ವಾಕ್ಯ ಮೂಲಕ ತಿಳಿಸ್ತಾರೆ. ಆ ಉದಾಹರಣೆ ಅಂತ ಆಗುವುದಿಲ್ಲ. ಹಾಗೆ ಕೆಲವೊಮ್ಮೆ ಈಗ ಶ್ರವಣ ವಚನ ಮತ್ತೆ ಹೇಳ್ತಾರೆ, ಬಿಟ್ಟು ಹೇಳ್ತಾರೆ. ಆದರೆ ನೀವು ಹೇಳಿದ ಹಾಗೆ ಯಾವುದೂ ಕೂಡ ಅತಿಯಾದರೆ ಶೋಭಿಸೋದಿಲ್ಲ. ಈಗ ನೀವು ಹೇಳಿದಾಗ ಸಂಸ್ಕೃತ, ಇಡೀ ಸಂಸ್ಕೃತ ಶ್ಲೋಕ ಹೇಳಿದ್ರು ಅಲ್ಲ, ಅಪರೂಪಕ್ಕೆ 1, 2, 3 ಉದಾಹರಣೆ ಬಂದರೂ ತಪ್ಪಿಲ್ಲ. ಆದರೆ ಒಂದುಂಟು, ಸಂಸ್ಕೃತ ಶ್ಲೋಕವನ್ನು ಯಾವುದನ್ನು ಉದರಿಸುವಾಗ ಆ ಶಬ್ದದ ಬಗ್ಗೆ ಯಾಕಂದರೆ ಎಷ್ಟೋ ಜನ ಅದನ್ನು ಅಭ್ಯಾಸ ಮಾಡಿದ್ರೆ ಉದಾಹರಿಸ್ತಾರೆ, ಶುದ್ಧ ತಪ್ಪು ಬರ್ತದೆ. ಆ ಶುದ್ಧ ತಪ್ಪು ಎಂಬ ಶಬ್ದ ಹೇಳಿದ ಅಂದರೆ ಅದನ್ನು ಕಲಿತಿರುವಂಥ ಯಾವನೋ ಒಬ್ಬ ವಿದ್ವಾಂಸ ಇದ್ದರೆ ಅವನಿಗೆ ಅದಕ್ಕಿಂತ ದೊಡ್ಡ ಆಘಾತ ಬೇರೆ ಇಲ್ಲ. ಅವನಿಗೆ ದೊಡ್ಡ ಆಘಾತ. ಅದಕ್ಕೆ ನಾವು ಯಾವುದೇ ಉಪಯೋಗ ಮಾಡುವಾಗ ಎಷ್ಟೋ ಜನ ಈಗ ಈ ಒಂದು ಕೆಟ್ಟ ಅಭ್ಯಾಸ ಎಲ್ಲರೂ ಅದನ್ನು ಎಲ್ಲರೂ ಸಂಸ್ಕೃತ ಉದಾಹರಣೆ. ನಾನು ಹೇಳೋದು, ನೀವು ಸಂಸ್ಕೃತ ಶ್ಲೋಕ ಹೇಳಿಬೇಡಿ, ಅದರ ಸಾರ ಹೇಳಿ, ತೊಂದರೆ ಇಲ್ಲ ಅಂತ ಹೇಳೋದು. ಸಂಸ್ಕೃತ ಶ್ಲೋಕ ಹೇಳ್ತೀರಾ, ಅದು ಶುದ್ಧವಾಗಿರಬೇಕು, ಅದು ತಪ್ಪು ಬರಲ್ಲ. ತಾಳಮದ್ದಲೆಯಲ್ಲಿ ಭಾಗವತರು ಹಾಡುವಾಗ ಅರ್ಥಧಾರಿಯೂ ಕೂಡ ಹಾಡುವುದು ಅವಶ್ಯಕ ಉಂಟ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಭಾಗವತರು ಹಾಡುವಾಗ ಅರ್ಥಧಾರಿ ಅಭಿನಯಿಸುವುದು ಅವಶ್ಯಕತೆ ಉಂಟೆ ತಾಳಮದ್ದಲೆ. ಹೌದು, ತಾಳಮದ್ದಲೆ ನನಗೆ ಬೇಕು ಅಂತ ಅನಿಸೋದಿಲ್ಲ, ಆಗಲ್ಲ. ಅವನಾಗಿಯೇ ಸ್ಫೂರ್ತಿಯಲ್ಲಿ ಕೆಲವು ಉಂಟು. ಆದರೆ ನೀವು ಹೇಳಿದ್ರೆ ನನಗೆ ಗೊತ್ತಾಗ್ತದೆ, ಕೆಲವು ಕಡೆಯಲ್ಲಿ ವಿಪರೀತ ಮಾಡ್ತಾರೆ, ನನಗೆ ಗೊತ್ತುಂಟು. ಹೇಗೆಂತ ಹೇಳಿದರೆ, ನಾನು ಎಷ್ಟೋ ನೋಡಿದ್ದೇನೆ, ಈ ವಾಲಿಗೆ ಬಾಳ ಬಿಟ್ಟಾಗ ಎರಡು ತಲೆದಿಮ್ಮನ್ನು ಹಿಂದೆ ಇಟ್ಟುಕೊಂಡು ಹೀಗೆ ಬಿದ್ದುಕೊಂಡು ಕೈಯಲ್ಲಿ ಹೀಗೆಲ್ಲ ಇಟ್ಕೊಂಡು ನಾನು ನೋಡಿದ್ದೇನೆ, ಅದೆಲ್ಲ ನೋಡಿದ್ದೇನೆ. ಹಾಗೇನೆ ಮತ್ತೆ ನಮಗೆ ಇಲ್ಲಿ ಬಯಲಾಟ ಮತ್ತೆ ಅಗತ್ಯವಿಲ್ಲ, ಇಲ್ಲ ತಾಳಮದ್ದಲೆ ಬರ್ತದೆ ಅದೆಲ್ಲ ಆ್ಯಕ್ಟಿಂಗ್, ಅದು ಅಷ್ಟು ಇರುವಂತ ಅನಿಸುವುದಿಲ್ಲ. ಮತ್ತು ಭಾಗವತನ ಹೊಟ್ಟಿಗೆ ಹಾಡೋದು ನಮಗೂ ಪ್ರಚೋದನಕಾರಿ, ಅದನ್ನು ತಪ್ಪು ಅಂತ ಆಗೋದಿಲ್ಲ. ಆದರೆ ಭಾಗವತನಿಗೆ ಉಪದ್ರ ಆಗ್ಬೋದು. ಯಾರು ಗೊತ್ತುಂಟ, ಈ ಹಾಡುವವನಿಗೆ ಶ್ರುತಿ ರಾಗ ಜ್ಞಾನ ಬೇಕು. ಶ್ರುತಿ ರಾಗ ತಾಳ ಜ್ಞಾನ ಇಲ್ಲದೆ ಅವ ಹಾಡಿದರೆ ಭಾಗವತ ಸತ್ತ, ಅವನಿಗೇನು ಮಾಡಲಿಕ್ಕೂ ಆಗುವುದಿಲ್ಲ, ಇವರೊಟ್ಟಿಗೆ ಸೇರ್ಲಿಕ್ಕೆ ಆಗುವುದಿಲ್ಲ. ತಾಳಮದ್ದಲೆಯಲ್ಲಿ ಒಂದು ಹಾಡಿನ ಸಂಭಾಷಣೆಗೆ ಸಮಯದ ಚೌಕಟ್ಟಿನ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸ್ತದೆ? ಇದು ಯಾಕೆ ಅಂತಂದ್ರೆ, ಅಲ್ಲ, ತಾಳಮದ್ದಲೆಯಲ್ಲಿ ಯಾವುದೋ ಒಂದು ಹಾಡಿಗೆ ಇಂತಿಷ್ಟು ಅರ್ಥಧಾರಿ ಇಂತಿಷ್ಟು ಹೊತ್ತು ಅರ್ಥ ಹೇಳಬೇಕು ಅಂತ ಹೇಳಿ ಸಮಯದ ಚೌಕಟ್ಟಿನ ನಿರ್ಣಯ ಏನಾದ್ರೂ ಬೇಕಾ? ಯಾಕೆಂತಂದ್ರೆ ನಾನು ಕೆಲವು ಕಡೆ ನೋಡಿದ್ದೇನೆ, ಭಾಗವತರು ಪದ್ಯ ಹೇಳಿ ಆದ ನಂತರ ಅದೊಂದು 5 ನಿಮಿಷದ ಪದ್ಯ, ಇವರದ್ದು 1.5 ಗಂಟೆ ಪೀಠಿಗೆ ಮುಂದುವರಿತು. ಆ 1.5 ಗಂಟೆ ಪೀಠಿಗೆಗೆ ಭಾಗವತರು ಹೇಳ್ತಾರೆ, ನಂದು 5 ನಿಮಿಷದ ಪದ್ಯಕ್ಕೆ 1.5 ಗಂಟೆ ಪೀಠಿಗೆ ಹೇಳಿದ್ದಾರೆ, ನಾನೊಂದು 20 ನಿಮಿಷದ ಪದ್ಯ ಹೇಳಬೇಕು ಅಂತ ಹೇಳಿ ಇವರು ಪದ್ಯ ಹೇಳಿದ್ದಾರೆ. ಈ ರೀತಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಒಂದು ಸಮಯದ ಚೌಕಟ್ಟು ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನಿಸುದಿಲ್ವಾ? ಅಲ್ಲ, ಈಗ ನಾವು ಅದನ್ನು ಮಾಡ್ಬೇಕಾಗಿಲ್ಲ, ಈಗ 3 ಗಂಟೆದ್ದು ತಾಳಮದ್ದಲೆ ಯಾರಿಗೂ ಸಮಯ ಇಲ್ಲ ಅಲ್ಲ, ಹಾಗೆಲ್ಲ. ಇದಕ್ಕೆ ನಾವು ಹೇಳಿದ್ರೆ ಚೌಕಟ್ಟು ಅಂತ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಅದು ಅವನ ಮನೆ ತಿಳಿದು ಮಾಡಲಿ, ಅವ್ರು ತಿಳ್ಕೊಳ್ಬೇಕು. ಇಷ್ಟು ಗಂಟೆಯ ಕಾರ್ಯಕ್ರಮ ತನ್ನ ಒಂದು ಪಾತ್ರವನ್ನೇ ಇಷ್ಟು ನಾನು ಉದ್ಘೋಷಿಸಿದಂತಾದ್ರೆ ಉಳಿದವರಾಗ ಏನು ಮಾಡಬೇಕು ಎಂಬ ಆ ಪ್ರಜ್ಞೆ ಅವನಿಗೆ ಬೇಕು. ಆ ಪ್ರಜ್ಞೆ ಅವನಿಗೆ ಇಲ್ಲದಿದ್ದರೆ ನಾವು ಹೇಳಿ ಏನು ಪ್ರಯೋಜನ, ಚೌಕಟ್ಟಾಗಿ ಏನು ಪ್ರಯೋಜನ, ಯಾವುದೋ ಪ್ರಯೋಜನಕಾರಿ. ವ್ಯಕ್ತಿ ತನಗೆ ತಾನು ಚೌಕಟ್ಟನ್ನು ಹಾಕಿಕೊಳ್ಬೇಕು. ಅದು ಹಾಗೆ ನೋಡಿ, ಉದಾಹರಣೆಯನ್ನು ಕೇಳಿದಕ್ಕೆ ಒಬ್ಬ ಒಂದು ಪದ್ಯಕ್ಕೆ
ಅರ್ಧ ಗಂಟೆ ಬೇಡ, ಉಳಿದ ಅಲ್ಲ 1 ಗಂಟೆ ಹೇಳಿ, ಅರ್ಧ ಗಂಟೆ. ಅವ ಅರ್ಥ ಹೇಳಿದರೆ ಆ ಯಕ್ಷಗಾನ ತಾಳಮದ್ದೆ ಮಾಡುವ ಇನ್ನೊಂದು ಸಲ ಕಡಿಬಾರ್ದು ಅಷ್ಟೇ, ಬೇರೆ ಬೇರೆ ದಾರಿ ಇದೆ. ಅಲ್ಲ ನಿಜವಾಗಿ ಹೇಳಿದೆ ನಾನು, ಬೇರೆ ಅಂತ ಅವನು ಅದನ್ನು ಕೇಳಿ ಕೂತ್ಕೊಂಡು ಸಂತೋಷ ಪಡೋದು ಅಂತ ಹೇಳಿದರೆ ಮತ್ತೆ ಅದು ಸಂತೋಷಕ್ಕೆ ಇರುತ್ತಲ್ವ, ನಡೀತದೆ ಅಷ್ಟೇ. ಈ ದೊಡ್ಡ ಸೆಟ್ಟು, ಸಣ್ಣ ಸೆಟ್ಟು, ದೊಡ್ಡ ಕಲಾವಿದರು, ಸಣ್ಣ ಕಲಾವಿದರು, ಈ ರೀತಿಯ ವರ್ಗೀಕರಣ ಸರಿಯಾ? ನಾವು ಹೇಗೆ ಅದೆಲ್ಲ ಅವರ ಅನುಭವ ಹೊಂದ್ಕೊಂಡು ಉಂಟಷ್ಟೇ. ಇತ್ತೀಚೆಗೆ ತಾಳಮದ್ದೆ ಕ್ಷೇತ್ರದಲ್ಲಿ ನಿಜವಾದ ಪ್ರತಿಭಾನ್ವಿತರು ಅವಕಾಶ ವಂಚಿತರಾಗುತ್ತಾ ಪ್ರತಿಭೆ ಇಲ್ಲದವರು ಹೆಚ್ಚೆಚ್ಚು ಚಾಲ್ತಿಯಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಇದಕ್ಕೆ ಕಾರಣ ಏನು ಅಂದ್ರೆ ತಮ್ಮ ಒಂದು ಅಭಿಪ್ರಾಯದಲ್ಲಿ? ಅಲ್ಲ ಅದೇ ಅದೊಂದು ಆ ಪ್ರಶ್ನೆಗೆಲ್ಲ ಉತ್ತರ ಕೊಡೋದು ಕಷ್ಟವಾಗುತ್ತೆ. ಯಾಕಂತಂದ್ರೆ ಈಗ ಯಕ್ಷಗಾನ ಪ್ರದರ್ಶನ ಅಥವಾ ತಾಳಮದ್ದೆ ಅದು ಮಾಡುವವನ ಇಚ್ಛೆಯನ್ನು ಹೊಂದಿಕೊಂಡು ಉಂಟು. ಈಗ ಅವನಿಗೆ ಉದಾಹರಣೆಗೆ, ಈಗ ನಿಮಗೆ ಒಬ್ಬರ ವ್ಯಕ್ತಿದ್ದು ಒಳ್ಳೆ ಅರ್ಥ ಅಂತ ಖುಷಿ ಆಯಿತು, ನಿಮಗೆ ಅದು ಭಾರಿ ಇಷ್ಟ ಆಯಿತು. ಅದೇ ಯಕ್ಷಗಾನ ಯಾರು ಅದನ್ನು ಮಾಡ್ತಾನೋ ಅವನಿಗೆ ಅವನ ಅರ್ಥ ಇಳಿಸಿಲ್ಲ, ಅವನು ಕರೀತಿಲ್ಲ. ನೀವೇನು ಹೇಳ್ಬೋದಿಲ್ಲ, ಅಷ್ಟು ಒಳ್ಳೆ ಪ್ರತಿಭಾವಂತ, ಅಷ್ಟು ಮೇಧಾವಿ, ಅವನಿಗೆ ಕಾರ್ಯಕ್ರಮ ಕರೀಲಿಲ್ಲಲ್ವ ಅಂತ ನಿಮಗೆ ಅನಿಸಿತು. ಹಾಗೆಂತ ಅವನಿಗೆ ಅನಿಸಿತು. ಅದು ಕಾರ್ಯಕ್ರಮಕ್ಕೆ ಯಾರು ಕರೀತಾನೋ ಅವನ ಮನೋಭಾವಕ್ಕೆ, ಅವನ ವಿಮರ್ಶೆಗೆ ಒಳಗಾಗಿರುವಂಥ ಯಾರು ಅವರಿಗೆ ಇಷ್ಟ ಕಂಡಿತು ಅದು ಅವರು ಇಷ್ಟ ಅಂತ ಹೇಳ್ತಾರೆ. ಮತ್ತೆ ಇವರು ಬಹಳ ಬುದ್ಧಿವಂತರು, ಮೇಧಾವಿ, ಇವರು ಕರೀಲೇಬೇಕು ಅಂತ ನಮ್ಗೆ ಹೇಳಲಿಕ್ಕೂ ಆಗೋದಿಲ್ಲ. ಯಾಕೆ ಖರ್ಚು ಮಾಡೋದು ಅವ, ವ್ಯವಸ್ಥೆ ಮಾಡೋದು ಅವ, ಬಂದವನು ಉಪಚರಿಸುವ ಅವ. ಅದಕ್ಕೆ ಅವನಿಗೆ ಸಂಬಂಧಪಟ್ಟ ವಿಷಯ ನೋಡಿ. ಸಾರ್ವತ್ರಿಕವಾಗಿ ಮಾಡುವಂಥ ಕಾರ್ಯಕ್ರಮ ಆದರೆ ಅಲ್ಲಿ ನಾವು ಇಂಥ ವಿಮರ್ಶೆ ಮಾಡ್ಬೋದು. ಇಲ್ಲಿ ನಮಗೆ ಹೀಗೆ ಮಾಡಲೇಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ಅವನ ಅನಿಸಿಕೆ ಅಲ್ವಾ? ಹೌದು ಗುರುಗಳೇ, ಈ ಯಕ್ಷಗಾನದಲ್ಲಿ ತುಳು ತಿಟ್ಟು ಅಂತ ಒಂದು ಉಂಟು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಒಂದು ಕಾಲದಲ್ಲಿ ತುಳು ಪ್ರಸಂಗಗಳು, ಅದನ್ನು ಒಂದು ತುಳು ತಿಟ್ಟು ಅಂತ ನಮ್ಮ ಅಮೃತ ಸೋಮೇಶ್ವರ ವಿಶೇಷವಾಗಿ ಗುರುತಿಸಿದ್ರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಅದು ಯಕ್ಷಗಾನಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಟ್ಟಿದ್ದು ಅಂತ ನಿಮಗೆ ಅನ್ನಿಸ್ತದ? ನನಗೇನು ಅನಿಸಲಿಲ್ಲ. ನಾನು ನಿಮ್ಗೆ ಹೇಳಿದರೆ ನನ್ನ ಮಾತೃಭಾಷೆ ತುಳು. ತುಳು ದೊಡ್ಡ ಅಭಿಮಾನಿ ಕೂಡ. ನಾನು ತುಳು ನಾಟಕ ಬರ್ತದೆ, ನಾಟಕ ಉಂಟು. ಹಾಗೆ ಅಂತ ಯಕ್ಷಗಾನವನ್ನು ಆಧುನಿಕತೆಗೆ ಕೊಂಡು ಹೋಗಿ ಈಗಿನ ತುಳುವಿನ ಕಥೆ ಎಲ್ಲ ಮಾಡಿ ಆ ಒಂದು ರೀತಿಯ ಅಪಚಾರವನ್ನು ಮಾಡುವುದನ್ನು ಅದು ಪಥ್ಯವೂ ಅಲ್ಲ, ನನಗಂತೂ ತೀರಾ ಇಷ್ಟ ಇರುವ ವಿಷಯ ಅಲ್ಲ. ಏಕೆಂದರೆ ಆಗ ನಿಮ್ಗೆ ಹೇಳಿದ್ದೆ, ನೋಡಿ ಬರೋದು ಯಕ್ಷಗಾನದ ಅಭಿಮಾನಿಗಳಿಂದ. ಯಕ್ಷಗಾನಕ್ಕೆ ಒಂದು ಸೀಮಿತವಾಗಿ, ಉದಾಹರಣೆಗೆ ಈ ಒಂದು ಬೇರೆ ಕಡೆಯಿಂದ ಬಂದ ಇದು ಪ್ರೇಕ್ಷಕ ಯಕ್ಷಗಾನ ರಂಗಸ್ಥಳ ನೋಡಿ ಹೇಳ್ತಾನೆ, ಎಂತ ಬರೀ ಒಂದು ಸ್ಟೂಲ್ ಇಟ್ಟುಕೊಂಡು ಆಟ ಮಾಡ್ತಾರೆ, ಏನು ಸೀನರಿ ಎಲ್ಲ ಏನಿಲ್ಲ ನಿಮ್ಗೆ ಹೇಳಿದೆ. ಯಾಕೆ ಅವ ಅದನ್ನು ನಿರೀಕ್ಷೆ ಮಾಡುವ. ಹಾಗೆಂತ ಅವನ ನಿರೀಕ್ಷೆ ಪೂರೈಕೆ ಮಾಡಲಿಕ್ಕೆ ಆಗುದಿಲ್ಲ. ಇದಕ್ಕೆ ಒಂದು ಪರಮಾರ್ಥ ಉಂಟು. ಅದೇ ನಾವಾದರೂ ಕೂಡ ನಾಟಕಕ್ಕೆ ಹೋಗುವಾಗ ಒಂದು ನಾಟಕ ನೋಡಿಗೆ ಹೋಗ್ತೇವೆ ಅಂತ ತಿಳ್ಕೊಳ್ಳಿ. ಈ ಬರೆಯ ಒಂದು ಪೀಠ ಇಟ್ಟು ನಾವು ಸೇರಿಸ್ಕೊಳ್ಳಿಕ್ಕಿಲ್ಲ, ನಾವು ಸೇರಿಸ್ಕೊಳ್ಳೋದು. ಯಾಕೆ ಅಲ್ಲಿ ಹೋದಾಗ ನಾವು ನೋಡುದು ನಾಟಕ. ಅಂದ್ರೆ ನಾವು ಯಕ್ಷಗಾನವನ್ನು ನೋಡುವಾಗ ಆ ಮನೋಧರ್ಮದಿಂದಲೇ ನೋಡ್ಬೇಕು, ನಾಟಕವನ್ನು ನೋಡುವಾಗ ಆ ಮನೋಧರ್ಮದಿಂದ ನೋಡ್ಬೇಕು. ನಮ್ಮ ಮನೋಧರ್ಮವನ್ನು ನಾವು ಬದಲಾಯಿಸಿಕೊಳ್ಬೇಕಷ್ಟೇ. ಗುರುಗಳೇ, ಅಂತಾರಾಜ್ಯ ತಿರುಗಾಟ ಮಾಡುವಾಗ ಯಕ್ಷಗಾನ ತಂಡಗಳಿಗೆ ಕಾನೂನು ರೀತಿಯ ತೆರಿಗೆ, ಶುಲ್ಕ ಇತ್ಯಾದಿಗಳನ್ನು ಹೇರುವ ಬಗ್ಗೆ ಶ್ರೀಮಠದಿಂದ ಯಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ? ಅಂದ್ರೆ ಈ ತಮ್ಮ ಎಡನೀರು ಮೇಳ ಈಗ ಬೇರೆ ಅಂತಾರಾಜ್ಯ ಪ್ರವಾಸ ಎಲ್ಲ ಹೋಗುವಾಗ ಹೋಗಲಿಲ್ಲ. ಅಂತಾರಾಜ್ಯ? ಹೌದು, ಅಂತಾರಾಜ್ಯ, ಬೇರೆ ರಾಜ್ಯಕ್ಕೆ. ಈಗ ನೀವು ಕೇರಳದಲ್ಲೇ ಇರುವುದಲ್ವ, ಕರ್ನಾಟಕ ಅಂದ್ರೆ ಅಂತಾರಾಜ್ಯವೇ ಆಯ್ತು. ನಮ್ಗೇನು ಅಂದ್ರೆ ನಾವು ಬರೀ ಸೇವೆಗಳಾಗಿ ಅದನ್ನು ನೋಡಿ ನಾವು ಟಿಕೆಟ್ ಅಂತೆಲ್ಲ ಮಾಡುದಿಲ್ಲ. ಅದರಿಂದಾಗಿ ಅಂತ ಏನು ಇದು ಬರಲಿಲ್ಲ. ಅಲ್ಲ, ಮುಂಚೆ ಎಲ್ಲ ಇದಿತ್ತು. ಹಾಗೆ ನಮಗೆ ಇದಕ್ಕೊಂದು ಕೇರಳದಕ್ಕೆ ಒಂದು ಕಾನೂನೇ ಮಾಡಿದರೆ ಸಂಚರಿತಾರೆ. ಬಡಗು ತಿಟ್ಟು
ತಾವು ಎಷ್ಟು ಆಸಕ್ತರು ಗುರುಗಳೇ? ನಾನು ಯಾವ ತೆಟ್ಟಿನ ಇದು ಬೇರೆ ಇಲ್ಲ. ನಾನು ಒಳ್ಳೇದು ಯಾವುದು ನಾನಷ್ಟೇ ಭಕ್ತಿಗ. ಈಗ ಬಡಗಾದರೂ ಕೂಡ ಅದನ್ನು ಒಳ್ಳೇದು ಮಾಡಿದ್ರೆ ನಾನು ತುಂಬ ಸ್ವೀಕರಿಸ್ತೇನೆ. ಒಳ್ಳೆಯ ಕಲಾವಿದನ್ನು ನಾನು ಮೆಚ್ಚಿಕೊಳ್ತೇನೆ. ನನ್ನ ಅಭ್ಯಾಸ ಅಷ್ಟೇ. ನನಗೆ ಆ ತಿಟ್ಟು ಈ ತಿಟ್ಟು ಅದು ಇದು ಅಂತಲ್ಲ. ಇಲ್ಲ, ನನಗೆ ಹೆಚ್ಚು ಗೊತ್ತಿರುತ್ತೆ ಗೊತ್ತಿಟ್ಟು ಅಷ್ಟೇ ಅಷ್ಟೇ. ಹೌದು ಹೌದು ಹೌದು. ಹಾಗೆಂದ್ರೆ ನನ್ನ ಹಾಡಿಗೆ ಬಡಗಿನ ದೊಡ್ಡ ದೊಡ್ಡ ವೇಷದಲ್ಲಿ ವೇಷ ಮಾಡಿದ್ದಾರೆ ನನ್ನ ಹಾಡಿಗೆ. ಈಗ ಸ್ವಾಮೀಜಿಯ ಹಾಡಿಗೆ ವೇಷ ಮಾಡಬೇಕೆಂಬ ಆಸಕ್ತಿ ಯಾಕಂದರೆ ಚಿಟ್ಟಾಡಿ ತುಂಬ ವೇಷ ಮಾಡಿದರು. ಆಮೇಲೆ ಶಂಭುಗಡ್ಡೆ ಮಾಡಿದರು. ಅವರೆಲ್ಲ ನನ್ನ ಹಾಡಿಗೆ ಇಲ್ಲೇ ನನ್ನ ಬೇರೆ ಕಡೆ ಹಾಡೋದಿಲ್ಲಲ್ಲ, ಇಲ್ಲಿ ಮಾತ್ರ ಇಲ್ಲಿ ಮುಂದೆ ಮಾಡಿದ್ದಾರೆ. ಮತ್ತು ಅದನ್ನು ನಾನು ಯಾವುದನ್ನು ಒಂದು ಅಂದ್ರೆ ತೆಗ್ಗು ಆಗಲಿ ಬಡವಾಗಲಿ ತಿಟ್ಟುಗಳ ಭೇದವಿಲ್ಲದೆ ಸಮಾನವಾಗಿ ಪ್ರೀತಿಸ್ತೀರಿ ಯಕ್ಷಗಾನ ಅಂಶ ಇಲ್ಲ. ಯಕ್ಷಗಾನ ಕಲಿಕೆಯ ಬಗ್ಗೆ ಶ್ರೀಮಠದಿಂದ ಆಗಿರುವ ಪ್ರಯತ್ನಗಳ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಯಕ್ಷಗಾನ ಕಲಿಕೆಯ ಬಗ್ಗೆ ಅಂದ್ರೆ ಯಕ್ಷಗಾನ ಕ್ಲಾಸ್ಗಳು ಆ ರೀತಿ ಹೊಸ ಬಹಳ ಹಿಂದೆ 30-35 ವರ್ಷಗಳ ಹಿಂದೆ ಈಗ ತುಂಬಾ ಜನ ಕಲಾವಿದರಲ್ಲಿ ಸಿದ್ಧರಾಗಿದೆ. ನಾನೇ ನಿಂತುಕೊಂಡು ಎಲ್ಲ ಹೇಳಿಸ್ಕೊಟ್ಟಿದ್ದೆ. ಇತ್ತೀಚೆಗಂದು ಕಲಿಸುವ ಒಂದು ಅಪರಾಧ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಯಾರು ಒಬ್ಬ ವ್ಯಕ್ತಿಯಾದರೂ ಹಾಗಲ್ಲ ಹೀಗೆ ಅಂತೇಳಿ ಒಪ್ಕೊಳ್ಳೋದಿಲ್ಲ. ನಮಗೆ ಅನುಭವ ಆಗಿದೆ. ಈಗ ನೀನು ಆ ಸೀನಲ್ಲಿ ಹೀಗೆ ಮಾತಾಡಿದೆಲ್ಲ ಮಾತ್ರ ಸರಿಯಲ್ಲ ಅಂತ ಇವತ್ತು ಹೇಳಿದ್ರೆ ಬರ್ಲಿಕ್ಕಿಲ್ಲ ಅಂತ ಅವನಿಗೆ ತೀರ ಇಷ್ಟ ಆಗುದಿಲ್ಲ. ಅವ್ರು ಹೇಳ್ತಾರೆ ಮುಖ ಎಂಗಿನ ಮಾಡೋಣ ಅವಳೊಬ್ಬರ ಅಂತ ಹೇಳ್ಬಿಟ್ಟಾರೆ. ಅವರಿಂದ ಅಷ್ಟು ನಾವು ಕೇಳಿಸ್ಕೊಳ್ಳೋದು ನಮಗೂ ಇಷ್ಟ ಇರೋದಿಲ್ಲ. ಇಷ್ಟು ಪ್ರಾಯವಾಗಲೇ ಅದಕ್ಕೋಸ್ಕರ ಹೇಳಿಕೊಡುವ ಇದು ಮತ್ತೆ ಅವರಾಗಿ ಬಂದು ಕೇಳಿದ್ರೆ ನಾನು ಹೇಳ್ತೇನೆ, ಹೊರತು ಇಲ್ಲ ಹೇಳೋದೇ ಅಂತ ಒಂದು ಅಪಚಾರ ಮಾಡಲಿಕ್ಕೆ ಹೋಗಿ ಇವತ್ತು ನಾನು ನಿಮ್ಗೆ ಹೇಳಿದೆಲ್ಲ ಆ ಮಾನಸಿಕ ಅದು ಏನು ಅಂತ ಗೊತ್ತಿಲ್ಲ. ಆ ಮೆಂಟಾಲಿಟಿ ಧೋರಣೆಗಳೆಲ್ಲ ಬದಲಾಗಿ ಹೋಗಿದೆ ಅಂತ ಮತ್ತೆ ನಾನು ಹೇಳ್ತೇನೆ. ಈಗ ಎಲ್ಲ ಕಲೆಯಲ್ಲಿ ಅದಿರ್ಬೋದು ಇಲ್ಲ ಅಂತ ಹೇಳ್ತೇನೆ. ಆದರೆ ನಿಮ್ಗೆ ಹೇಳೋದು ಆ ಹಿರಿಯರಲ್ಲಿ ಒಂದು ಹಿರಿತನವನ್ನು ಗುರುತಿಸಿ ಅವರಿಂದ ಒಂದು ಅಭ್ಯಾಸ ಮಾಡುವಂತಹ ಪ್ರವೃತ್ತಿ ತೀರಾ ಕಡಿಮೆ ಆಗೋದು ಯಕ್ಷಗಾನದಲ್ಲಿ ಮಾತ್ರ. ಅಂದ್ರೆ ಹಿರಿಯರಲ್ಲಿ ಇರುವಂತಹ ಹಿರಿಯ ಗುಣಗಳನ್ನು ಗೌರವಿಸಿ ಅದಕ್ಕೆ ಮನ್ನಣೆಯನ್ನು ಕೊಟ್ಟು ಅವರಿಂದ ಕಲಿಬೇಕು. ಈ 3 ಗುಣಗಳು ಬೇಕು. ಅದು 3 ಇಲ್ಲಿ ಅಲ್ಲ ಯಕ್ಷಗಾನದಲ್ಲಿ ಹೇಳಿ ನಿಮಗೆ. ಅದರ ಬದಲಾಗಿ ನೀವು ನೋಡಿ ಅದನ್ನು ಕೇಳಿ ಒಂದು ಸಂಗೀತಗಾರಿದ್ದಾರೆ, ನೃತ್ಯಗಾರರಿದ್ದಾರೆ. ಇನ್ನು ಯಾವುದೇ ವಿದ್ಯೆಯಲ್ಲಿ ಅವರು ಕೂಡ ಹೇಳ್ತಾರಲ್ಲ ನಮ್ಮ ಗುರುಗಳು ಡ್ಯಾನ್ಸ್ ಮಾಸ್ಟರ್ಗಳು ನಮಸ್ಕಾರ ಮಾಡೋದು ಮಾಡೋದಿಲ್ಲ. ಅದನ್ನೇ ನಿಮ್ಗೆ ಹೇಳ್ತೇನೆ ನೋಡು. ನಾವು ಈಗ ನೋಡಿದ್ವಿ ಭಾಳ ಇರೋದು ಡ್ಯಾನ್ಸ್ಗಳಲ್ಲಿ ತುಂಬ ಕಡೆ ನೋಡ್ತಾರೆ. ಡ್ಯಾನ್ಸಲ್ಲಿ ಉಂಟಲ್ಲ ಅವರು ಕಾಲಿಗೆ ಬರೋದಿಲ್ಲ. ಭಾಳ ಗುರುಗಳದ್ದು ಭಾರಿ ಭಕ್ತಿ. ನಮ್ಮಲ್ಲಿ ಎಲ್ಲಿವರೆಂದ್ರೆ ನಾನು ಅವತ್ತು ಹೇಳಿ ಕಲಿಸಿಕೊಟ್ಟ ಗುರು ನನಗಿಂತವರು ಕಲಿಸಿಕೊಟ್ಟಿದ್ದಾರೆ ಅಂತ ಹೇಳಿ ವೇದಿಕೆಯಲ್ಲಿ ಹೇಳಿಕೆ ಇಷ್ಟ ಆಗುದಿಲ್ಲ. ಅಷ್ಟು ನಾವು ಬೆಳೆದುಬಿಟ್ಟಿದ್ದೇವೆ. ನಗರಗಳಲ್ಲಿ ಹಬ್ಬುತ್ತಿರುವ ಯಕ್ಷಗಾನ ಪ್ರದರ್ಶನಗಳು ಕಲೆಗೆ ಹೇಗೆ ಮತ್ತು ಎಷ್ಟು ಪೂರಕ? ಅಂದ್ರೆ ಈಗ ನಾವು ಇದು ಯಕ್ಷಗಾನದ ಕ್ಷೇತ್ರ, ನಾವು ಬೆಂಗಳೂರು ಅಥವಾ ಮುಂಬೈ, ಪುಣೆ ಇಂಥ ಮಹಾನಗರಗಳಲ್ಲಿ ನಾವು ಯಕ್ಷಗಾನ ಪ್ರದರ್ಶನ ಮಾಡುವಾಗ ಆ ಪ್ರದರ್ಶನಗಳು ಯಕ್ಷಗಾನ ಕಲೆಗೆ ಎಷ್ಟು ಪೂರಕ ಮತ್ತು ಯಾವ ರೀತಿ ಪೂರಕ ನಿಮ್ಮ ಅಭಿಪ್ರಾಯದಲ್ಲಿ? ಅಲ್ಲ, ಅಲ್ಲಿ ನಾವು ಕಲಾ ಪ್ರದರ್ಶನ ಮಾಡುವಾಗ ಅಲ್ಲಿಯ ಜನ ಬರೋದಕ್ಕಿಂತ ಹೆಚ್ಚಾಗಿ ಈ ಕಲೆಯ ಮೇಲೆ ಅಭಿಮಾನದವರು ಬರೋದು ಹೆಚ್ಚಾಗಿ ಇಲ್ಲಿಯವರೇ ಅಲ್ಲಿ ಬರುವುದು ಸ್ಥಳ ವ್ಯತ್ಯಾಸ ಅಷ್ಟೇ. ಸ್ಥಳ ವ್ಯತ್ಯಾಸ ಅಷ್ಟೇ. ಅದರಲ್ಲಿ ನಾನು ಹೇಳಿದಲ್ಲ, ಯಾವುದೇ ಒಂದು ಒತ್ತಾಸೆ ಮಾಡಿ ಬರುವಂಥ ಜನಗಳಲ್ಲ, ಅದರಲ್ಲಿ ಆಸಕ್ತಿ ಎಂದು ಬರುವುದು. ಆದರೆ ನಿಜವಾಗಿಯೂ ಈಗ ನಾವು ನೋಡುವಾಗ ನಮ್ಮ ಹಳ್ಳಿಗಳಿಗಂತೂ ಕೂಡ ಪೇಟೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಸೇರ್ತಾರೆ, ಇದು ಮಾಡ್ತಾರೆ. ಯಾಕೆ ಕಾರಣ ಅಂದರೆ ಈ ಹಳ್ಳಿಗಳಿಂದ ಪೇಟೆಗೆ ಹೋಗಿ ನಿಂತಿರ್ತಾರೆ ನೋಡಿ, ಅವರಿಗೆ ಇದು ಸಿಗೋದಿಲ್ಲ. ಈ ಯಾವ ಪಂಚಪಕ್ಷ ಪರಮಾನ ನಿತ್ಯ ತಿಂದರೆ ಅದಕ್ಕೆ ಆಸಕ್ತಿ ಇಲ್ಲ ಅಂತ. ಈಗ ನಾವು ಬಹಳ ಒಳ್ಳೆ ಕಾರ್ಯಕ್ರಮ ಕೊಡಲಿ, ಆದರೆ ಯಾವಾಗ ಸಿಗ್ತದೆ ಅಂದಾಗ ಇದೇ ಇರೋದಿಲ್ಲ. ಅವರಿಗೆ ಸ್ವಲ್ಪ ಅದರಲ್ಲಿ ಆಸಕ್ತಿ ಜಾಸ್ತಿ ಇರ್ತದೆ, ಜನ ಹೆಚ್ಚು ಬಂದು ನೋಡ್ತಾರೆ. ಗುರುಗಳೇ, ಕೊನೆಯ ಪ್ರಶ್ನೆ. ತಮ್ಮ ಈ ಎಲ್ಲಾ ರೀತಿಯ ಯಕ್ಷಗಾನ ಕಲಾ ಸೇವೆಗೆ ಶ್ರೀಮಠದ ಮತ್ತು ತಮ್ಮ ಭಕ್ತರ ಸಹಕಾರ, ಅದರ ಬಗ್ಗೆ ಸ್ವಲ್ಪ? ಭಕ್ತರ ಸಹಕಾರವೇ ನನಗಿರುವುದು. ನನಗೆ ಇಲ್ಲಿ ಯಾವ ಪ್ರದರ್ಶನ ಮಾಡಬೇಕಿದ್ರು ಎಲ್ಲದಕ್ಕೂ ನೋಡಿ, ಈಗ ವರ್ಷದಲ್ಲಿ ನನಗೆ ತುಂಬ ಒಂದು 100ರ ಮೇಲೆ ಸೇವೆಗಳೇ ಇರುತ್ತೆ. ಆ ಸೇವೆಗಳೆಲ್ಲ ನನ್ನ ಭಕ್ತರೇ ಮಾಡೋದು, ಮಠದ ಅಭಿಮಾನಿ ಶಿಷ್ಯರೇ ಮಾಡೋದು.
ಈಗ ಎಷ್ಟೋ ಜನ ಮತ್ತೆ ಕೆಲವೊಂದು ಹರಿಕೆಗಳು ಮಾಡಿದ್ದಾರೆ ಈಗ ಇತ್ತೀಚೆಗೆ, ಮೊದಲು ಹಾಗಲ್ಲ. ಎಷ್ಟೋ ಜನ ಯಕ್ಷಗಾನ ಎಂದರೆ ಕೇಳದವರು, ಯಕ್ಷಗಾನ ಬಗ್ಗೆ ಏನೂ ಆಸಕ್ತಿ ಇಲ್ಲದವರು, ಅವರ ನಾನು ದೇವರ ಸೇವೆ ಅಂತ ಈಗ ಅವರೆಲ್ಲ ತರಿಸೋದು ದೇವರ ಸೇವೆ ಅಂತ. ಈಗ ಯಕ್ಷಗಾನಿಗೆ ನಾವು ಪ್ರದರ್ಶನ ಕೊಡೋದು ಕೂಡ ಒಂದು ದೇವರ ಸೇವೆ ಅಂತ. ಈಗ ಯಕ್ಷಗಾನ ಏನು ಮಾಡ್ತೇವೆ ದೇವರ ಎದುರಿಗೆ ಸಂಕಲ್ಪ ಮಾಡಿ ಪ್ರಸಾದ ಕೊಟ್ಟರೆ ಮಾಡೋದಕ್ಕೆ ಆ ದೇವರ ಅದು ಹಾಗೆ ಬರ್ತಾರೆ. ಬಂದು 1 ವರ್ಷ 2 ವರ್ಷ ಹೋದರೂ ಮತ್ತೆ ಅವರಿಗೆ ಆಸಕ್ತಿ ಆಗ್ತದೆ, ಅವರೇ ಈ ಕಡೆ ಕೇಳ್ತಾರೆ ಮತ್ತೆ ಸೇವೆ ಆಗುವಂತ ಹೇಳ್ತಾರೆ. ಹೌದು, ನಾನು ಬೆಂಗಳೂರಿನಲ್ಲಿ ನಿಮ್ಮ ಮಠದಲ್ಲಿ ಬೋರ್ಡ್ನಲ್ಲಿ ನಾನು ನೋಡಿದ್ದೆ, 1-2 ಹೆಸರುಗಳು ಬೆಂಗಳೂರಿನವರದ್ದೇ ಇತ್ತು. ಅಲ್ಲಲ್ಲ, ವರ್ಷದಲ್ಲಿ ನಿಮ್ಗೆ ಹೇಳಿದ್ರೆ ಬೆಂಗಳೂರಿನವರದ್ದೇ ಕಾರ್ಯಕ್ರಮ 40 ಕಾರ್ಯಕ್ರಮ ಆಗ್ತದೆ. ಬೆಂಗಳೂರಿನವರದ್ದೇ 40ರ ಮೇಲೆ ಆಗ್ತದೆ. ಒಂದು 10-30 ಪ್ರದರ್ಶನ ಬೆಂಗಳೂರಿನೇ ಆಗ್ತದೆ. ಇಲ್ಲಿಯೂ ಕೆಲವರು ಬೆಂಗಳೂರು ಸೇವೆ ಮಾಡ್ತಾರೆ. ಕೆಲವರು ಏನಾಗ್ತದೆ ಅಂದ್ರೆ, ಈಗ ನೋಡಿ ನಮಗೆ ಕೆಲವು ನಮ್ಮ ಕಲಾವಿದರಿಗೆ ಗೊತ್ತಾಗೋದಿಲ್ಲ. ಕೆಲವರಿಗೆ ಏನಾಗ್ತದೆ, ಕೆಲವು ಕಲಾವಿದರಿಗೆ ಯಾವಾಗಲೂ ಮಠದಲ್ಲೇ ಮಾಡ್ತಾರೆ ಅಂತ ಇರ್ತದೆ. ಕಾರಣ ಏನು ಅಂತ ಹೇಳಿದರೆ, ಮಾಡೋದು ಹೆಚ್ಚು ಸೇವಾಕರ್ತರು ಮಾಡೋದು. ನಾವು ಅವರಿಗೆ ಮಾಡಬೇಕು. ಅವರಿಗೆ ಕೆಲವು ಸೇವಾಕರ್ತರಿಗೆ ಕ್ಷೇತ್ರದಲ್ಲಿಯೇ ಆಗುವುದು. ಈಗ ಬೇರೆ ಮೇಳಗಳಲ್ಲೂ ಉಂಟಲ್ಲ, ಕ್ಷೇತ್ರದಲ್ಲಿಯೇ ಸೇವೆ ಹರಕೆ ಮಾಡುವಂಥದ್ದು ಉಂಟು. ಹಾಗೆ ಆಗ್ತದೆ, ಅಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಅದು ಈಗ ನೋಡಿ, ಕೆಲವು ಸಲ ನಿಮ್ಗೆ ಹೇಳಿದರೆ, ಈಗ ಮಕ್ಕಳಾಗದವರು, ವಿವಾಹ ಆಗದವಲ್ಲ, ಕೃಷ್ಣನ ಕಥೆಯನ್ನೇ ಹೇಳ್ತಾರೆ. ಕೃಷ್ಣ ಜನ್ಮ ಇದು ಹೇಳ್ತಾರೆ. ವರ್ಷದಲ್ಲಿ ಕೆಲವೊಂದು ಆಗ್ತದೆ, ಕಲಾವಿದರಿಗೆ ಬೋರ್ ಹೊಡಿತದೆ ಅಂತ ಹೇಳ್ತಾರಲ್ಲ, ಅದಾಗ್ತದೆ. ಮಾಡಿದ್ರೆ ಎಷ್ಟು ಮಾಡೋದು, ಆದರೆ ಅವರು ಹೇಳಿರೋ ಹರಕೆ ಅದಾಗಿರ್ತದೆ. ಮಕ್ಕಳ ಅದು ಆಗ್ತದೆ ದೇವರ. ಹಾಗೆ ಶಿಷ್ಯರದ್ದು ಭಕ್ತರದ್ದು ತುಂಬ ಪ್ರೋತ್ಸಾಹ. ಆ ಪ್ರೋತ್ಸಾಹದಲ್ಲಿ ನಮಗೆ ತುಂಬ. ಮತ್ತೆ ಇನ್ನೊಂದು ಕೇಳಿದ್ರೆ ನೀವು ಪ್ರಶ್ನೆ ಯಾವಂತ ತರಬಹುದು. ವಿದೇಶಕ್ಕೆ ನಮ್ಮ ಕಲೆಯನ್ನು ತೆಗೆದುಕೊಂಡು ಹೋಗ್ತಾರಲ್ಲ. ಹೌದೌದು, ಅದು ನನಗೆ ಹೊರ ರಾಜ್ಯದಲ್ಲಿ ಅದನ್ನು ಸೇರಿಸಬೇಕಿತ್ತು, ಅದು ಬಿಟ್ಟು. ವಿದೇಶಕ್ಕೆ ನಾವು ಕಲೆಯನ್ನು ಕೊಂಡೊಯ್ಯುವಾಗ ನಮ್ಮ ಯಕ್ಷಗಾನದಲ್ಲಿ ಅತ್ಯಂತ ನಿಷ್ಣಾತರಾದ ಕಲಾವಿದನ್ನೇ ಕೊಂಡೊಯ್ಯುವುದು. ನಾವು ಹಾಗೆ ಮಾಡ್ತಾ ಇಲ್ಲ. ಹೌದು, ನಾವು ಏನಾದ್ರೂ ಇನ್ಫ್ಲುಯೆನ್ಸ್ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಇನ್ಫ್ಲುಯೆನ್ಸ್ ಅಲ್ಲ, ವಿದೇಶಕ್ಕೆ ತಗೊಂಡು ಹೋಗುದು ನೀವು ಆಗ ಹೇಳಿದ ಹಾಗೆ ನಾವು ನಮ್ಮಲ್ಲಿರುವಂತಹ ಸರಕನ್ನು ಮಾರಾಟ ಮಾಡುವ ಉದ್ದೇಶದಿಂದ ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅದು ಏನು ಪರಿಣಾಮ ಕೊಡ್ತಾ ಇರೋದ್ರಿಂದ ಯಕ್ಷಗಾನ ಅಂದ್ರೆ ಏನು ಅಂತ ತಿಳಿಯದೇ ಇರುವಂತಹ ವ್ಯಕ್ತಿಗಳು ಕೂಡ ಅದನ್ನು ನೋಡ್ತಾರೆ. ಹೌದು, ಅವರು ನೋಡಿಕೊಂಡು ಯಕ್ಷಗಾನ ಅಂದ್ರೆ ಇಷ್ಟೇ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಹೌದು, ಹಾಗೇನಂದ್ರೆ ಆ ಕಲೆ ಮೇಲೆ ಅಭಿಮಾನ ಉಳ್ಳ ನಮ್ಮಂತವರಿಗೆ ತುಂಬಾ ಅಪಚಾರ ಮಾಡಿದಾಗ, ಆದರೆ ಅದನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಕಷ್ಟ. ಯಾಕೆ ಕಾರಣ ಗೊತ್ತುಂಟ, ಅದು ಹೆಚ್ಚು ಕಳಿಸಲಿಕ್ಕೆ ನಾವೇ ಹೋಗ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ಕಳಿಸೋದು. ಸರ್ಕಾರದಲ್ಲಿ ಇವತ್ತು ಯಾವುದು ನಡೆಯೂ ಕೂಡ ಇನ್ಫ್ಲುಯೆನ್ಸ್ ಅಲ್ಲಿ. ಹೌದು, ಲಾಭ ಇಲ್ಲದೆ ಆಗುದೇ ಇಲ್ಲ. ನೇರವಾಗಿ ನಮ್ಗೆ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಯಾರಾದರೂ ಮತ್ತೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತಾನೆ. ಈ ಕಲೆಯಲ್ಲಿ ತುಂಬಾ ನಿಷ್ಣಾತನಾಗಿ ಉಳ್ಳಂತ ಕಲಾವಿದ ಈ ರೀತಿಯ ಲಾಭ ಮಾಡಲಿಕ್ಕೆ ಹೋಗುವುದಿಲ್ಲ. ಹೌದು, ಅದಕ್ಕೆ ಇನ್ನೊಂದು ದೃಷ್ಟಾಂತ ನಿಮ್ಗೆ ಗೊತ್ತಿರಬಹುದು. ಈ ನಿಮ್ಮ ರಾಜ್ಯ ಪ್ರಶಸ್ತಿ ಇತ್ಯಾದಿ ಎಲ್ಲ ಉಂಟಲ್ಲ, ಬಹಳ ಅರ್ಹತೆ ಉಳ್ಳ ಉತ್ತಮ ಕಲಾವಿದರಿಗೆ ಎಷ್ಟೋ ಜನರಿಗೆ ಇವತ್ತಿಗೂ ಸಿಗಲಿದೆಯಾ? ಅವರಿಂದ ಎಷ್ಟೋ ಸಿಕ್ಕವರಿಗೆ ಅವರ ಅರ್ಧ ಅರ್ಹತೆ ಉಳ್ಳವರಿಗೆ ಸಿಕ್ಕಿ ಆಯಿತು. ಎಲ್ಲ ಬರೀ ಲಾಭಿಕಾರ. ಹಾಗೆಂತ ಅವರಿದ್ದಾರೆ ನೋಡಿ, ಅವರಾಗೆ ಹೋಗುವುದು ಇಲ್ಲ. ಹೋಗಿ ಅಂದರೆ ಬೇಡ ಅಂತ ಹೇಳ್ತಾರೆ. ಇದೀಗ ನಡೀತಾರೆ. ಈಗ ನಮ್ಮ ವಿದೇಶದಲ್ಲಿ ಹೋಗಿ ಆಗುವಂಥ ಕಥೆಗಳು ನಿಮ್ಗೆ ಅದೇ. ಬರೇ ಲಾಭ ಮಾಡ್ಕೊಂಡು ಹೋಗ್ತಾರೆ. ಈ ಪರಿಣಾಮ ನಿಮ್ಗೆ ಏನಂತ ಹೇಳಿದ್ರೆ ಕಲೆಗೆ. ಮತ್ತೆ ಇನ್ನೊಂದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ, ಯಾವುದೇ ಒಂದು ಕಲೆ ಅದು ತನ್ನ ದೇಶ ಸ್ಥಳವನ್ನು ಬಿಟ್ಟು ಹೊರಗಡೆ ಹೋದ್ರೆ ಅದು ಇಲ್ಲಿ ತೋರಿಸುವಂತಹ ಮಹತ್ವವನ್ನು ಅಲ್ಲಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಎಲ್ಲವೂ ಕೂಡ ದೇಶ ಕಾಲಕ್ಕೆ ಅನುಗುಣವಾಗಿರುವಂತದ್ದಲ್ಲ. ಇಲ್ಲಿ ನಾವು ಕೋಲವನ್ನು ಬಹಳ ಭಕ್ತಿಯಿಂದ ನೋಡ್ತೇವೆ. ಅದೇ ಅಮೆರಿಕದಲ್ಲಿ ಮಾಡಿದ್ರೆ ಅವರಿಗೆ ಅದು ಹಾಸ್ಯಾಸ್ಪದವಾಗಿ ಕಂಡಿತು. ಅಂದ್ರೆ ಆ ಸ್ಥಳ ಬದಲಾವಣೆ ಆದ್ರೆ ಆ ಒಂದು ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳಿಕ್ಕೂ ಆಗುದಿಲ್ಲ ನಮ್ಗೆ. ಅದರಿಂದ ಅದು ಹೋಗುದು ಎಷ್ಟು ಸರಿ ಇರುವುದೇ ಒಂದು ಮೂಲಭೂತವಾಗಿ ಪ್ರಶ್ನೆ, ವೈಯಕ್ತಿಕವಾಗಿ ನನ್ನ ಪ್ರಶ್ನೆ ಅದು. ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಇರ್ತಾರಲ್ಲ, ಹೌದೌದು,
ಅಲ್ಲಿ ಮಾಡೋದು ಇಂಡಿಯದವರೇ, ಇಲ್ಲಿಂದ ಹೋದವರೇ ಸೇರ್ಕೊಂಡು ಮಾಡುವಂತ ಅವ್ರು ಹೋಗಿ ಮಾಡೋದು. ನಾನು ಹೇಳಿದ್ದು ಹಾಗೆ ಮಾಡುವಾಗ ನಿಮ್ಗೆ ಹೇಳಿದ್ರೆ ಅದೇ ನನ್ನ ಅಭಿಮಾನಿಗಳು ಅಲ್ಲಿದ್ದಾರೆ ಕೆಲವರು, ಅವರೇ ಫೋನ್ ಮಾಡಿ ನನಗೆ ಹೇಳಿದ್ರು, ಗುರುಗಳೇ ಮೊನ್ನೆ ಒಂದು ಯಕ್ಷಗಾನ ಇಲ್ಲಿ ಬಂದಿತ್ತು, ನಾವು ನೋಡಿದೆವು, ಯಾಕೆ ಸ್ವಾಮಿ ಇದೆಲ್ಲ ತುಂಬ ತಪ್ಪು ಉಂಟಲ್ಲ ಅಂತ ಹೇಳಿ. ಏನು ಉತ್ತರ ಕೊಡೋದು? ನಾವು ಅದನ್ನು ಹೆಸರಲ್ಲಿ ಕಳ್ತದೆ ಏನಾಗುವುದಿಲ್ಲ, ಸುಮ್ಮನೆ ಸೇರಿಸ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಆದರೆ ಯಾವುದು ಹೋಗಬೇಕು ಮುಂಚೆನೇ ನಾವು ನೋಡ್ತಾ ಇದ್ದೇವಲ್ಲ, ಪ್ರತಿಯೊಂದು ಲಾಭಿಯಲ್ಲಿ ಹೋಗ್ತಾರೆ. ಒಳ್ಳೆಯವರು ಕಳಿಸ್ಬೇಕು ಅಂತ ಯಾರು ಬಯಸುವುದಿಲ್ಲ. ಇನ್ನು ಮುಂದಕ್ಕೆ ಯಕ್ಷಗಾನದ ಭವಿಷ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಉಜ್ವಲ ಭವಿಷ್ಯ ಉಂಟಾ, ಅಥವಾ ಇನ್ನೊಂದು 10-15 ವರ್ಷ ಮಾತ್ರ ಇದಕ್ಕೆ ಭವಿಷ್ಯ ಇರುತ್ತಾ? ಯಾವ ರೀತಿ ತಾವು ಹೇಳ್ತೀರಿ? ಎಲ್ಲ ದೇವರ ಇಚ್ಛೆ ಅಂತ ಬಿಟ್ಬಿಡ್ರಿ ಅಷ್ಟೇ. ಭಗವದ್ ಇಚ್ಛೆ ಎಲ್ಲ ನಡೆಯುವುದು ಭಗವದ್ ಇಚ್ಛೆ. ಅವನು ಏನು ತೀರ್ಮಾನ ಮಾಡಿದ್ರೆ ಅದು ನಡೀತಾ ಅಷ್ಟೇ. ನಾವು ಏನು ಅದರಲ್ಲಿ ಒಳ್ಳೇದಾಗಬೇಕು, ಉಳಿಯಬೇಕು ಅಂತ ಅಪೇಕ್ಷೆ ಪಡೋದು ನಾವು ಅಷ್ಟೇ. ಯಾಕಂದ್ರೆ ಆ ಕಲೆಯಲ್ಲಿ ನಮ್ಗೆ ತುಂಬ ಆಸಕ್ತಿ ಇದ್ಕೊಂಡು ಇದ್ದ ಕಾರಣ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅಷ್ಟೇ, ಎಲ್ರಿಗೂ ಸದ್ಬುದ್ಧಿ ಸನ್ಮನಸ್ಸು ಕೊಟ್ಟು ಈ ಕಲೆಯನ್ನು ಚಿರಂತರ ಉಳಿಸುವುದಕ್ಕೆ ಒಂದು ಅನುಗ್ರಹ ಮಾಡುವುದು ದೇವರಲ್ಲಿ ಹೇಳುವುದಷ್ಟೇ. ಗುರುಗಳೇ, ಇಷ್ಟು ಹೊತ್ತು ಒಬ್ಬ ಸಾಮಾನ್ಯ ಯಕ್ಷಗಾನದ ಅಭಿಮಾನಿಯಾದಂತಹ ನನ್ನದಂದ್ರೆ ಕೇವಲ ನನ್ನದಂತಲ್ಲ, ಬಹುಶಃ ಹಲವಾರು ಜನರದ ಪ್ರಶ್ನೆಗಳು ಕೂಡ ಇದಾಗಿರುವುದು. ಒಂದು ದಾಖಲೆಯಾಗಿ ಇದನ್ನು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ನಾನು ನನ್ನ ವೈಯಕ್ತಿಕವಾದಂತಹ ನೆಲೆಗಟ್ಟಿನಿಂದ ಮಾಡಿದ್ದೇನೆ. ತಾವು ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಸಹಕರಿಸಿ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರಗಳನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸಿದ್ದೀರಿ. ನಿಮಗೆ ಅನಂತ ಕೃತಜ್ಞತೆಗಳು. ಶ್ರೀ ಗುರವೇ ನಮಃ. ನಮಸ್ಕಾರ. ಯಕ್ಷಗಾನದ ಮೇಲಿನ ಅತೀವ ಆಸಕ್ತಿಯಿಂದ ಸಿತ್ಲ ರಂಗನಾಥರಾಯರು ಮತ್ತು ರಾಮನರೇಶ್ ಮಂಚಿಯವರು ಎಡನೀರು ಮೇಳದ ಬಗ್ಗೆ, ಎಡನೀರು ಸಂಸ್ಥಾನಾಧೀಶ್ವರರಾದ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಬಗ್ಗೆ ಒಂದು ಸಂದರ್ಶನವನ್ನು ಮಾಡಬೇಕು ಅನ್ನೋ ಹಾಗೆ ಬಯಸಿ ನೀವು ಇಲ್ಲಿಗೆ ಬಂದಿದ್ದೀನಿ. ಆ ಕುರಿತಾಗಿ ನಮಗೆ ಅಪೂರ್ವವಾದ ಸಂತೋಷವು ಶ್ರೀ ತೋಟಕಾಚಾರ್ಯರಿಂದ ಸಂಸ್ಥಾಪಿಸಲ್ಪಟ್ಟಂತಹ ಅವಿಚ್ಛಿನ್ನ ಪರಂಪರೆಯ ಮಠ ಇದು. ಪ್ರಕೃತ ಪೀಠಾಧಿಪತಿಗಳಾಗಿ ನಮ್ಮನ್ನೆಲ್ಲ ಆಶೀರ್ವದಿಸುತ್ತಿರುವಂತಹ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ನಾನು ತಿಳಿದ ಹಾಗೆ ಯಕ್ಷಗಾನದ ಬಗ್ಗೆ ಅತೀವವಾದಂತಹ ಆಸಕ್ತಿಯನ್ನು ಹೊಂದಿದವರು ಮತ್ತು ನಿಪುಣತೆಯನ್ನು ಹೊಂದಿರುವವರು. ಯಕ್ಷಗಾನದಲ್ಲಿ ಅವರು ಭಾಗವಹಿಸುವುದು ಸರಿಯೇ ತಪ್ಪೇ ಅನ್ನುವಂತಹ ಜಿಜ್ಞಾಸೆ ಆಸಕ್ತಿಯಿಂದ ಮತ್ತು ಕುಹಕತನದಿಂದ ಹಲವು ಬಾರಿ ನಾನು ಕೇಳಿದ್ದು. ಆಸಕ್ತಿಯಿಂದ ಕೇಳಿದವರಿಗೆ ಉತ್ತರವನ್ನು ಅವರೇ ಕಂಡುಕೊಳ್ತಾರೆ. ಕುಹಕತನದಿಂದ ಯಾರಾದರೂ ಕೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಖಚಿತವಾಗಿ ನಾನು ಅಭಿಪ್ರಾಯ ಹೇಳಬಲ್ಲೆ, ಅದು ಖಂಡಿತವಾಗಿ ಸರಿ. ಯಾಕೆ ಸರಿ? ಯಕ್ಷಗಾನ ಅನ್ನುವುದು ಧಾರ್ಮಿಕವಾದಂತಹ ಸಂದೇಶವನ್ನು ಕೊಡುವುದಕ್ಕಾಗಿಯೇ ರೂಪಿಸಲ್ಪಟ್ಟಂತಹ ಕಲೆ. ಕಲೆ ಅನ್ನುವುದು ಮನಸ್ಸನ್ನು ಪ್ರಫುಲ್ಲಗೊಳಿಸಬೇಕು. ಪ್ರಫುಲ್ಲವಾದಂತಹ ಆಹ್ಲಾದವನ್ನು ಹೊಂದಿದಂತಹ ಮನಸ್ಸು ಸನ್ನಡತೆಯನ್ನು ಮಾಡುವುದಕ್ಕೆ ಪ್ರೇರೇಪಿಸಿದೆ. ಈ ದೃಷ್ಟಿಯಿಂದ ಆಲೋಚಿಸಿದರೆ ಯಕ್ಷಗಾನ ಒಂದು ಉತ್ತಮ ಸಮಾಜದ ನಿರ್ಮಿತಿಗೆ ಕಾರಣವಾಗುತ್ತದೆ. ಆದ್ದರಿಂದ ಯಕ್ಷಗಾನದಲ್ಲಿ ಭಾಗವಹಿಸುವುದು ಸ್ವಾಮೀಜಿ ಎಳ್ಳಷ್ಟು ಅಪರಾಧ ಅನ್ನುವಾಗ ನನಗೆ ಕಾಣಲಿಲ್ಲ. ಮಾತ್ರವಲ್ಲದೆ ಅದರ ಪರಿಣಾಮವಾಗಿ ಅದೆಷ್ಟೋ ನಿಪುಣ ಕಲಾವಿದರು ಈ ಮಠದಲ್ಲಿ ಈ ಸಂಸ್ಥಾನದಿಂದ ನಿರ್ಮಿಸಲ್ಪಟ್ಟಿದ್ದಾರೆ. ಮಾತ್ರವಲ್ಲ, ಶುದ್ಧ ಅಭಿರುಚಿಯ ಪ್ರಸಂಗಗಳನ್ನೇ ಆಯ್ದು ಆಡಿಸುವುದಕ್ಕೆ ಅದು ಪ್ರೇರೇಪಣೆಯಾಗಿದೆ. ಅಶ್ಲೀಲ ಇಲ್ಲದ, ದ್ವಂದ್ವಾರ್ಥ ಇಲ್ಲದ, ಅತ್ಯಂತ ಶುದ್ಧ ಅಭಿರುಚಿಯ ಪ್ರಸಂಗಗಳು ಇಲ್ಲಿ ನಡೆದದ್ದು ನನ್ನ ಗಮನಕ್ಕೆ ಬಂದಿದ್ದು. ಮಾತ್ರವಲ್ಲ, ನನಗೆ ಯಕ್ಷಗಾನದ ಅಭಿಮಾನಿಯಾಗಿಯೂ ತುಂಬ ಹರ್ಷವನ್ನು ತಂದಿದೆ. ಮತ್ತೊಂದು ದೃಷ್ಟಿಯಿಂದ ಅದು ಸೋಲಿನ ಕಹಿ ಅನುಭವವನ್ನು ಸಂಸ್ಥಾನಕ್ಕೆ ಕೊಟ್ಟಿದೆ ಅನ್ನುವಾಗ ನಾನು ಹೇಳಬೇಕಾಗುತ್ತೆ. ಯಕ್ಷಗಾನ ಮೇಳವನ್ನು ನಡೆಸುವವನು ರಾಜಸ ಗುಣವನ್ನು ಸ್ವಲ್ಪ ಹೊಂದಿರಬೇಕು. ಬರೇ ಸಾತ್ವಿಕರಾದರೆ ಯಕ್ಷಗಾನದ ಸಂಘಟನೆ ಕಷ್ಟ. ಸಾತ್ವಿಕ ಗುಣ ಸಂಪನ್ನರಾದಂತಹ ಸ್ವಾಮೀಜಿಯವರು ಯಕ್ಷಗಾನದ ಮೇಳವನ್ನು ನಡೆಸಿದರೆ ಏನಾಗುತ್ತದೆ? ಅಡಿಗಡಿಗೆ ನೋವನ್ನು ಅನುಭವಿಸಬೇಕಾಗುತ್ತದೆ, ಮತ್ತೇನೋ ಅಲ್ಲ.
ಈ ದೃಷ್ಟಿಯಿಂದ ಆಲೋಚಿಸಿದರೆ ಯಕ್ಷಗಾನ ಕಲಾವಿದನಾಗಿ ಹೆಸರಿಗೆ ಬಂದದ್ದೇ ಎಡನೀರಿನ ಮಣ್ಣಿನ ಮೇಲೆ ಕಾಲು ಬಿಟ್ಟ ಮೇಲೆ ಅಂತ ಒಂದು ಬೆಳೆ ಬೆಳೆದು ಎಡನೀರು ಮೇಳಕ್ಕೆ ಎಡನೀರು ಸ್ವಾಮಿಗಳಿಗೆ ದ್ರೋಹ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಅನಿವಾರ್ಯತೆ ಉಂಟು, ಸಂಕಷ್ಟ ಉಂಟು ಅನ್ನುವ ಹಾಗೆ ಕಣ್ಣನೀರು ಹಾಗೆ ಕೇಳಿದ ಯಾವ ಕಲಾವಿದನನ್ನು ಸ್ವಾಮೀಜಿ ಬರಿಗೆಯಿಂದ ಕಳಿಸಿದ್ದನ್ನು ನಾನು ನೋಡಿದ್ದೇನೆ. ಹೀಗೆ ಹಣದ ಉಪಕಾರವನ್ನು ಪಡೆದು ಆಮೇಲೆ ಮೇಳವನ್ನು ಬಿಟ್ಟು ಸ್ವಾಮೀಜಿಯ ಸಂಪರ್ಕವನ್ನು ಬಿಟ್ಟು ಸೋಲಿಸಿದವರು ಇದ್ದಾರೆ. ರಾಜ್ಯದ ಗುಣ ಸಂಪನ್ನನಾದ ಮೇಳದ ಯಜಮಾನ ಏನು ಮಾಡ್ತಾನೆ ಅಂತ ಕೇಳಿದರೆ ಹೊಡೆದೋ ಪಡೆದೋ ಪೊಲೀಸರಿಗೆ ಹೇಳಿ ಆ ಹಣವನ್ನು ವಸೂಲು ಮಾಡ್ತಾನೆ. ನನ್ನ ಅನುಭವದಲ್ಲಿ ಹಾಗೆ ವಸೂಲು ಮಾಡಿದ ಉದಾಹರಣೆಯೇ ಇಲ್ಲ. ಇಲ್ಲಿ ಇಂದಿಗೂ ಸಾವಿರಗಟ್ಟಲೆ ದುಡ್ಡು ಕೊಡಬೇಕಾದಂತಹ ಕಲಾವಿದರು ಬೇರೆ ಮೇಳದಲ್ಲಿ ವಿಜೃಂಭಿಸುವುದನ್ನು ನಾನು ಕಾಣ್ತೇನೆ. ಇಂತಹ ಸೋಲಿನ ಕಹಿ ಅನುಭವವನ್ನು ಸ್ವಾಮೀಜಿಯವರು ಅನುಭವಿಸಿಯೂ ಇಂದಿಗೂ ಯಕ್ಷಗಾನವನ್ನು ನಡೆಸುತ್ತಿದ್ದಾರೆ ಅಂತ ಆದರೆ ಅವರು ಯಕ್ಷಗಾನದ ಮೇಲೆ ಅದೆಷ್ಟು ಅತೀವವಾದ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದನ್ನು ನಾವು ಆಲೋಚಿಸಬಹುದು. ಯಕ್ಷಗಾನ ಕಲಾವಿದರಿಗೆ ಅಂತಲ್ಲ, ಮಠದ ಅಭಿಮಾನಿ ಶಿಷ್ಯರಿಗೆ ಇದೊಂದು ತಾಯಿ ಮನೆ ಇದ್ದಾರೆ. ಇಲ್ಲಿ ಬಂದವರಿಗೆ ಅನ್ನ ಆಹಾರಕ್ಕೆ ವಸತಿಗೆ ಯಾವ ಕೊರತೆಯೂ ಆಗುವುದಿಲ್ಲ, ಆಗಿಲ್ಲ. ಯಕ್ಷಗಾನ ಕಲಾವಿದರಿಗೂ ಹಾಗೆ. ಯಕ್ಷಗಾನ ಕಲಾವಿದರು ಪ್ರದರ್ಶನ ಇಲ್ಲದ ದಿವಸವೂ ಇಲ್ಲಿ ಬಂದು ಪ್ರಸಾದ ತಗೊಳ್ಬೇಕು, ಯಕ್ಷಗಾನದ ವಿಷಯ ಮಾತಾಡಬೇಕು, ಇಲ್ಲೇ ಉಳಿಕೊಳ್ಳಬೇಕು ಅನ್ನುವಾಗ ಅವರು ಬಯಸ್ತಾರೆ. ಹಾಗಾದರೆ ಅವರಿಗೆ ಯಕ್ಷಗಾನದ ಮೇಲೆ ಎಷ್ಟು ಪ್ರೀತಿ ಉಂಟು, ಅದಕ್ಕಿಂತ ಹೆಚ್ಚು ಕಲಾವಿದರ ಮೇಲೆ ಪ್ರೀತಿ ಉಂಟು ಅನ್ನೋದಕ್ಕೆ ಬೇರೆ ನಿದರ್ಶನ ಬೇಡ, ಅದೇ ಆಧಾರ ಆಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ವ್ಯಾವಹಾರಿಕವಾದ ದೃಷ್ಟಿಯಿಂದ ಮಾತ್ರ ಎಡನೀರನ್ನು ಸಮೀಪಿಸುತ್ತಿರುವ ಕಲಾವಿದರ ಬಗ್ಗೆ ನನಗೆ ತೀವ್ರವಾದಂತಹ ಆಕ್ಷೇಪ ಉಂಟು, ಆಕ್ರೋಶ ಉಂಟು. ಇದಕ್ಕೆ ಆಧಾರವಾಗಿ ನಾವು ಯಕ್ಷಗಾನ ಪ್ರದರ್ಶನಗಳನ್ನು ತೋರಿಸಬಾರದು. ಮನಸ್ಸನ್ನು ಅರಳಿಸುವ ಶುದ್ಧ ಅಭಿರುಚಿಯ ಯಕ್ಷಗಾನ ಕೊಡಬಲ್ಲಂತಹ ಸಾಮರ್ಥ್ಯವುಳ್ಳ ಕಲಾವಿದರನ್ನು ಅವರು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಹಿಂದೆ ಇಲ್ಲಿ ಬಂದು ಉತ್ತಮ ಪ್ರದರ್ಶನವನ್ನು ಕೊಟ್ಟು ಈಗ ಕಾಲಗತಿಗೆ ಸಂದು ಹೋದಂತಹ ಕಲಾವಿದರ ಕಥೆಗಳನ್ನು ಅವರು ಅದೆಷ್ಟೋ ಬಾರಿ ಹೇಳುವುದನ್ನು ನಾನು ಕೇಳಿದ್ದೇನೆ. ಹೀಗೆ ಆಲೋಚಿಸುವಾಗ ಕಲೆಯನ್ನು ಅತ್ಯಪೂರ್ವವಾದಂತಹ ರೀತಿಯಲ್ಲಿ ಅಭಿವ್ಯಕ್ತಿಸುವ ಸ್ವಾತಂತ್ರ್ಯ ಯಾವನಿಗೆ ಉಂಟೋ ಅವನ ಜಾತಿಯನ್ನು ಅವರು ನೋಡುವುದಿಲ್ಲ, ಅವನ ಧರ್ಮವನ್ನು ಅವರು ನೋಡುವುದಿಲ್ಲ. ಹಾಗಾದರೆ ಆತ್ಯಂತಿಕವಾಗಿ ಅವರು ಬಯಸುವುದೇನನ್ನು ಅನ್ನುವಾಗ ಕೇಳಿದರೆ ಯಕ್ಷಗಾನದ ಬಗ್ಗೆ ಇರುವಂತಹ ನೈಪುಣ್ಯ ಅದನ್ನು ಶುದ್ಧ ಅಭಿರುಚಿಯಿಂದ ಕೊಡಬೇಕು ಅನ್ನುವಾಗ ಅವರು ಬಯಸ್ತಾರೆ. ಇಂತಹ ಮಠದ ಅಥವಾ ಇಂತಹ ಸಂಸ್ಥಾನದಿಂದ ನಡೆಸಲ್ಪಡುವ ಮೇಳದ ಕುರಿತಾಗಿ ವಿವರವನ್ನು ಸಂಗ್ರಹಿಸುವುದಕ್ಕೆ ಬಂದಿರುವಂತಹ ಚಿತ್ರ ರಂಗನಾಥರಾಯರು, ಅದಕ್ಕೆ ಸಹಕಾರಿಯಾಗಿ ಬಂದಿರುವಂತಹ ರಾಮನರೇಶ್ ಮಂಚಿಯವರು ಅಪೂರ್ವವಾದಂತಹ ಕೆಲಸವನ್ನೇ ಮಾಡುತ್ತಿದ್ದಾರೆ ಅನ್ನುವುದಕ್ಕೆ ಎರಡು ಮಾತಿದೆ. ಇದೊಂದು ದಾಖಲೆಯಾಗಿ ಉಳಿಯಲಿ, ಯಕ್ಷಗಾನದ ಮೇಲಿನ ಪ್ರೀತಿ, ಯಕ್ಷಗಾನದ ಮೇಲಿನ ಆಸಕ್ತಿ, ಯಕ್ಷಗಾನ ಬೆಳೆಯುವಲ್ಲಿ, ಶುದ್ಧ ಯಕ್ಷಗಾನ ಮಾತ್ರ ಉಳಿಯುವಲ್ಲಿ ಸಹಕಾರಿಯಾಗಲಿ ಅನ್ನೋ ಹಾಗೆ ಪ್ರಾರ್ಥಿಸುತ್ತಾ ಇವರ ಸಹಕಾರಕ್ಕೆ, ಇವರ ಕೈಂಕರ್ಯಕ್ಕೆ ಉತ್ತರೋತ್ತರ ಯಶಸ್ಸನ್ನು ನಾನು ಶ್ರೀ ಗುರುಗಳ ಆಶೀರ್ವಾದದಿಂದ, ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಅನುಗ್ರಹದಿಂದ ಸಿದ್ಧಿಸಲಿ ಅನ್ನೋ ಹಾಗೆ ಪ್ರಾರ್ಥಿಸುತ್ತೇನೆ.